ಕಟ್ಟಿ ಸೇಸಪ್ಪನಾಗ ಮೆಡಲ್ ತಿಕ್ಕಂಡ ಖುಷಿ ಏತಾವೋ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಸೂಪರ್ ಬೋಬು ಓನ್ಕೆ ದೇರ್ದು ಗಡಿ ಬುಡ್ಡ ವಾಸನ್ನಾಗ ಮುರುಗ ಊರ್ನಾಗೆ ದೃಶ್ಯ ಓ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಬನ್ನಗ ಸುದೆಕ ಸಂಗ ಕಟ್ಟನಗ ಜವನಿಯರು ಲೈನ್ ಬಣ್ಣಗ ಗಾಳಗು ಮೀನು ಚಿಕ್ಕನಗ ಒಂದು ಗಿಡಿಯಾಗ ಬಾಲ ಕಟ್ಟಿ ತಿಮ್ಮಪ್ಪನಗ ಕೋರಿದ ಕಟ್ಟಡಿ ಎದುರು ಬುಣ್ಣಗ ಗೆಂದಂಡೆಂಚಾವೋ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಕೂರೋಡು ಸಂದೀಪನೊಂದು ಅಣಿ ಕಟ್ಟಿದು ಹಣ್ಣು ಗಂಗರ ದಿನಗ ತೂಪಿನಕ್ಲೇಗೆ ಚಾಂಡು ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಸಪ್ಪಟ್ನಾಗ ಜಾತ್ರೆ ದಾನಿ ಮರ್ಲು ಕಟ್ನಾಗ ಈ ಸ್ಪೀಡ್ ಗೊಬ್ಬುದು ಇಲ್ಲಡೆ ಬನ್ನಾಗ ಕೋರಿದ ಕುಡುಗು ಕುಕ್ಕೆದುರ್ನಾಗ ಕರ ಮತಿ ಫಕೀರನ್ನೇ ಕರ ಕೊಲಿದು ಆ ಬೆಟ್ಟಾಡ್ದ ಬೆಲ್ಪನಗ ತೂ ತೆಕ್ಕಾಂಡೆ ಚಾವೋ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಹೇ ಬಲೆ ಪಾರ್ದು ಮೀನು ಪಕ್ಕದ ಮಾರೆರೆಂದು ಸತ್ತೆಡುತ್ತುನಾಗ ಕಜಿಕು ಮಕ್ಕದು ತಿಂದಿಂಡೆ ಚಾವೋ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ನಿಶ್ಮಿತಾ ಸೊಲ್ಮೆಲು ಇಂಟ್ರೊಡಕ್ಷನ್ ಬೊಕ್ಕೆ ಇದೊಂದು ಬರುತ್ತೆ ನಾಗನ ನಡೆನುಗೆ ದೈವದ ಮದಿಪುದ ಬೂಡುಂದುಗೆ ಮೂಡಾಯಿ ಗಟ್ಟದ ಸಾಲು ಪಡ್ಡಾಯಿ ಕಣ್ಣು ಗೆತ್ತಂದೆ ಕೊರ್ಪಿನ ಪೊರ್ಲು ನೆತ್ತ ನಡುಟುಂಡು ನಮ್ಮ ಪೊರ್ಲ ತುಳುವ ನಾಡು ಏತೊಂಜಿ ಸೊಗಸು ಏತೊಂಜಿ ಪೊರ್ಲು ನಮ್ಮ ತುಳುವ ನಾಡು ನೇಮ ಕೋಲ ಆರಾಧನೆ ಮುಲ್ತ ಕಾರ್ಣಿಕ ಬೂಡುಗೆ ಆಟಿ ಅಮಾವಾಸ್ಯದ ಗದ್ದ ಯಕ್ಷಗಾನ ಪಿಲಿನಲಿಕೆನು ತುಯ್ಯರೆ ಭಾರಿ ಪೊರ್ಲುಗೆ ಬಲಿ ಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡಿಗೆ ಪರಶುರಾಮನ ಕುಡರಿದ ಶಕ್ತಿ ನಾಡು ಓವು ಪಂದು ಕೇಂಡ ಅವು ನಮ್ಮ ತುಳುನಾಡಿಗೆ ಕಲ್ಕುಡ ಕಲ್ಲುರ್ಟಿ ಕಾಯ ಬುಡ್ದು ಮಾಯ ಸೇರಿದು ಮೆರೆಯಿನ ನೆಚ್ಚಿನ ಪುಣ್ಯಭೂಮಿ ನಮ್ಮ ತುಳುವ ನಾಡಿಗೆ ಪಂಚವರ್ಣಲನ ಕಮ್ಮೆನದ ನಾಡು ಓವು ಪಂದು ಕೇಂಡ ಅವು ನಮ್ಮ ತುಳುನಾಡಿಗೆ ರಾಣಿ ಅಬ್ಬಕ್ಕ ಕೋಟಿ ಚೆನ್ನಯ್ಯ ಅಗೋಳಿ ಮಂಜಣ್ಣ ಪುಟ್ಟಿನ ನಾಡು ಪಾಪನ ಕಡ್ತದು ಪುಣ್ಯ ಕೊರ್ಪಿನ ಸಿರಿ ತೋಡು
ಗಡಿ ಮುಟ್ಟದ ನಾಡು ನಮ್ಮ ತುಳುನಾಡು. ಬಡಕಾಯಿ ಬಾರ್ಕೂರ್ದ ಆ ಕಡೆಟ್ ತೆನ್ಕಾಯಿ ಚಂದ್ರಗಿರಿ ಮುಟ್ಟ ಮೂಡಾಯಿ ಗಟ್ಟದ ಬರಿರ್ದು ಪಡ್ಡಾಯಿ ಕಡಲು ಬರಿ ಮುಟ್ಟ ಪಸರ್ದು ಅವು ತುಳು ಅಪ್ಪನ ಜಾಗೆ ನಮ್ಮ ತುಳುನಾಡು. ಇಂಚಿತ್ತಿನ ಈ ಪುಣ್ಯ ಭೂಮಿ ತುಳುವನಾಡು ನಮ್ಮ ಭಾಷೆನು ಬೆಳೆಪಾಯರೆ ಐತ ಸಂಸ್ಕೃತಿನ ಉಳಿಸಾಯರೆ ಬೋಡಾದು ನಮ್ಮ ಕೇರಳ ಸರ್ಕಾರದ ತುಳು ಅಕಾಡೆಮಿದ ಮೂಲಕ ಅನೇಕ ಲೇಸನ ಈತ್ನೇಟ ನಮ್ಮ ಮಂತೊಂದಿಲ್ಲ. ಈ ತುಳು ಸಂಸ್ಕೃತಿನ ಬೆಳೆಸನಂಚಿತ್ನಹ ಮಹಾನ್ ವ್ಯಕ್ತಿನಗ್ಲಿನ ಮಾನಾದಿಗೆ ಮಂತನಂಚಿತ್ನ ಈ ತುಳು ಅಕಾಡೆಮಿ ಇನಿ ನಮ್ಮ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ಎಡನೀರ ಮಠಟು ದೈವ ನರ್ತಕರು ಬೊಕ್ಕ ಪ್ರಾರ್ಥನಾ ಕಲಾವಿದರಿಗೂ ಉಡಲರ್ಮೆದ ಮಾನಾದಿಗೆ ಕೊರಿಯರಬಾರದು ಇನ್ನು ನಮ್ಮ ಮಾತ ಒಟ್ಟಿಗೆ ಸೇರಿದ ಇನ್ನಿತ ಈ ಉಡಲರ್ಮದ ಮಾನಾದಿಗೆ ಮನ್ಪೆಡಬಾರದು ನಮ್ಮ ಈ ವೇದಿಕೆಗೆ ಮಲ್ಲ ಭಿನ್ನರನ್ನು ನಾವು ಆಹ್ವಾನ ಮಂತೊಂದಿಲ್ಲ. ನಮ್ಮ ತುಳು ಅಕಾಡೆಮಿದ ಗುರಿಕಾರರಂತ KR ಜಯಾನಂದ ಸರ್ ಮಾತ ಭಿನ್ನರನ್ನ ನಮ್ಮ ಸ್ವಾಮೀಜಿನಕ್ಲೆಲ್ಲ ಈ ವೇದಿಕೆಗೆ ಲೆತ್ತೊಂದು ಬರಡು ಪಂದು ಯಾನು ಭಿನ್ನೈಕೆ ಮಂತೊಂದಿಲ್ಲ. ಇನ್ನಿತ್ತ ಈ ಕಜ್ಜೋಡು ಅಭಯದ ಮದಿಪು ಕೊರ್ಪನಾರು ಪರಮ ಪೂಜ್ಯ ಶ್ರೀ ಶ್ರೀ ಎಡನೂರು ಸಚ್ಚಿದಾನಂದ ಭಾರತಿ ಸ್ವಾಮೀಜಿ, ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಅವೆಲ ಕನೆ ಮಲ್ಲ ಭಿನ್ನರಾದ ಶ್ರೀ NA ನೆಲ್ಲಿಗುನ್ನು ಸನ್ಮಾನ ಶಾಸಕರು ಕಾಸರಗೋಡು, ಅವೇ ರೀತಿ ಉದುಮದ ಸನ್ಮಾನ ಶಾಸಕರಾಯಿನ ಶ್ರೀ CH ಕುಂಜಂಬು, ಅವೇ ರೀತಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಆಯ್ನಂಚಿತ್ನಹ ಶ್ರೀ ಇಂಬಶೇಖರ ಕೆ, ಅವೇ ರೀತಿ ನಮ್ಮ ಈ ಲೇಸದ ಮಲ್ಲಬಿನ್ನರಾಯಂಚಿತ್ನ ಶ್ರೀ ಸದಾಶಿವ ಶೆಟ್ಟಿ ಕೂಳೂರು, ಅವೇ ರೀತಿ ಚೆಂಗಳ ಗ್ರಾಮ ಪಂಚಾಯತ್ ಗುರಿಕೇರಾಯಿನ ಖಾದರ್ ಬದ್ರಿಯಾ, ಅವೇ ರೀತಿ ಮೀಂಜ ಪಂಚಾಯತ್ದ ಉಪಾಧ್ಯಕ್ಷರಾದಂಥ ಶ್ರೀ ಜಯರಾಮ್ ಬನ್ಲಗುಡೇರ್, ಅವೇ ರೀತಿ ಕೇರಳ ರಾಜ್ಯ ಶಿಕ್ಷಣ ಸಮಿತಿ ಕಾಸರಗೋಡು ಕಾರ್ಯಂತರಾಯಂಚಿತ್ನ ಶ್ರೀ TMA ಕರೀಂ, ಅವೇ ಗ್ರಾಮ ಪಂಚಾಯತ್ದ ಪದಕರಾಯಿನ ಶ್ರೀ ಸಲೀಂ, ಅವೇ ರೀತಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಶ್ರೀ AR ಸುಬ್ಬಯ್ಯ ಕಟ್ಟೆ, ಅವೇ ರೀತಿ ಗೋವಿಂದ ಪೈ ಸ್ಮಾರಕ ಸಮಿತಿ ಮಂಜೇಶ್ವರದ ಕಾರಂತರಾದಂಥ ಶ್ರೀ ಉಮೇಶ್ ಸಾಲಿಯಾನ್, ಅವೇ ರೀತಿ ಜೈ ತುಳುನಾಡು ಕಾಸರಗೋಡು ನೇತ ಕಾರಂತರಾದಂಥ ಶ್ರೀ ಹರಿಕಾಂತ್ ಕೆ. ನಮ್ಮ ಮುಂದೊಂದಿನ ಮನ್ನದ ಸೀಮೆನ ಕಾಪನ ಗೋಪಾಲಕೃಷ್ಣ ದೇವರ ಪಾದಕು ಬುಟ್ಟೆ ಪಾಡೊಂದು ಮನ್ನದ ದೈವಲನ್ನು ಮನಸಾರೆ ಸುವಿತೊಂದು ಬಲಿಚಕ್ರವರ್ತಿ ಆಳ್ವಿಕೆ ಮಲ್ತಿ ಈ ತುಳುನಾಡ ಮಣ್ಣು ಪಚ್ಚ ಸಿರಿತ ನಾಗನಡತ ಪಂಚವರ್ಣದ ಪಂಚೋಳಿ ಮಣ್ಣದ ಕಮ್ಮೆನದ ನಾಗಬೆಮ್ಮೆರು ಉದ್ಯ ಬೆಂದಿನ ಮಣ್ಣು ನಮ್ಮ ಈ ತುಳುನಾಡು. ತೆನ್ಕಾಯಿ ಮೂಡಾಯಿ ಪಡ್ಡೈ ತೆನ್ಕಾಯಿ ಬಡ್ಕಾಯಿ ನಾಲು ದಿಕ್ಕಡು ನೆಲೆಯೋಯ್ನ ನಮ್ಮ ನಕ್ಲಿಗೆ ಇಂಬು ಕೊರ್ಪಿ ಸತ್ಯಲೆನು ಅನುದ ತೊಂದು పొర్ల ఖర్చును ఉదిపండిద లేసుకు పోందుల్లా ಸುರುಕಾದು ಸೊಗಿಪ್ಪು ಕಮಲಾ ಬಾಲಕೃಷ್ಣ ಜೋಡ್ಕಲ್ ಈ ಒಂಜಿ ಕಜ್ಜಗು ಸುಗಿಪ್ಪು ಸಂದಾಯಿ ತಮಲ್ಪೆರ ಕಮಲಾ ಬಾಲಕೃಷ್ಣ ಜೋಡ್ಕಲ್ ಒಂಬೆರನ್ನು ಎತ್ಕೊಂದುಲ್ಲ. ಡನ್ನಾನಾ 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 ಡನ ಡನ್ನಾ ಡನ್ನಾನಾ ಡನ್ನಾನಾ ಏ ಮದವು
ಜಗ್ ಅಡ್ಡ ಬೂರೋನ್ ಗೋ ಓ ಡೆನ ಡೆನ್ನ ಡೆನ್ನಾನ ಡೆನ್ನನ ಡೆನ್ನಾನ ಡೆನ ಡೆನ್ನ ಡೆನ್ನಾನ ಡೆನ್ನಾನ ಎಡನೀರ ಪುಣ್ಯದ ಮಣ್ಣಡ ಮೇರೆ ಪಿ ಗೋಪಾಲಕೃಷ್ಣ ದೇವೇರೆಗ್ ಸೊಲ್ಮೆ ಸಂದ ಹೋಗೋ ಓ ಡೆನ್ನನ 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 ಡೆನ್ನಾನ ಡೆನ್ನನ ಡೆನ್ನಾನ ಡೆನ್ನನ ಹಿಂದೂ ಮುಸ್ಲಿಮು ಕ್ರೈಸ್ತ ಬಂಧುಲು ಮತ ತುಳುವಪ್ಪೆ ಬಾಲೆಲು ಪಂಡ್ ಸಾರು ಗೋ ಡೆನ್ನನ 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 ಡೆನ್ನಾನ ಡೆನ ಡೆನ್ನ ಡೆನ್ನಾನ ಡೆನ್ನನ ಅಡೂರು ಮದವೂರೋ ಕಾವು ಕಣಿಯಾರ ಕುಂಬ್ಳೆ ಸೀಮೆದ ನಾಲ್ ದೇವಾಲಯ ತುಳು ಭಾಷೆ ಬುಲೆ ತೆಲುಗು ಬೆನ್ಪಿನ ಮಾನಿಲನ ಸಾಧನೆಗೆ ಬೆರಿಸಾಯ ಉಂತನೂಗೋ ಓ ಡೆನ ಡೆನ್ನ ಡೆನ್ನಾನ ಡೆನನ ಡೆನ್ನಾನ 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 ಗುರಿಕಾರ ಕಾರ್ಯಂತೇರ ಪದುಕೇರ ಸರ್ವೆರೆಗ ಬೆನ್ಪಿ ಶಕ್ತಿನ ಕೊರಡುಂದು ನಟ್ಟನೂಗೋ ಓ ಡೆನ ಡೆನ್ನ ಡೆನ್ನಾನ 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 ದಿಂಜದಿ ಸಬೆತ್ತ ಕೊಡಿಯಡಿಕ್ ಪುರ್ಪದ ಸುಗಿಪ್ಪುನ ಸಂದೈತ ಮಲ್ತನಚಿನ ಕಮಲ ಬಾಲಕೃಷ್ಣ ಚೋಡುಕಲ್ ಉಂಬೆರೆಗೆ ಸೊಲ್ಮೆ ಸಂದೈತ ಮಲ್ತೊಂದುಲ್ಲ ನನ್ನ ದುಂಬುಗು ಈ ಬತ್ತಿ ಮಿತ್ತ ಚಾವಡಿಡು ಸೇರ್ದಿನ ಮಲ್ಲ ಬಿನ್ನೆರೆನು ಎದ್ಕೊಂಡ್ರ ಬಡದು ಕೇರಳ ತುಳು ಅಕಾಡೆಮಿದ ಕಾರ್ಯಂತೆರಾಯಿ ನಂಚಿನ ಪ್ರದೀಪ್ ಕುಮಾರ್ ಬಿ ಎಂಬೆರನು ಈ ಒಂಜಿ ಲೆಸ್ಸಿಗ್ ಎತ್ಕೊಂದುಲ್ಲ ಕೇರಳ ತುಳು ಅಕಾಡೆಮಿದ ಈ ಪೊರ್ಲುದ ಒಂಜಿ ಕಾರ್ಯಕ್ರಮದ ಮನ್ಪೊಡು ಪಂಡದ ಎಂಕಲ್ದ ಈ ಪುಣ್ಯಕ್ಷೇತ್ರಡು ಮನ್ಪೊಡು ಪನ್ಪನ ಒಂಜಿ ಆಸೆಲ್ನ ತೋಜ್ಪಾದು ಎಂಕ್ಲೆ ಮುಲ್ಪ ಈ ಒಂಜಿ ವೇದಿಕೆಯಲ್ಲ ಈ ಒಂಜಿ ಪರಿಸರಲ್ಲ ಎಂಕ್ಲೆ ಮಲ್ತು ಗೊರ್ನಂಚಿನ ಪರಮ ಪೂಜ್ಯ ಎಡನೀರು ಸಚ್ಚಿದಾನಂದ ಸ್ವಾಮೀಜಿ ಅವರಿಗೆ ಸುರ್ಕಾರತೆಯನ್ನು ವಂದನೆಯನ್ನು ಸಲ್ಲಿಸ ಒಂದು ಎಂಕಲು ತುಳುನಾಡದ ಪೆರ್ಮೆದ ದೈವ ನರ್ತಕರು ಬೊಕ್ಕ ಪ್ರಾರ್ಥನಾ ಕಲಾವಿದರಿಗೆ ಬಿಡೋದು ಒಂದು ಸನ್ಮಾನ ಕಾರ್ಯಕ್ರಮ ದೀವಡು ಪಂಡದು ಎಂಕಲ ಆಸೆ ಇತ್ತನು ಈ ಆಸೆದಲ್ಲಿ ಕೊನೆ ಇನಿ ಆ ಒಂದು ಆಸೆ ಈಡೇರದನು ನಮ್ಮ ಈ ಪರಿಸರದ ಸುಮಾರು 30 ಆಜಿ ಕಲಾವಿದರನ್ನು ಈ ದೈವ ನರ್ತಕರನ್ನು ಬೊಕ್ಕ ಪ್ರಾರ್ಥನಾ ಕಲಾವಿದರನ್ನು ಅಭಿನಂದನೆ ಮನ್ಪುರಂಚನ ಈ ಪೊರ್ಲುದ ಲೇಸಿಗೆ ಇನಿ ಎಂಕ್ಲಿಗೆ ಮುಲ್ಪೊಂಜಿ ಈ ವೇದಿಕೆಯನ್ನು ಮಂತು ಕೊರ್ದು ಅದೇ ರೀತಿ ಈ ಕಾರ್ಯಕ್ರಮ ನಡಪಾರೆ ಎಂಕ್ಲಿಗೆ ಅನುವು ಮಂತು ಕೊರ್ನಂಚಿನ ಪರಮ ಪೂಜ್ಯ ಶ್ರೀ ಶ್ರೀ ಎಡನೀರು ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಮೇರೆನು ಯಾನು ನಮ್ಮ ಮಾತೆರ್ನ ಪರವಾದಲ್ಲ ಕೇರಳ ತುಳು ಅಕಾಡೆಮಿದ ಪರವಾದಲ್ಲ ಈ ಕಾರ್ಯಕ್ರಮಕ್ಕೆ ಪ್ರೀತಿ ದಿಂದು ಎಂಕ್ಲು ಯಾನು ಆತ್ಮೀಯವಾದ ಎದುಕೊಂದೊಂದಿಲ್ಲ ಅರೇನು ಈ ನಮ್ಮ
ಸಮಾರಂಭದ ಅಧ್ಯಕ್ಷರಾಯನಂಚಿನ ಇಂಕಲ ಪ್ರೀತಿದ ಗುರಿಕೆಯರಾಯಂಚಿನ ಶ್ರೀ KR ಜಯಾನಂದ ಬೇರೆ ಸ್ವಾಗತ ಮಲ್ಪೊಂದು ಕೇಳೊಂದಿಲ್ಲ ಸಚಿವ ಇನಿತ ಕಜ್ಜೋಡು ಅಭಯದ ಮುಡಿಪು ನೀಡಿನಂಚಿತ್ನ ಪರಮ ಪೂಜ್ಯ ಶ್ರೀ ಶ್ರೀ ಎಡನೀರು ಸಚ್ಚಿದಾನಂದ ಭಾರತೀ ಸ್ವಾಮಿ ಮರೇನು ತುಳು ಅಕಾಡೆಮಿದ ಗುರ್ಕಾರೆ ಆಯ್ನ ಶ್ರೀ KR ಜಯಾನಂದ್ ಫಲ ಪುಷ್ಪದೀದು ತುಳಸಿ ಮಾಲೆ ಅರ್ಪಿಸಾದು ಅರೆನ್ನು ಪೊರ್ಲುಡು ಸ್ವಾಗತ ಮಲ್ಪೋಡು ಪನಂದು ಕೇಳೊಂದಿಲ್ಲ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಎಂಕ್ಲಿಗೆ ಏಪಗಲ ಬರೀ ಸಹಾಯಕರದು ಎಂಕ್ಲಿನ ಪ್ರೋತ್ಸಾಹ ಮಂತೊಂದು ಪುನಃ ಎಂಕ್ಲಿನ ಆಧರಣೀಯರಾದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಮೇರೆ ಎಂಕ್ಲ ಏಕಾಡೆಮಿದ ಪ್ರತಿಯೊಂದು ಕಾರ್ಯಕ್ರಮಗಳ ಎಂಕ್ಲಿಗೆ ಮೊಕ್ಕೆದು ಆಶೀರ್ವಾದ ಮಂತದ್ದು ಒಂದು ಯಶಸ್ವಿ ಕಾರ್ಯಕ್ರಮ ಅದು ಮನ್ಪಾರೆ ಯಾರು ಏಪಲ ಎಂಕ್ಲೊಟ್ಟಿ ಉಳ್ಳರಿ ಆರ್ಲ ಈ ಕಾರ್ಯಕ್ರಮಕ್ಕೆ ಬೈದ್ಯಾರು ಆರೆಲ್ಲ ಬಹಳ ಆತ್ಮೀಯವಾದ ಯಾನ್ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾತೇರ್ನ ಪಟವಾದಲ್ಲ ಯಾನ್ ಎದ್ಕೊಂದೊಂದಿಲ್ಲ. ಇನ್ನಿತ ಕಜ್ಜೋಡು ಅಭಯದ ಮುಡಿಪು ನೀಡಿನಂಚಿತ್ನ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರ್ದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿನ ಕೇರಳ ತುಡು ಅಕಾಡೆಮಿದ ಕಾರ್ಯಂತೆರು ಆಯಿನ ಶ್ರೀ ಪ್ರದೀಪ್ ಕುಮಾರ್ ಬಿ ಫಲ ಪುಷ್ಪದೀದು ತುಳಸಿ ಮಾಲೆ ಅರ್ಪಿಸಾದು ಅರೆನ್ನು ಪೊರ್ಲುಡು ಸ್ವಾಗತ ಮಲ್ಪೊಂಡು ಪನೊಂದು ಕೇನೊಂದಿಲ್ಲ. ಇನ್ನಿತ ಈ ಕಾರ್ಯಕ್ರಮದ ಬತ್ನಾರು ಇಂಕಲ ಮಾತನಲ್ಲ ಈ ಕೇರಳ ತುಳು ಅಕಾಡೆಮಿನ ಕೇರಳದ ಸ್ಥಾಪನೆ ಮಂತ್ರಂಚಿನ ಒಂದು ವ್ಯಕ್ತಿ ಪಂಡ ಇಂಕಲ ಮೋಕ್ಯದ MLA ಉದುಮ MLA CH ಕುಂಜಾಂಬು ಕೇರಳ ತುಳು ಅಕಾಡೆಮಿನ ಶುರು ಮಂತನಾರು 2007ನೇ ಇಸವಿಡು ಈ ಅಕಾಡೆಮಿ ಬೋರ್ಡು ತುಳುವೆರೆಗೆ ಬೋರ್ಡ್ ಆದ ಬೆನ್ಪುರಂಚಿನ ಒಂದು ಅಕಾಡೆಮಿ ಬೋರ್ಡು ಪಂಡದು ಇಂಗ್ಲೇನು ಮಾತೆರೆಲ್ಲ ಹುರಿದು ಮೀಸಾದು ಈ ಮಂಜೇಶ್ವರದ ಈ ಕಾಸರಗೋಡದ ಮಣ್ಣಡು ಒಂದು ತುಳು ಅಕಾಡೆಮಿನ ಮಂತನಂಚಿನ ಇಂಗ್ಲ ಪ್ರೀತಿದ MLA CH ಕುಂಜಾಂಬು ಅಕಾಡೆಮಿದ ಪ್ರತಿಯೊಂದು ಕಾರ್ಯಕ್ರಮಗಳಾರು ಇಂಗ್ಲೆ ಬೇರೆ ಸಹಾಯದುಲ್ಲರು ಅರೇನು ಅಕಾಡೆಮಿದ ಪರವಾದಲ್ಲ ನಮ್ಮ ಮಾತೆರ್ನ ಪರವಾದಲ್ಲ ಏನು ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಿಲ್ಲ. ಕಾಸರಗೋಡದ ಉದುಮದ ಸನ್ಮಾನ ಶಾಸಕರಾಯಿನ ಶ್ರೀ CH ಕುಂಜಂಬು ಅರೆನು ಶಾಲು ಕೊರ್ದು ಸ್ವಾಗತ ಮನ್ಪೊಡು ಪಣದು ಅಜಿತ್ ಸರನ್ನು ಕೇನೊಂದುಲ್ಲೆ. ಆ ಲೆಕ್ಕನೆ ಇನ್ನಿತ ಕಾರ್ಯಕ್ರಮಕ್ಕೆ ಇಂಕಲ ಗೌರವಾನ್ವಿತ ಜಿಲ್ಲಾಧಿಕಾರಿ ಬರ್ರವುಳ್ಳರು ಅದೇ ರೀತಿ ಉದ್ಯಮಿಗಳಾದ ಸದಾಶಿವ ಶೆಟ್ಟಿ ಬರ್ರವುಳ್ಳರು ಅದೇ ರೀತಿ ಚೆಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಖಾದರ್ ಬದ್ರಿಯ ಅವರು ಬರ್ರವುಳ್ಳರು ಅವೇ ಲೆಕ್ಕ ಇನ್ನಿತ ಕಾರ್ಯಕ್ರಮ ಬತ್ತನಾರು ಇಂಕಲ ಈ ಚೆಂಗಳ ಗ್ರಾಮ ಪಂಚಾಯತದ ಹೆಲ್ತ್ ಆ್ಯಂಡ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ನ ಚೆಂಗಳ ಗ್ರಾಮ ಪಂಚಾಯತ್ ಮೆಂಬರ್ ಆಯ್ನ ಶ್ರೀತ ಸಲೀಂ ಅವ್ರ ಬತ್ತದಲ್ಲರಿ ಅರೇನು ಅಕಾಡೆಮಿದ ಪರವಾದಲ್ಲ ನಮ್ಮ ಮಾತನ ಪರವಾದಲ್ಲ ಯಾನು ಬಹಳ ಆತ್ಮೀಯವಾದ ಈ ಕಾರ್ಯಕ್ರಮಗಳು ಎದುಕೊಂದೊಂದಿಲ್ಲ. ಮರೇನು ಸ್ವಾಗತ ಮನ್ಪೊಡು ಪಣ್ಣದು ಚಂದ್ರಮೋಹನ್ ಸರ್ ನೆನಕೇನೊಂದುಲ್ಲೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬತ್ತನಾರು ನಮ್ಮ ಒಂಜಿ ನನ್ನತ ಅತಿಥಿ ಆಯ್ನ ಶ್ರೀತ ಹರಿಕಾಂತ್ಗೆ ಕಾರ್ಯಾಂತ್ಯರು ಜೈ ತುಳುನಾಡು ಕಾಸರಗೋಡು ಎಗ್ಯದ ಅರ್ಲ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿದು ಬತ್ತೇರಿ ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾದ ನಮ್ಮ ಮಾತರ್ನ ಪರವಾದಲ್ಲ ಎದ್ಕೊಂದೊಂದಿಲ್ಲ. ಅರೆ ಸ್ವಾಗತ ಮನ್ಪೊಡು ಪಂಡದು ಶ್ರೀ ಗಂಗಾಧರ್ ಸರ್ ಡಾನಕೇನೊಂದುಲ್ಲ ಬಚ್ಚಿರ ಬಜ್ಜೆಯನ್ನು ಕೊರ್ದು ಶಾಲು ಪಾಡ್ದಾರೆ ಸ್ವಾಗತ ಮನ್ಪೊಂಡು ಪಣ್ಣದಕ್ಕೇನೊಂದುಲ್ಲ. ಅದೇ ರೀತಿ ನನ್ನಂಜಿ ಬಿನ್ನರಾದ ಬತ್ತನಾರು ಎಡನೀರು ಮಠದ ಹಿರಿಯರಾಯನ ಈ ಕಾರ್ಯಕ್ರಮವನ್ನು ಪರಿಂಕ್ಲೆ ಮಾತಾ ರೀತಿಯ ಸಹಕಾರಕವನ್ನಂಚಿನ ಶ್ರೀದ ರಾಜೇಂದ್ರ ಕಲ್ಲೂರಾಯ ಮೇರು ಈ ಮಠದ ಮ್ಯಾನೇಜರ್ ಆತಲ್ಲ ಉಳ್ಳರು ಎಂಕ್ಲಿಗೆ ಪೂರ್ಣವಾಯಿನ ಸಹಕಾರ ಕೊಡ್ತಾರೆ ಅರೆಲ್ಲ ಬಹಳ ಪ್ರೀತಿಪೂರ್ವಕ ಯಾನ್ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಸಿಗಿ ಎದುಕೊಂದೊಂದಿಲ್ಲ. ಉದಯ್ ಸಾರಂಗ್ ಸರ್ ಮರಿಗೆ ಬಚ್ಚಿರ ಬಜ್ಜೆ ಇನ್ನು ಕೊರ್ದು ಶಾಲು ಪೊದಿಪಾದು ಸ್ವಾಗತ ಮನ್ಪೊಡು ಪಣ್ಣದ ಏನಕ್ಕೇನೊಂದಿಲ್ಲ.
ಅವೇ ರೀತಿ ಈ ಕಾರ್ಯಕ್ರಮಕ್ಕೆ ಬರ್ತದೆ ಇಂಕಲ ಉಪಸ್ಥಿತನಿತನಾದ ಶ್ರೀಯುತ ಸಿ.ವಿ. ಕೃಷ್ಣನ್ ಪಾಡಿ ಮೇರು ಬತ್ತದುಲ್ಲೇರಿ ಭಾಳ ಆತ್ಮೀಯವಾದ ಯಾನಾರೇನು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾತೆರ್ನ ಪರವಾದಲ ಅಕಾಡೆಮಿದ ಪರವಾದಲ ತುಂಬ ಹೃದಯಡು ಎದ್ಕೊನೊಂದಿಲ್ಲ ಕೃಷ್ಣ ಅಜಿತ್ ಸರ್ ಪತ್ತನಿಂಚಿನ ಭಿನ್ನ ಸ್ವಾಗತ ಮನ್ಪೋಡು ಬಣ್ಣದ ಏನಕ್ಕೇನೊಂದುಲ್ಲೆ ಅವೇ ರೀತಿ ಎಂಕಲ್ನ ಆತ್ಮೀಯ ಚೇರ್ಮನ್ ಕೇರಳ ತುಳು ಅಕಾಡೆಮಿನ ಬಾರಿ ಪೊರ್ಲುಡೆ ನಡಪ ಒಂದು ಪೋಪನಂಚಿನ ಎಂಕಲ್ನ ಮೋಕ್ಯದ ಅಧ್ಯಕ್ಷರ್ಲ ಬಡ ಈ ಅಕಾಡೆಮಿ ಬಡದು ಪಗಲು ರಾತ್ರಿ ಕೆಲಸ ಮನ್ಪಂಚಿನ ಎಂಕಲ ಪ್ರೀತಿದ ಗುರಿಕಾರ ಎಂಚಿನ ಶ್ರೀ ಕೆ.ಆರ್. ಜಯಾನಂದನ್ನೇ ಈ ಕಾರ್ಯಕ್ರಮದ ಗುರಿಕಾರ್ಲ ಆದುಲ್ಲೇರು ಅರೆಲ್ಲ ಯಾನು ಭಾಳ ಮೋಕ್ಯಡು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾತೆರ್ನ ಪರವಾದ ಎದ್ಕೊನೊಂದಿಲ್ಲ ನಮ್ಮ ಚಂದ್ರಮೋಹನ್ ಸರ್ ಅರನ್ನು ಬಜ್ಜಾಯಿ ಕೊರ್ದು ಶಾಲು ಪೊದಿಪಾದ ಸ್ವಾಗತ ಮನ್ಪೋಡು ಬಣ್ಣದಕ್ಕೆ ಏನೊಂದಿಲ್ಲ ಅವೇ ರೀತಿ ಎಂಕಲ್ನ ಅಕಾಡೆಮಿ ಮೆಂಬರ್ ಆಯ್ನಂಚಿನ ಶ್ರೀ ಚಂದ್ರಶೇಖರ್ ಅಡೂರು ಅವರೆಲ್ಲ ಯಾನು ಆತ್ಮೀಯವಾದ ಈ ಕಾರ್ಯಕ್ರಮಕ್ಕೆ ಮೋಕೆಡಿ ಎತ್ಕೊಂಡೊಂದಿಲ್ಲ ಶ್ರೀ ಚಂದ್ರಶೇಖರ್ ಅಡೂರನ್ನು ಗಂಗಾಧರ್ ಸರ್ ಅರು ಬಚ್ಚಿರ ಬಜ್ಜಾಯಿ ಕೊರ್ದು ಶಾಲು ಪೊದಿಪಾದ ಸ್ವಾಗತ ಮನ್ಪೋಡು ಬಣ್ಣದಕ್ಕೆ ಏನೊಂದಿಲ್ಲ ಆತ್ಮೀಯರೇ ನಮ್ಮ ಈ ಕಾರ್ಯಕ್ರಮಕ್ಕೆ ಎಂಕಲ್ನ ಲೆಪ್ಪೋಲೆದ ಮಿತ್ತು ಬತ್ತರಂಚಿನ ಎಂಕಲ್ನ ಆಧರಣೀಯರು ಈ ತುಳುನಾಡದ ಮಣ್ಣಡು ಈ ತುಳು ದೈವಲೆನ ಕೆಲಸ ಬಂತೊಂದು ಎಂಕಲ್ನ ತುಳುನಾಡನ ರಕ್ಷಣೆ ಬಂತೊಂದು ಪುನಂಚಿನ ಎಂಕಲ್ನ ಪ್ರೀತಿದ ದೈವ ನರ್ತಕಿಯರು ಅದು ಬತ್ತನಂಚಿನ ಎಂಕಲ್ನ ಲೆಪ್ಪೋಲೆದ ಮಿತ್ತು ಬತ್ತಿದಾರು ಲಕ್ಷ್ಮಣ ಯಾನೆ ಕಾಂತ ಕಣಂದೂರು ಗಣೇಶ್ ಎಸ್ ಮಾರು ಸುನ್ನಾಡ ಚಿಪಾರು ಕೃಷ್ಣ ಪಣಿಕರ್ ಶಿವಪ್ಪ ಕುಂಜಿರ ನಲಿಕೆ ಪೊಡಿಯ ನಲಿಕೆ ಉಳಿಯತಡ್ಕ ಬಾಲಕೃಷ್ಣ ಮಧೂರು ಬಾಬು ನಲಿಕೆ ಕುಡಾಲು ಐತಪ್ಪ ನಲಿಕೆ ಹೇರೂರು ಸಂಜೀವ ನಲಿಕೆ ಕನ್ಯಪಾಡಿ ಗೋಪಾಲಕೃಷ್ಣ ಕಿನ್ವಾಲ್ ಕುಡಾಲು ರಾಜೇಶ್ ಕಳೆಪಾಡಿ ಕೇಶವ ಇಚ್ಲಂಗೋಡು ಐತಪ್ಪ ನಲಿಕೆ ಮರಿಕಾಪು ಬಿಜು ಕಲೆಪಾಡಿ ಪಾದೂರು ರಾಮ ನಲಿಕೆ ಕನಿಯಾಲ ಬಾಬು ಕಂಡಿಗೆ ರಾಜು ಕಲೆಪಾಡಿ ಜನಾರ್ದನ ಪರವ ಸೇಸಪ್ಪ ನಲಿಕೆ ಕಡಬಾರು ಕೃಷ್ಣ ಕಲೆಪಾಡಿ ಕರಿಯ ಕಲೆಪಾಡಿ ಡಿಕಯ್ಯ ಪರವ ಇಚ್ಲಂಪಾಡಿ ಕುಂಜ ಕಲೆಪಾಡಿ ಹೂವಪ್ಪ ಪರವ ರಾಜೇಶ್ ಎಸ್ ಮಾರು ಮಧುಸೂದನ ಕಲೆಪಾಡಿ ರಾಮ ಕಂಡಿಗೆ ಚಂದ್ರನ್ ಪಣಿಕರ್ ಸುರೇಂದ್ರನ್ ಪಣಿಕರ್ ಶ್ರೀ ಕಮಲಾ ಜೋಡುಕಲ್ಲು ಶ್ರೀಮತಿ ಸುಂದರಿ ಸಜಂಕೀಲ ರೋಹಿಣಿ ನಾರಾಯಣ ಪೈವಳಿಕೆ ಸರಸ್ವತಿ ಮಂಗಲ್ಪಾಡಿ ಕಮಲಾ ಪಡ್ರೆ ಶ್ರೀಮತಿ ಜಯಂತಿ ಅರಿಕಾಡಿ ಶ್ರೀ ಚತುರ್ಭುಜನ್ ಕರ್ನೋತ್ರಿ ಇಂಚ 30 ಆಜಿ ಜನ ದೈವ ನರ್ತಕಿಯರು ಬೊಕ್ಕ ಪಾರ್ಧನ ಕಲಾವಿದರು ನಮ್ಮ ತುಳುನಾಡಿಗೆ ಏಪಳ ರಕ್ಷಣೆ ಕುರಿತು ಕಾಪನಂಚಿನ ಈ ಬೇಲೆ ಮನ್ಪುನ ನಿಖಿಲನ್ ಈ ಕಾರ್ಯಕ್ರಮಕ್ಕೆ ಮಾತೆರ್ನ ಪರವಾದಲ ಕೇರಳ ತುಳು ಅಕಾಡೆಮಿದ ಪರವಾದಲ ಮಾತೆರ್ನ ಪರವಾದಲ ನಿಖಿಲನ್ ಈ ಪೂರ್ವಕವಾದ ಆತ್ಮೀಯವಾದ ಉಡಲು ದಿಂಜಿಯದು ಎತ್ಕೊಂಡೊಂದಿಲ್ಲ ಅವೇ ರೀತಿ ಈ ಕಾರ್ಯಕ್ರಮಕ್ಕೆ ಮಟ್ಟ ಬತ್ತನಂಚಿನ ಮಾತೆರೆಲ್ಲ ಪ್ರತಿಯೊಂಜರೆಲ್ಲ ಏನಾಳ ಪುದರ್ ಬಿಡ್ದು ಬತ್ತಂದ ಶ್ರಮಿಸಾಲೆ ಅವೇ ರೀತಿ ಪತ್ರಿಕಾ ಮಿತ್ರರು ಈ ಕಾರ್ಯಕ್ರಮ ಲೈವ್ ಮನ್ಪುನಂಚಿನ ಟಿವಿ ಮಿತ್ರರುಳ್ಳರು ಮಕ್ಕಳನ್ನು ಮಾತಾರಲ್ಲ ನಾನವರ ಬೊಕ್ಕಾರ ನಮ್ಮ ಮಾತೆರ್ನ ಪರವಾದಲ ಪ್ರೀತಿಪೂರ್ವಕವಾದ ಎದ್ಕೊಂಡೊಂದು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಪಾತ್ರದೊಟ್ಟಿಗೆ ಈ ಕಾರ್ಯಕ್ರಮದ ಚಾಲನೆ ಮಂತು ಕೊರಡು ಒಂದು ಪಂಡದು ಎಂಕಲ ಮೋಕ್ಯದ ಅಧ್ಯಕ್ಷರ ಡಾಕೇನೊಂದು ಎನ್ನ ರೆಡ್ಡು ಪಾತ್ರ ನುಂತಾವೆ ನಮಸ್ಕಾರ ಪೂಜನೀಯ ಶ್ರೀ ಎಡನೀರು ಮಠಾಧಿಪತಿಯಾದ ಪುಣಜನ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವೇಲಕನೆ ಪರಮ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆವರು ಶಾಸಕರಾದ ಪುಣಜನ C.H. ಕುಂಜಂಬು ಅವೇ ರೀತಿ ವೇದಿಕೆ ಪುಣಜನ ವಿಶಿಷ್ಟ ಅತಿಥಿನಕಲೆ ಮೂಡು ಪುಣಜನ ಇನಿ ಸನ್ಮಾನ ಸ್ವೀಕಾರ ಮಂಪೇರೆ ಬತ್ತು ಪುಣಜನ ದೈವ ನರ್ತಕರಲ ಪಾರ್ಧನದ ಅದು ಬಂದು ಪಡೆದು ವಿಶಿಷ್ಟ ವ್ಯಕ್ತಿನಕಲೆ ಈ ಮೊಟ್ಟಪಾದು ಬಂದು ಪಡೆದು ಪುಣಜನ ಬಂದುಲೆ ಕೇರಳ ತುಳು ಅಕಾಡೆಮಿ ಇಲ್ಲ ಎಡನೀರು ಮಠಗಳ ಒಂಜಿ ಹೃದಯ ಸಂಬಂಧ ಉಂಡು ಕಾರಣ ತುಳು ಅಕಾಡೆಮಿಗೆ ಜೀವ ಕೊರ್ನವು ಈ ಎಡನೀರು ಮಠದ ದೀದಾದುಂಡು C.H. ಕುಂಜಂಬು ಮಂಜೇಶ್ವರದ MLA ಜನ ಸಂದರ್ಭಡು
ತುಳು ಅಕಾಡೆಮಿ ರೂಪೀಕರಿಸಿರಬಹುದಾದ ಪ್ರಜನ ಆಲೋಚನೆ ಬತ್ತನ ಜನ ಸಂದರ್ಭಡು ಮೊದಲ ಹಿರಿಯ ಸ್ವಾಮೀಜಿ ಆದಿತನ ಜನ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿನ ಪಾದ ಸನ್ನಿಧಿರಾದುಂಡು ಐತ ಬೈಲೋ ತಯಾರು ಮಣಪೇರಬಹುದಾದಿತನ ಜನ ಆಲೋಚನಾ ಸಭೆ ಫಸ್ಟಿಗೆ ನಡ್ತು ನಾವು ಈ ಪುಣ್ಯ ಮಠಟಾದುಂಡು ನೋಡ್ಬೋದುಂಡು ಅಭಿಮಾನಕರವಾಯಿನ ಜನ ಸಂಭವ ಐದು ಬುಕ್ಕವಾದುಂಡು ತುಳು ಅಕಾಡೆಮಿಗೆ ಇತನ ಜನ ಬೇತೆ ರೂಪರೇಖಲು ಪುರ ಉಂಡಾಪನು ಅಂಚ ತುಳು ಅಕಾಡೆಮಿಗಳ ಈ ಎಡನೀರು ಮಟ್ಟಗಿತ್ತಿನ ಜನ ಒಂಜಿ ಸಂಬಂಧವಾದುಂಡು ಹೃದಯ ಸಂಬಂಧವಾದುಂಡು ಒಪ್ಪಣ ಬಂದಾದುಂಡು ಪಣಿರ್ಪಣು ಎಂಕ್ಲ ಈ ಕಾರ್ಯಕ್ರಮದ ರಡ್ಡು ಕಣ್ಣಾದುಂಡು ರಡ್ಡು ಸ್ವಾಮಿನಕ್ಕೆ ದಯಗಂಡ ಈ ತುಳು ಅಕಾಡೆಮಿದ ವ್ಯತ್ಯಸ್ತವಾದ ಪಂಜಿನ ಕಾರ್ಯಗಳು ರಡ್ಡು ಸ್ವಾಮಿನಕ್ಲಲ್ಲ അതിന് ಎಂಚ ಪಣೋಡಂದೇ ಗೊತ್ತಾಗೋಜಿ ಆತ್ಮಳ ಸಹಾಯವಾದುಂಡು ಎಂಗ್ಲೆಗೆ ತಿಕ್ಕೊಂಡು ಪಣವು ದಯಗೊಂಡ ಕೆಲವು ಮಾತಾಡು ಪೂರ ಎಂಚ ಪೂರ ಕಾರ್ಯಕ್ರಮ ಮಣಪೇರೆ ಬುಡೇರೆ ಆಡ ಈ ರಡ್ಡು ಸ್ವಾಮಿ ನಕಲ ಪಣ್ಪುಣಿ ಎಂಕಲ ಅವಳು ಮಣ್ಪುಳಿಂದ ಮಣ್ಪಣವಾದುಂಡು ಅವಾದುಂಡು ತುಳು ಅಕಾಡೆಮಿ ದಿಕ್ಕ ನಂಜನ ಮಲ್ಲ ಅಂಗೀಕಾರವಾದ ಎಂಕಲೆ ಅಂಗೀಕಾರ ಮಣ್ತುಪಣವು ಅವು ಎಂಕಲೆಗೆ ಅಭಿಮಾನದ ಸಂಭವವಾದುಂಡು ರಡ್ಡು ಸ್ವಾಮಿ ನಕಲ ನೋಡುವ ಆ ವ್ಯಕ್ತಿತ್ವವಾದುಂಡು ಈ ತುಳುನಾಡದ ಈ ಮಣ್ಣದ ಮಲ್ಲ ವ್ಯಕ್ತಿತ್ವ ರಡ್ಡು ಮಠಗಳಾದುಂಡು ತುಳುನಾಡು ಅತಿ ಪ್ರಧಾನವಾದ ಪಣವು ಆ ರಡ್ಡು ಮಠಟಾದುಂಡು ಇತ್ತೆ ತುಳು ಅಕಾಡೆಮಿದ ಹಲವಾರು ಕಾರ್ಯಕ್ರಮ ನಮ್ಮ ಆಲೋಚನೆ ಮಾಡ್ಕೊಂಡು ಯಾನು ದೀರ್ಘವಾದ ಪಣೀರದಲ್ಲ ಹೋಗುಜಿ ದಯವಂಡ ಎಂಗ್ಲ ಕರ್ಣ ಸರ್ತಿ ಈ ರಾಷ್ಟ್ರ ಪ್ರಶಸ್ತಿ ದಿಕ್ಕನಲ್ಲ ಅವೇ ರೀತಿ ಸ್ಟೇಟ್ ಪ್ರಶಸ್ತಿ ಸಿಕ್ಕಿನ ಜನ ಮಾಸ್ಟರ್ಗಳನ್ನ ಒಂಜಿ ಸನ್ಮಾನ ಅಂತ ಐದು ಬುಕ್ಕ ಯಕ್ಷಗಾನದ ಒಂದು 29 ಜನನೇ ಒಂಜಿ ಸನ್ಮಾನ ಮಾಡ್ತ ಈ ಇತ್ತೆ ಭೂತ ನರ್ತನ ಮಾಡ್ಪಣಕ್ಲೇನು ಸನ್ಮಾನ ಮನ್ಪೇರ್ಬಾರ್ದು ಜನ ಆಲೋಚನೆ ಮಾಡ್ದ ಈ ತರ ಇಸ್ಸಾನ್ದು ಮೂಳು ಕಾರ್ಯಕ್ರಮ ಸಂಘಟಿಸಾದ ಅಪ್ಪ ಇಂದು ಓಳು ಮಣ್ಪಣದ ಆಲೋಚನೆ ಮಾಡಿದಾಗ ಕರಿನ ಯಕ್ಷಗಾನದಕ್ಲೇನು ಸನ್ಮಾನ ಮಣ್ಪಣ ಜನ ಸಭೆಟ್ಟು ನಮ್ಮ ಗುರುಕುಲಾಯಿನ ಜನ ಶ್ರೀ ಎಡನೀರು ಸ್ವಾಮೀಜಿ ಬಂಡೇರು ಎನ್ನ ಮಠ ಅವಳು ನಡೆದು ಅವಾಗ ಆತ ಅಭಿಮಾನುಡು ಆರು ಪಂಡದ ಆ ಕಾರ್ಯನು ಮೂಳೆ ಈ ಪುಣ್ಯ ಮಠಟು ಗೋಪಾಲಕೃಷ್ಣನ ಸನ್ನಿಧಿ ಮಣ್ಪಣ ಜನ ಆಲೋಚನೆ ಅದು ಎಂಕ್ಲು ಮಾಡ್ತಾ ಬಿಡವು ಆಯ್ತು ಆಲೋಚನೆ ಆದ ಸ್ವಾಮಿ ನೇತರ ಬಂದಾಗ ಸ್ವಾಮಿ ಬಣ್ಣವು ಒಣಸು ಮೂಳೆ ಮಣ್ಪುಗ ಐಕದನ ಏರ್ಪಾಡು ಬರೋ ಮಣ್ಪುಗ ಎಂಕ್ಲ ಅಪ್ಪ ಮನಸ್ಸಲ್ಲಿ ಪ್ರಶ್ನೆ ಇದೆ ನಾನು ಸ್ವಾಮಿ ದುಂಬದಿಯೇ ಆವಾಗ ಸ್ವಾಮಿ ಅಂದ್ರೆ ಒಂಜಿ ಪ್ರಶ್ನೆಲಿಂಜಿ ಈ ಮಠ ತುಳಾಯಿ ಆ ಕಾರ್ಯಕ್ರಮ ಪುರ ಮಣ್ಪುರ ನಂಜನ ಇಂದು ಪರ್ಮಿಷನ್ ಉಂಟು ಐಕ ದಾಳ ಪೊಡಿಚಿಂದ ಅದನ್ನು ಸ್ವಾಮಿ ಪಡೆದ ಪುಣವು ಎಂಕ್ಲೆಗೆ ತುಳುನಾಡದ ಯಾನ ಎಕಡೆ ಬಂಡ್ಲೆಕ್ಕನೆ ಅಭಿಮಾನದ ಸ್ತಂಭಳ ಅದುಂಡು ಈ ರಡ್ಡು ಮಠಗಳು ತುಳು ಅಕಾಡೆಮಿದ ಈ ದೈವ ನರ್ತಕರನ್ನ ಸನ್ಮಾನ ಮಾಡ್ಕೊಂಜನ ಈ ಕಾರ್ಯಗಳು ಈ ಪುಣ್ಯಭೂಮಿ ಐಕ್ಯ ನೇತೃತ್ವ ಒರ್ಪಣವಾದುಂಡು ಪ್ರತ್ಯೇಕತೆ ಎಂಕ್ಲ ರಡ್ಡನೇ ಆಲೋಚನೆ ಮಾಡ್ತೋಣವು ನನಲ ಇಂಜಿನ ಕಾರ್ಯಕ್ರಮ ಸಂಘಟಿಸೋದು ನೈಟ್ ಒಂಜಿ ಇಂಜಿನ ತುಳುನಾಡು ಇತ್ತೆ ಒಂಜಿ ನಾಟಕ ಕಲಿತ ಅತ್ಯಂತ ಪ್ರಧಾನವಾದ ಪಂಜಿನ ಒಂಜಿ ಕಲೆ ಆದುಂಡು ತುಳುನಾಡು ಪಣವು ಅವು ಕೋವಿಡ್ ಕಾಲಘಟ್ಟದ ಮಲ್ಲ ಪ್ರಸಂದಿ ಉಂಟಾಯಿನಕ್ಲ ಆದುಂಡು ಅಕ್ಲೆನ್ಲ ನಮ್ಮ ಒಂಜಿ ಗೌರವ ಮಣ್ಪೇರಿನ ಆಲೋಚನೆ ಪುರ ಮಾಡ್ತಲ್ಲ ಖಂಡಿತವಾದಲ್ಲ ತುಳು ಅಕಾಡೆಮಿದ ಈ ಕಾರ್ಯಗೂ ನೇತೃತ್ವ ಕೊರ್ರೆ ನಿಕ್ಲನ್ ಸಹಾಯ ಸಾಧಿತಾಪುಂಡು ಕುಂಜಮಟ್ಟದ ನಾನು ಕುಂಜಮಟ್ಟನ ಬಗ್ಗೆ ದಾಳ ಪಣ್ಕುಜಿ ದಯಬಂಡ ಈ ತುಳು ಅಕಾಡೆಮಿದ ಹೃದಯ ಏರುದಕ್ಕೆ ನಾವು CH ಕುಂಜಮಾದುಂಡು ಯಾನ ಅದ್ರ ಬಗ್ಗೆ ಇದು ಮಾಡ್ತದೆ ದಯಬಂಡ ಇತ್ತೆಲ್ಲ ಎಂಕ್ಲೆಗೆ ಈ ತುಳು ಅಕಾಡೆಮಿಗೆ ಎಂಚಿನ ಕಾಕಜಿ ತಿರುವನಂತಪುರಡು ಕೋಡ್ನಂಡ ಎಂಕ್ಲೆಗೆ ಆಶ್ರಯ ಕೇಂದ್ರ CH ಆದುಂಡು CH ಆದ್ರು ಈ ಕಾಕಜಿ ಬರೋ ಕೊರದು ಐದ ಹೋರಳ ಪಾಸ್ ಮಾಡ್ತುಕೊಂಡ್ರು CH ಆದುಂಡು ನಮ್ಮ ಮಂಜೇಶ್ವರದ ಮೇಲೆ ಹತ್ತನಲ್ಲ ಮಂಜೇಶ್ವರದಕ್ಲೆಗೆ ಯಾಪಳ ಸಹಾಯ ಮಾಡ್ಕೊಳಬಹುದುಂಡು ಅಡ್ವೊಕೇಟ್ CH ಕುಂಜಂಬು ಆರು ಈ ಕಾರ್ಯಕ್ರಮದ ಭಾಗವಹಿಸಿದ್ರಿ ಅಂಚ ಏನು ಬೇತೆ ಆ ವಿಧಟ್ ಆದುಂಡು ಈ ಕಾರ್ಯಕ್ರಮ ನಡ್ತೋಪಣವು ಇನಿತ ಒಂಜಿ ಬೇತಂಜಿ ಪ್ರತ್ಯೇಕತೆ ಮಾಡ್ಕೊಳವು ಇನಿ ಪೊನ್ನೆಬೋರು ಸ್ವಾಮೀಜಿಗೆ ಒಂಜಿ ಅತ್ಯವಶ್ಯವಾದ ಪಂಜಿನ ಕಾರ್ಯ ಉಂಟು 4 ಗಂಟೆಗೆ ಬಂದ ಕಡಲ್ ತೀರಡು ವಿಷ್ಣು ಸಹಸ್ರನಾಮದ ನೇತೃತ್ವವಾದುಂಡು ಪೊನ್ನೆಬೋರು ಸ್ವಾಮೀಜಿ ಎತ್ತುಪಣವು 4 ಗಂಟೆಗೆ ಆದುಂಡು ಐತ ಕಾರ್ಯಕ್ರಮ ಆರೆಗೆ ಐಕು ಪೈರ ಉಂಡು ಆದುಂಡು 2 ಗಂಟೆಗೆ ಕಾರ್ಯಕ್ರಮ ಶುರು ಮಾಡ್ಪಡೋದು ಬಂದದು ಪಣವು ಅವಾಗ ನಮ್ಮ ಪ್ರೀತಿದ ಎಂದು ಲೆಪ್ಪನ ಪರಿಗಣಿಸಾದು ಎಡೆಗೆ ಮಾತ್ರ ಜನ 2 ಸ್ವಾಮಿ ನಕಲಿ ಈತ ದೀಪ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಔಪಚಾರಿಕವಾದ ಉದ್ಘಾಟನೆ ಮಾಡ್ಕೊಳ್ಳೋದು ಆದುಂಡು ಪಣೀರಪ್ಪನವು ಸ್ವಾಮೀಜಿ ದೀಪ ಬೆಳಗಿಸಿ ಉದ್ಘಾಟನೆ ಮಾಡು 2 ಸ್ವಾಮಿ ನಕಲ ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ಕೊಳ್ಳೋದು ಅದಕ್ಕೆ ಸೇರ್ದಿ ಕೊಡಿ ಅಡಿಟ್ಟು ಇತ್ತೆ ಉಡಲೋರ್ಮದ ಮಾನಾದಿಗೆದ ಈ ಒಂಜಿ ಕೊಡಿ ಅಡಿಟ್ಟು ಇತ್ತೆ ಲೇಸದ ಉದೀಪನ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಎಡನೀರು ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅಂಬರ್ನ ಆಶೀರ್ವಾದದ
ಹೆಡ್ಡೆప్పుడు ಈ ಒಂಚಿ ಉದಿ ಬಂದ ಲೇಸನ್ ನಡತು ಕೊರಡುದು ಕೇನ ಸ್ವಾಮಿಲಡ ಅನುಕೇನೊಂದಿಲ್ಲ. ನಮ್ಮ ನಾಡಿದ ಶ್ರಾಂತ ಕವಿ ಕ್ರಿಯರ್ ಕಿಂಜನ್ ರೈ ಸಿರಿದಿಂಜಿ ಸಾಯುತ್ತಿಲೆಡು ಎನ್ನಪ್ಪೆ ತುಳುವಪ್ಪೆ ಪನ್ಪಿ ಕವಿತಿನ ನಮದು ಅರ್ಪಣೆ ಮಲ್ತಿರು ಏ ತುಂಜಿ ಪೊರ್ಲದ ಭಾಷೆ ನವ್ವತುಳು ಸಾರ ಎಸಲದ ತಾಮರೆ ಬಂಡಿ ಬಾಯಿಡು ಕೇಂಡಿಗೆ ಬಿಟ್ಟು ಉರ್ಕೊಂಡು ಅಮೃತದ ನರಣರೆ ಅಪ್ಪೆ ಭಾಷೆದ ಒಪ್ಪೆ ಜತ್ತಿನ ಮೈಟ್ ಮನಸ್ಸಿನ ಸೇರಿಡು ನಿದ್ರೆ ಕನಟ್ಲ ಅಪ್ಪೆ ಪಾತ್ರ ಜುಗುಗು ಸೊರಕೇರುಂಡು ಇದು ನಮ್ಮ ತುಳುನಾಡುದ ಇದು ನಮ್ಮ ತುಳುನಾಡು. ಈ ಒಂಜಿ ಲೇಸ್ ಕೂಡ್ದಿ ಈ ಲೇಸ್ಡ್ ಮಾಧ್ಯಮ ಮಿತ್ರರುಳ್ಳ ಸಮರಸ ಸುದ್ದಿ ಮಾಧ್ಯಮದ ಪುರುಷೋತ್ತಮ್ ಭಟ್ ಬೆರಲ್ಲ ಈ ವೇದಿಕೆ ಎದ್ಕೊಂದಿಲ್ಲ. ಅದೇ ರೀತಿ ನಮ್ಮ ಮೀಡಿಯಾ ಪನ್ಪಿ ಚಾನೆಲ್ ದ ಮಾಧ್ಯಮ ಮಿತ್ರರುಳ್ಳ ಆಗ್ಲಿಲ್ಲ ಈ ಒಂದು ವೇದಿಕೆಗೆ ಎದ್ಕೊಂದಿಲ್ಲ. ಇತ್ತೆ ಆಶೀರ್ವಚನ ಪೇರ್ಬಾಡೋದು ಕೊಂಡೆಗೂರು ಮಠಾಧಿಪತಿ ಶ್ರೀ ಯೋಗಾನಂದ ಸ್ವಾಮೀಜಿದ ಕೇರಣವೇ ಇನ್ನಿತ ನಮ್ಮ ಕಾರ್ಯಕ್ರಮ ಪ್ರಸಾರ ಪೇರ್ಬಾಡೋದು ಭಾರತ ಭವನದ ಮಾಧ್ಯಮ ಪ್ರವರ್ತಕರ ಇಡೆ ಬತ್ತೊಳ್ಳಿ ಆಕ್ಲೆಲ್ಲ ಎದ್ಕೊಂಡು आचार्यः भवनोऽस्माकम् आचार्यञ्च भारती देवो नारायणश्रीशः देवी मङ्गलदेवता भवति यदनुभावात् एडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि दत्तां सन्निधिं मनसे च. ಪೂಜ್ಯ ಸ್ವಾಮೀಜಿಯವರನ್ನು ಅಭಿವಂದಿಸುತ್ತಾ ಈ ದಿವಸ ನಮ್ಮ ಎಡನೀರು ಮಠದ ಈ ಆವರಣದಲ್ಲಿ ತುಳು ಅಕಾಡೆಮಿಯ ಮತ್ತು ಮಠದ ಸಹಯೋಗದೊಂದಿಗೆ ನಮ್ಮ ತುಳುನಾಡಿನ ಹೆಮ್ಮೆಯ ಆರಾಧನೆಯೂ ಹೌದು ಕಲೆಯೂ ಹೌದು ಈ ಪ್ರಕಾರದ ಸೇವೆಯನ್ನು ಮಾಡುವಂತಹ ಅದಕ್ಕಾಗಿ ಬದುಕನ್ನು ಮೀಸಲಿಟ್ಟಂತಹ ನಲಿಕೆಯವರಿಗೆ ಭೂತವನ್ನು ಉಪಾಸನೆ ಮಾಡಿಕೊಂಡು ಅದರ ಈ ಸಂಸ್ಕೃತಿಯನ್ನು ಜೀವಂತವಾಗಿಡಿಸುವಂತಹ ಕಲಾವಿದರು ಇವರಿಗೆಲ್ಲ ಒಂದು ಸತ್ಕಾರ ಮಾಡುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ. ಇವತ್ತು ವೇದಿಕೆಯಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ತುಳುನಾಡಿನಲ್ಲಿ ಜನಜೀವನದಲ್ಲಿ ಭೂತಾರಾಧನೆ ಎಂಬುದು ಅತ್ಯಂತ ಜೀವನದಕ್ಕೆ ಒಂದು ಅವಿಭಾಜ್ಯ ಅಂಗ ಇದ್ದ ಹಾಗೆ. ಇಲ್ಲಿನ ಈ ದೇವರ ಆರಾಧನೆ ಅದೊಂದು ಸಂಸ್ಕೃತಿಯ ರಕ್ಷಣೆಯೂ ಹೌದು, ತುಳು ಭಾಷೆಯ ರಕ್ಷಣೆಯೂ ಹೌದು. ಮಾತ್ರವಲ್ಲ, ಒಂದು ಧಾರ್ಮಿಕತೆಗೆ ಜನಗಳ ಆತ್ಮವಿಶ್ವಾಸಕ್ಕೆ ಶಕ್ತಿ ತುಂಬುವಂತಹ ಒಂದು ಕಾರ್ಯ. ಯಾಕೆಂದರೆ ಇವತ್ತಿನ ಆಧುನಿಕ ಬೇಗೆಯಲ್ಲಿ ಜನಗಳೆಲ್ಲ ಮುಂದುವರಿಯುವಾಗ ಬದುಕಿನ ಸುಖ ದುಃಖ ಎಂಬುದು ಅವಿಭಾಜ್ಯವಾಗಿದ್ದರೂ ಅನಿವಾರ್ಯವೇ ಆದದ್ದು ಅದನ್ನು ಸುಖವನ್ನು ಬಹಳ ಆರಾಮದಲ್ಲಿ ಅನುಭವಿಸ್ತಾರೆ. ಆದರೆ ದುಃಖ ಬಂದಾಗ ಅದನ್ನು ಎದುರಿಸುವಂತಹ ಎದೆಗಾರಿಕೆ ಕ್ಷೀಣ ಆಗಿದೆ. ಇಂತಹ ಸಮಯಗಳಲ್ಲಿ ದೇವರನ್ನು ಪ್ರಾರ್ಥಿಸಿದರೆ ಆ ದೇವರ ಅನುಗ್ರಹ ಆಗೇ ಆಗುತ್ತದೆ. ಆದರೆ ಭೂತಾರಾಧನೆ ಒಂದು ಹೆಜ್ಜೆ ಇನ್ನೂ ಮುಂದೆ ನುಡಿಯ ಮೂಲಕ ಜನಗಳಿಗೆ ಭರವಸೆಯನ್ನು ಕೊಡುವಂತಹ ಒಂದು ಒಳ್ಳೆಯ ವ್ಯವಸ್ಥೆ ಇದೆ. ಇದರಿಂದಾಗಿ ಜನರೆಲ್ಲ ನ್ಯಾಯಾಲಯದಿಂದ ಕಾನೂನಿನ ಸಂರಕ್ಷಣೆ ಮಾಡುವ ದೃಷ್ಟಿಯಲ್ಲಿ ದೊಡ್ಡ ಶ್ರಮ ನಡೀತಾ ಇದೆ. ಪೊಲೀಸರು ಇಲಾಖೆ ನಮ್ಮ ಸಮಾಜದಲ್ಲಿ ಸಾಮರಸ್ಯವನ್ನು ಉಂಟು ಮಾಡಲಿಕ್ಕೆ ಬಹಳ ಶ್ರಮ ಪಡ್ತಾರೆ. ಆದರೆ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಜನಗಳಲ್ಲಿ ಧರ್ಮಪ್ರಜ್ಞೆಯಿಂದಾಗಿ ಪಾಪ ಪುಣ್ಯ ಎಂಬಂಥ ಭೇದವನ್ನು ಅರಿತು ಇಂತಹ ದೇವರುಗಳ ಆರಾಧನೆಯಿಂದ ಧರ್ಮ ಪ್ರಜ್ಞೆ ಜಾಗೃತಿಯಾಗ್ತಾ ಮಾತ್ರವಲ್ಲ, ಪಾಪ ಕಾರ್ಯದಿಂದ ದೂರರಾಗ್ತಾರೆ. ತಾವು ಮಾಡಿದರೆ ನಾವು ನಮ್ಮ ದೇವರುಗಳಿಗೆ ಇಷ್ಟ ಆಗುವುದಿಲ್ಲ, ಅವರ ಕೋಪಕ್ಕೆ ಕಾರಣ ಆಗುತ್ತದೆ ಇತ್ಯಾದಿ ಭಾವನೆ ಮನಸ್ಸಲ್ಲಿದ್ದುದರಿಂದಲೇ ಅನೇಕ ಪಾಪ ಕಾರ್ಯಗಳಿಂದ ದೂರ ಆಗ್ತೇವೆ. ಒಳ್ಳೆಯ ಸಜ್ಜನ ಸಮಾಜ ನಿರ್ಮಾಣ ಮಾಡಬೇಕು ಅಂತಾದರೆ, ನಮ್ಮ ಪರಿಸರವೆಲ್ಲ ಸುರಕ್ಷಿತವಾಗಿರಬೇಕು ಅಂತಾದರೆ
ಈ ತುಳುನಾಡಿನ ಈ ಸಂಸ್ಕೃತಿ ಎಲ್ಲವೂ ಜೀವಂತವಾಗಿರಬೇಕು. ಯಾರು ಮೇಲೂ ಅಲ್ಲ, ಯಾರು ಕೀಳೂ ಅಲ್ಲ. ನಮ್ಮ ಜೀವನದಲ್ಲಿ ನಮ್ಮ ನಡೆಗೆ ಅನುಸರಿಸಿಕೊಂಡು ಸಮಾಜ ಗುರುತಿಸ್ತದೆ. ನಾವು ಒಳ್ಳೆಯ ದಾರಿಯಲ್ಲಿ ಹೋದರೆ ಎಂಥವನನ್ನು ಗುರುತಿಸ್ತದೆ ಎಂಬುದನ್ನು ಈ ಕಾರ್ಯಕ್ರಮ ಒಂದು ಸಾಕ್ಷಿ. ನಮ್ಮ ತುಳು ಅಕಾಡೆಮಿ ಅತ್ಯಂತ ಒಂದು ಶ್ರದ್ಧೆಯಿಂದ ನಿಮ್ಮನ್ನೆಲ್ಲ ಬರಮಾಡಿಕೊಂಡದು ಬಹಳ ಸಂತೋಷ. ಅಂದರೆ ಇಂಥ ಒಂದು ಶಂಕರಾಚಾರ್ಯ ಪರಂಪರೆಯ ಮಠದಲ್ಲಿ ನೀವೆಲ್ಲ ಬಂದು ಸೇರಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೆಚ್ಚಿನ ಒತ್ತಾಯ ಮಾಡಿದ್ದು ಪೂಜ್ಯ ಶ್ರೀಗಳು. ಅಂದರೆ ಈ ಸಮಾಜವನ್ನು ಬಲಿಷ್ಠಗೊಳಿಸುವಲ್ಲಿ ನಮ್ಮ ಸಂಸ್ಕೃತಿಗೆ ಪೂರಕವಾಗಿ ಅದೆಷ್ಟೋ ಅಭ್ಯಾಸವನ್ನು ಮಾಡಿ ಬಹಳ ತ್ಯಾಗಗಳೆಲ್ಲ ಇರ್ತದೆ. ಭೂತಾರಾಧನೆ ಅಂದರೆ ಕೇವಲ ವರ್ಷದಲ್ಲಿ ಎಷ್ಟು ಸಮಯಗಳು ಇರುವಂತಹ ಕಾರ್ಯ ಮಾತ್ರವಲ್ಲ, ಜೀವನದ ಉದ್ದಕ್ಕೂ ನಿಮ್ಮದೇ ಆದ ರೀತಿ ನಿಯಮಗಳು ಬೇಕು, ಅನೇಕ ಕಟ್ಟುಪಾಡುಗಳು ಬೇಕು. ಇಂತಹ ಉಪಾಸನೆಯ ಮೂಲಕ, ಅನುಷ್ಠಾನದ ಮೂಲಕ ಈ ದೈವಗಳ ಆರಾಧನೆ ಮಾಡಿ ಜನಮಾನಸದಲ್ಲಿ ಭಕ್ತಿ ಮತ್ತು ಸಂಸ್ಕೃತಿ ಇದೆಲ್ಲವನ್ನು ಒಗ್ಗೂಡುವಂತೆ ಮಾಡ್ತೀರಿ. ಹಾಗಾಗಿ ನಿಮಗೆ ಸನ್ಮಾನ ಮಾಡುವಂತಹ ಈ ಒಂದು ಕಲ್ಪನೆಯನ್ನು ತುಳು ಅಕಾಡೆಮಿ ನಮ್ಮ ಜಯಾನಂದರ ನೇತೃತ್ವದಲ್ಲಿ ಬಹಳ ಕಾರ್ಯ ಸಂಪನ್ನ ಆಗುತ್ತಾ ಇದೆ. ಹಾಗಾಗಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡುವ, ಸಾಮರಸ್ಯವನ್ನು ಉಂಟು ಮಾಡುವ, ಸಂಸ್ಕೃತಿಯನ್ನು ರಕ್ಷಣೆ ಮಾಡುವ ಕಾರ್ಯಕ್ಕೆ ಎಡನೀರು ಮಠ ಅದಕ್ಕೆ ಪ್ರಸಿದ್ಧಿ. ಹಿಂದಿನ ಗುರುಗಳೇ, ದೊಡ್ಡ ಗುರುಗಳು ಈ ಕಾರ್ಯಕ್ಕೆ ಬಹಳಷ್ಟು ಬೆಂಬಲ ಕೊಟ್ಟವರು. ಅದನ್ನೇ ಮುಂದುವರಿಸಿಕೊಂಡು ಒಂದು ಹೆಜ್ಜೆ ಮುಂದಿಟ್ಟುಕೊಂಡು ಈಗಿನ ನಮ್ಮ ಸಚ್ಚಿದಾನಂದ ಭಾರತಿ ಪೂಜ್ಯರು ಇಂತಹ ಒಂದು ಕಾರ್ಯವನ್ನು ಮಾಡುವಲ್ಲಿ ಮಠದಲ್ಲಿ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ಪೂರಕ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಅಭಿನಂದನೀಯರು ಅವರು. ನೀವೆಲ್ಲ ಈ ಮಠದ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡು ಗುರುಗಳ ಆಶೀರ್ವಾದ ಪಡ್ಕೊಳ್ಳುವಂಥ ಒಂದು ಭಾಗ್ಯವನ್ನು ಕರುಣಿಸಿದ್ದಾರೆ. ಹಾಗಾಗಿ ಅವರಿಗೆ ಅಭಿವಂದಿಸ್ತೇವೆ. ಅದೇ ರೀತಿ ತುಳು ಅಕಾಡೆಮಿಯನ್ನೂ ಸಹ ಅಷ್ಟೇ, ನಮ್ಮ ಸಂಸ್ಕೃತಿಯ ರಕ್ಷಣೆಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳೆಲ್ಲ ಶಕ್ತಿ ತುಂಬುವಂಥದ್ದು. ಹಾಗಾಗಿ ನಮ್ಮ ಜಯಾನಂದರನ್ನು ಅಭಿನಂದಿಸ್ತೇವೆ. ಹಾಗೆ ನಮ್ಮಲ್ಲಿಯ ತುಳು ಅಕಾಡೆಮಿ ನಿರ್ಮಾಣಕ್ಕಾಗುತ್ತೆ, ಅದನ್ನು ಆರಂಭ ಮಾಡಲಿಕ್ಕಾಗಿ ಮುತ್ತೂರು ಜೋಯಿಸಿದ ನಮ್ಮ ಮಂಜೇಶ್ವರದ ಮೊದಲನೇ MLA, ನಮಗೆ ಮೊದಲ MLA ಆಗಿದ್ದವರು ಅವರು, ಮತ್ತು ಈಗ ಉದುಮ ಕ್ಷೇತ್ರದಲ್ಲಿ ಅವರು MLA ಆಗಿ ಜವಾಬ್ದಾರಿ ನಿರ್ವಹಿಸುವವರು. ಅವರು ನಮ್ಮ ಸಂಸ್ಕೃತಿಗೆ ತುಂಬ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಅಭಿನಂದಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಮಹನೀಯರುಗಳು ಈ ಕಾರ್ಯಕ್ಕೆ ಬೆಂಬಲಿಸಿ ಬಂದಿದ್ದಾರೆ, ಅವರೆಲ್ಲರನ್ನು ಅಭಿನಂದಿಸ್ತೇವೆ. ನಾವಿವತ್ತು ಪೂರ್ತಿ ಈ ಕಾರ್ಯಕ್ರಮದಲ್ಲಿ ಇರಬೇಕಿತ್ತು, ಆದರೆ ಈ ಮೊದಲೇ ನಮ್ಮದೇ ವ್ಯವಸ್ಥೆಯೊಳಗೇ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಾಗಿತ್ತು. ಕಾಸರಗೋಡಿನ ಸಮುದ್ರ ಕಿನಾರೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ. ಹಾಗಾಗಿ ನಾವು 4-5 ಕೇಂದ್ರಕ್ಕೆ ಭೇಟಿ ಕೊಡುವಂತಹದ್ದಿದೆ. ನಿಮ್ಮ ಮಧ್ಯೆಯಿಂದ ಹೋಗುವುದು ನಮಗೆ ಅತ್ಯಂತ ಸಂಕಟವನ್ನು ಕೊಡ್ತಾ ಇದೆ. ಆದರೆ ಇಷ್ಟಾದರೂ ಭಾಗವಹಿಸ್ಲಿಕ್ಕೆ ಆಯಿತು. ನನಗೆ ಬೇಕಾಗಿ ಅವರು 2 ಗಂಟೆಗೆ ಕಾರ್ಯಕ್ರಮವನ್ನು 3 ಗಂಟೆಗಿದ್ದದನ್ನು 1 ಗಂಟೆ ಮೊದಲೇ ಮಾಡಿಬಿಟ್ರು. ಹಾಗಾಗಿ ನಮ್ಮ ಉಪಸ್ಥಿತಿ ಬೇಕೇ ಬೇಕು ಅಂತ ನಿಮ್ಮ ಪ್ರೀತಿಗೆ ನಾವು ಬಹಳ ಹೆಮ್ಮೆ ಪಡ್ತೇವೆ. ಮುಂದೆಯೂ ತುಳು ಅಕಾಡೆಮಿಗೆ ನಾವು ಯಾವತ್ತೂ ಇಂತಹ ಕಾರ್ಯಕ್ಕೆ ಬೆಂಬಲಿಸ್ತೇವೆ. ಮಾತ್ರವಲ್ಲ, ನಾವು ಇಬ್ಬರು ಸ್ವಾಮಿಗಳು ಸಹ ನಮ್ಮ ಊರಿನ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಧರ್ಮ, ಸಾಮರಸ್ಯ ಏನೆಲ್ಲ ಒಳ್ಳೆಯದಿದೆಯೋ ಇದನ್ನು ನಾವೆಲ್ಲರೂ ಸೇರಿಕೊಂಡು ಒಂದು ಸುಂದರ ಸಾಮ್ರಾಜ್ಯವನ್ನು ಕಟ್ಟೋಣ. ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ, ಎಲ್ಲರ ಬೆಳವಣಿಗೆಗೆ ಪೂರಕವಾದಂತಹ ಒಳ್ಳೆಯ ಸಂಸ್ಕಾರವನ್ನು, ಸತ್ಕರ್ಮವನ್ನು ನಾವೆಲ್ಲ ಮಾಡುತ್ತಾ ಮುನ್ನಡೆಯುವಲ್ಲಿ ದೇವರ ಅನುಗ್ರಹ ಆಗಲಿಂದ ಪ್ರಾರ್ಥಿಸ್ತಾ ನಾವು ಅನಿವಾರ್ಯವಾಗಿ ಮುಂದುವರಿತಾ ಇದ್ದೇವೆ ಎಂಬುದನ್ನು ನಿಮ್ಮ ಮುಂದೆ ವ್ಯಕ್ತಗೊಳಿಸಿದ ಮಾತನ್ನು ಕೃಷ್ಣ ಅರ್ಪಣಮಸ್ತು. ಉಡಲೊರ್ಮೆದ ಮಾನಾದಿಗೆದ ಈ ಒಂಚು ಕಚ್ಚಗು ಆಶೀರ್ವಾದದ ಪುರ್ಪುನ ಸಂದೈತ ಮಲ್ತನಂಚಿನ ನಮ್ಮ ಸ್ವಾಮೀಜಿಗಳಿಗೆ ಅಡ್ಡಬೂರೊಂದು ನನ್ನ ತುಂಬುಗು ಈ ಕಚ್ಚದ ಅಭಯದ ಮದಿಪುನ ಸಂದೈತ ಮಲ್ಪೆರಬೋಡದು ಪರಮ ಪೂಜ್ಯ ಶ್ರೀ ಎಡನೀರು ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಒಮ್ಮೆರಡ ಹಾಕೇನೊಂದಿಲ್ಲ. ಸನ್ಮಾನ ಮಲ್ತು ಅಲ್ಲ ಸನ್ಮಾನ ಮಲ್ತೇನೆ ಬಾತಿರು
ಈ ಕಜ್ಜದ ಪ್ರಧಾನ ಭೂಮಿಕೆ ಆಯ್ನಂಚಿನ ಉಡಲೋರ್ ಮೆತ್ತ ಮಾನಾದಿಗೆನು ದ ಕಜ್ಜ ಈ ಒಂಜಿ ಮಿತ್ತ ಚಾವಡಿಡು ಈತೆ ನಡಪೆರುಂಡು ಇತ್ತೆ ಈ ಕಜ್ಜಗೂ ಎಂಕಲ್ ಪುದರ್ ಲೆತ್ತನಕಲು ಬರಡುಂದು ಯಾನು ಭಿನ್ನೈಕೆ ಮಂತೊಂದುಲ್ಲೆ ಶ್ರೀ ಲಕ್ಷ್ಮಣಿ ಯಾನೆ ಕಾಂತ ಕಾಣಂದೂರು ದೈವ ನರ್ತಕರು ಶ್ರೀ ಗಣೇಶ್ ಎಸ್ ಮಾರು ಸುಣ್ಣಾಡ ಚಿಪ್ಪಾರು ದೈವ ನರ್ತಕರು ಶ್ರೀ ಕೃಷ್ಣ ಪಣಿಕ್ಕರ್ ಆದೂರು ದೈವ ನರ್ತಕರು ಶ್ರೀ ಶಿವಪ್ಪ ಕುഞ്ഞി ನಲಿಕೆ ಕುಡಾಲ್ ದೈವ ನರ್ತಕರು ಶ್ರೀ ಪೊಡಿಯ ನಲಿಕೆ ಉಲಿಯ ತಡ್ಕ ದೈವ ನರ್ತಕರು ಶ್ರೀ ಬಾಲಕೃಷ್ಣ ಮಧೂರು ದೈವ ನರ್ತಕರು ಯಾನಿತ್ತ ಪುದರ್ ಲೆತ್ತನಕಲು ವೇದಿಕೆಗೆ ಬರಡು ಪಣದಕ್ಕೆ ಏನೊಂದುಲ್ಲ ಶ್ರೀ ಲಕ್ಷ್ಮಣಿಯಾನೆ ಕಾಂತ ಕಾಣಂದೂರು ಶ್ರೀ ಗಣೇಶ್ ಎಸ್ ಮಾರು ಸುಣ್ಣಾಡು ಚಿಪ್ಪಾರು ಶ್ರೀಕೃಷ್ಣ ಪಣಿಕ್ಕರ್ ಆದೂರು ಶ್ರೀ ಶಿವಪ್ಪ ಕುഞ്ഞി ನಲಿಕೆ ಕುಡಾಲು ಶ್ರೀ ಪೊಡಿಯ ನಲಿಕೆ ಉಳಿಯ ತಡ್ಕ ಶ್ರೀ ಬಾಲಕೃಷ್ಣ ಮಧೂರು ಇಜ್ಜರ ಶ್ರೀ ಬಾಬು ನಲಿಕೆ ಕುಡಾಲು ಐತಪ್ಪ ನಲಿಕೆ ಹೇರೂರು ಶ್ರೀ ಸಂಜೀವ ನಲಿಕೆ ಕನ್ಯಪ್ಪಾಡಿ ಶ್ರೀ ಗೋಪಾಲಕೃಷ್ಣ ಕಿನ್ವಾಲ್ ಕುಡಾಲ್ ಶ್ರೀ ರಾಜೇಶ್ ಕಲೆಪಾಡಿ ಕಳೇರಿ ಶ್ರೀ ಕೇಶವ ಎಚ್ಲಂಗೋಡು ಶ್ರೀ ಐತಪ್ಪ ನಲಿಕೆ ಮರಿಕಾಪು ದೈವ ಚಾಕಿರಿಗೆ ಸಮರ್ಪಣೆ ಮಲ್ಪನಂಚಿನ ಉಡಲೋರ್ಮದ ಮಾನದಿಗೆ ಒಂದು ನೇಮ ಜಾತ್ರೆದ ಕೊಡಿಯಡಿಡು ಮುಕ್ಕಾಲು ಮೂಜಿಗಳಿಗೆಡು ಗಗ್ಗರ ಸೇವೆಡು ಕಟ್ಟಿ ನೇಮುಡು ಒಂಜಾದು ಭಕ್ತಿಡು ಒಪ್ಪಾಯಿನ ಸೇವೆಗೆ ಒಂಜಿರೆ ಗಂದೊಡು ಗೆಂಡದ ಬರ್ಸಗುಳ ಕೊಡೆಯಾದು ಉಂತಿನ ಈ ಮಣ್ಣ ಮೈಮೆನು ಬಾಣದೆತ್ತರಗು ರಾಪಾಯಿನ ಸೇವೆನೆ ದೈವ ಚಾಕರಿ ಆ ದೈವ ಚಾಕರಿಗೆ ಇನಿ ಕೇರಳ ತುಳು ಅಕಾಡೆಮಿ ನಿಕ್ಲನ ಸೇವೆನು ಪರಿಗಣನೆ ಮಲ್ತೊಂದು ನಿಕ್ಲಿಗೆ ಮಾನಾದಿಗೆದ ಮದಿಪುಣ್ಣು ಸಂದಾಯಿತ ಅಂತಂದುಲ್ಲ ಮಾನಾದಿಗೆ ಸಂದಾಯಿತ ಅಂತಂದುಲ್ಲ ಒಂದು ಉಡಲೋರ್ಮೆದ ಮಾನಾದಿಗೆ ನೇಮ ಜಾತ್ರೆದ ಕೊಡಿಯಡಿಟ್ಟು ಮುಕ್ಕಾಲು ಮೂಜಿಗಳಿಗೆಡು ಗಗ್ಗರ ಸೇವೆಡು ಕಟ್ಟಿ ನೇಮುಡು ಒಂಜಾದು ಭಕ್ತಿಡು ಒಪ್ಪಾಯಿನ ಸೇವೆಗೆ ಒಂಜಿರೆ ಗಂದೊಡು ಗೆಂಡದ ಬರ್ಸುಗಳ ಕೊಡೆಯಾದ ಉತ್ತಿನ ಈ ಮಣ್ಣ ಮೈಮೆನು ಬಾನದೆತ್ತರಗ ರಾಪಾಯಿನ ಒಂದು ಸೇವೆಗೆ ದೈವ ಚಾಕರಿ ಪನ್ಪೆರು ಈ ಚಾಕರಿಗೆ ಕೇರಳ ತುಳು ಅಕಾಡೆಮಿದ ಈ ಮಾನದಿಗೆ ನಿಕ್ಲಿನ ಸೇವೆನು ನನಾತ್ ಈ ತುಳುನಾಡು ವರಿಪಾವಡು ಬೆಳಪಾವಡು ಪನ್ಪಿನಂಚಿನ ಒಂಜಿ ಎಡ್ಡೆ ಮನಸ್ಸಿನ ದೀವಂದು ಇನ್ನು ಕೇರಳ ತುಳು ಅಕಾಡೆಮಿ ನಿಕ್ಲಿಗೆ ಮಾನಾದಿಗೆನು ಸಂದಾಯಿತ ಮಲ್ತೊಂದುಲ್ಲ
ಪಾಪದ ಸಂಸಾರಳೆನ ಬೆರಿಪತ್ತೊಂದು ಗಟ್ಟ ಜತ್ತೊಂದು ಸಾರಮಾನಿ ದೈವಳು ಬತ್ತನಿಗೆ ನೀರಿಗಳ ನೀರಲ್ಗಳ ನೆಲ ಇತ್ತಿ ನಲ್ಪ ಉಂಗುಷ್ಟ ಊರಿಯರಿಗೆ ಎನಿಕಲ ಕೋರ್ಟುಡ್ಲೆಲ್ಲ ತೀರ್ಮಾನ ಬಂದಿನ ವಾದ ವಿವಾದಲು ದೈವದ ಕೊಡಿಯಟಿಟ್ಟ ತೀರ್ಮಾನ ಆಪುಂಡು ಪಂದಾಂಡ ಒಂದು ಸತ್ಯಲು ನೆಲೆಬುಂತಿನ ಮನ್ನದ ಮೈಮೆಂದೆಪ್ಪನೊಳಿ ಆ ಮೈಮೆನು ಇಡಿಮುಟ್ಟಲ ಒರಿತು ಕೊರ್ನಂಚಿನ ದೈವ ಚಾಕಿರಿ ದಕ್ಕನ ಆ ಒಂಜಿ ಮದಿಪದ ಆ ಪಾತೆರಳು ಇನಿ ಮುಲ್ಪ ಸತ್ಯ ಒಂದುಂಡು ಆ ಸತ್ಯದ ನಿಕ್ಲೆನ ನುಡಿಕಲೆ ಇನಿ ಕೇರಳ ತುಳು ಅಕಾಡೆಮಿ ಉಡಲೋರ್ಮೆದ ಮಾನಾದಿಗೆ ಸಂದೈತ ಮಲ್ತೊಂದುಂಡು ಉಡಲೋರ್ಮೆದ ಮಾನಾದಿಗೆ ಒಂದು ಉಡಲೋರ್ಮೆದ ಮಾನಾದಿಗೆ ಕೇರಳ ತುಳು ಅಕಾಡೆಮಿ ನಿಕ್ಲೆಗ್ ಸಂದೈತ ಮಲ್ತೆ ನಂಚಿನ ಉಡಲೋರ್ಮದ ಮಾನದಿಗೆ ಇದ ಈ ಒಂಜಿ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಎಡನೀರು ಈ ಒಂಜಿ ಪೊರ್ಲ ಚಾವಡಿಡು ನಿಕ್ಲೆಗೆ ಸಂದೈತ ಮಲ್ತ ನಂಚಿನ ಈ ಮಾನದಿಗೆ ನಿಕ್ಲಿನ ಜೀವನ ಮಾರಿ ಅಂತ ನಿಕ್ಲೆಗೆ ಎಡ್ಡೆಪ್ಪಲು ಆ ಒಂದು ಪವಡ್ ಪಂದು ಕೇರಳ ತುಳು ಅಕಾಡೆಮಿ ನಿಕ್ಲೆಗೆ ಶುಭಾಶಯನ್ನು ಕೊರೊಂದುಂಡು ಎಡ್ಡೆಪ್ಪಲು ಬೈಕೊಂದುಂಡು ನನಾತ್ ತುಳುನಾಡದ ಮಾತಾ ಕಡೆಟ್ಲ ದೈವದ ಕೊಡಿಯಡಿಟ್ಟು ನಿಕ್ಲೆನ ದೈವದ ಚಾಕರಿ ನನಾತ್ ಬುಳೆವಡು ದೈವದ ಮಣ್ಣು ಒಂದು ಜೀವಂತವಾದ ಇಂಚನೆ ನನಲ ತುಂಬುಗು ಜನಾಂಗಗೂ ಪೋಂದಿಪ್ಪಡು ಪನ್ನೊಂದು ಎಂಕ್ಲ ಪನ್ನೊಂದು ಈ ಒಂಜಿ ಉಡಲೋರ್ ಮೆದ ಮಾನದಿಗೆ ಲೇಸನ್ನು ಪಡೆ ನಂಚಿನ ಮಾತೆರೆಗಳ ಸೊಲ್ಮ ಸಂದ ಒಂದುಲ್ಲ ನನ್ನ ದುಂಬುಗು ಈ ಮಲ್ಲ ಚಾವಡಿಗೆ ಬರುನಕಲು ಶ್ರೀ ಕೇಶವ ಇಚ್ಲಂಗೋಡು, ಶ್ರೀ ಐತಪ್ಪ ನಲಿಕೆ ಮರಿಕಾಪು ವರ್ಕಾಡಿ, ಶ್ರೀ ಬಿಜು ಕಲೆಪಾಡಿ ಪಾದೂರು, ಶ್ರೀ ರಾಮ ನಲಿಕೆ ಕನಿಯಾಲ, ಶ್ರೀ ಬಾಬು ಕಂಡಿಗೆ, ಶ್ರೀ ರಾಜು ಕಲೆಪಾಡಿ ಪಾದೂರು, ಶ್ರೀ ಜನಾರ್ದನ ಪರವ. ಶ್ರೀ ಐತಪ್ಪ ನಲಿಕೆ ಮರಿಕಾಪು ವರ್ಕಾಡಿ, ಶ್ರೀ ಬಿಜು ಕಲೆಪಾಡಿ ಪಾದೂರು, ಶ್ರೀ ರಾಮನಲಿಕೆ ಕನಿಯಾಲ, ಶ್ರೀ ಬಾಬು ಕಂಡಿಗೆ, ಶ್ರೀ ರಾಜು ಕಲೆಪಾಡಿ ಪಾದೂರು, ಶ್ರೀ ಜನಾರ್ದನ ಪರವ. ನಾಳೆ ಜನ
ಗಣೇಶ್ ಎಸ್ ಮಾರು ಸುಣ್ಣಾಡು ಚಿಪ್ಪಾರು. ಶ್ರೀ ಸೇಸಪ್ಪ ನಲಿಕೆ ಕಡಂಬಾರು, ಶ್ರೀ ಕೃಷ್ಣ ಕಲೇಪಾಡಿ ಆಡೂರು. ಶ್ರೀ ಸೇಸಪ್ಪ ನಲಿಕೆ ಕಡಂಬಾರು, ಶ್ರೀ ಕೃಷ್ಣ ಕಲೇಪಾಡಿ ಆದೂರು. ಒಂಜುಂಡ ಶ್ರೀ ಕರಿಯ ಕಲೆಪಾಡಿ ಆದೂರು. ಶ್ರೀ ಡಿಕಯ್ಯ ಪರವ ಇಚ್ಲಂಪಾಡಿ. ತುಳುನಾಡದ ಭಯ ಭಕ್ತಿದ ಆಚರಣೆ ಆದುಂಡು ಭೂತಕೋಲ. ದೇವರು ಬೊಕ್ಕ ದೈವಲನ ನಡುಟ್ಟು ನಡಪಿನ ಪಾರಂಪರಿಕ ಆಚರಣಲ ಅಂದು ದೇವರು ಸಕಲ ಚರಾಚರ ವಸ್ತುನ ಕಾತೆರನ್ಲ ದೈವಲು ದೇವರನ್ನು ದುಷ್ಟ ಶಕ್ತಿಲೆಡ್ದು ಕಾಪುಯರು ಪಂದು ಪುರಾಣಡು ಪುಗರ್ದೆರು. ತುಳುನಾಡು ನಮ್ಮ ಮಾತಾ ದೇವರನ್ನು ಭಕ್ತಿಡು ಸುಗಿ ತಂದು ದೈವಲೆನ್ನು ಭಯ ಭಕ್ತಿಡು ಸುಗಿಪುವ. ಈ ಭಯ ಭಕ್ತಿ ನಮಕ್ ಎಡ್ಡೆಪ್ಪುನ ಕೊರ್ಪುಂದುಂಡು ಅಚಲವಾಯಿನ ನಂಬೋಲಿಕೆ. ಜೀವನಡು ಅವೇತೋ ಕಷ್ಟ ಕಾರ್ಪಣ್ಯ ಇತ್ತುಂಡಲ ದೈವನರ್ತನ ಪ್ರಾರ್ಥನ ಕಲೆನು ಭಯ ಭಕ್ತಿಡು ನಿಷ್ಠೆಡು ಮಲ್ತೊಂದು ಬರ್ಪಿನ ತುಳುನಾಡದ ಪೆರ್ಮೆದ ದೈವ ನರ್ತಕರನ್ನು ಪ್ರಾರ್ಥನಾ ಕಲಾವಿದರನ್ನು ಇನಿ ನಮ್ಮ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ಎಡನೀರು ಮಠ ಎಡನೀರುಡು ನಮ್ಮ ಭಾರಿ ಪೊರ್ಲುಡು ಅಕ್ಲೆನ್ನು ಉಡಲರ್ಮೆದ ಮಾನಾದಿಗೆ ಮಂತೊಂದುಲ್ಲ. ಇಂದು ನಮ್ಮ ತುಳುನಾಡದ ಒಂಜಿ ಪೆರ್ಮೆದ ಸಂಗತಿಂದು ಪನೊಲಿ. ನಮ್ಮ ಇನಿತ ಲೇಸಿಡು ಸುಮಾರು 30 ಜನನು ಈ ಕಜ್ಜಡು ಉಡಲರ್ಮದ ಮಾನಾದಿಗೆ ಮಂತೊಂದುಲ್ಲ. ತುಳುನಾಡದ ಪಾಪದ
ಮಾನವದ ಸಂಸಾರಲಿನ ಬೆರಿ ಪತ್ತೊಂದು ಕಟ್ಟ ಜತ್ತೊಂದು ಸಾರಮಾಣಿ ದೈವಳು ಬತ್ತನಿಗೆ ನೀರುಗಳ ನಿರಲ್ಗಳ ನೆಲ ಇತ್ತಿನಲ್ಪ ಉಂಗುಷ್ಟ ಭೂರಿಯರಿಗೆ ಎನಿಕಲ ಕೋರ್ಟುಳ್ಳ ತೀರ್ಮಾನ ಒಂದಿನಂಚಿನ ವಾದ ವಿವಾದಲು ದೈವದ ಕೊಡಿಯಟಿಟ್ಟ ತೀರ್ಮಾನ ಆಪುಂಡು ಪಂದಂಡ ಒಂದು ಸತ್ಯಲು ನೆಲವಂತಿನ ಮಣ್ಣು ನಮ್ಮ ಉಳ್ಳ ಪನ್ಪಿ ಸಂತೋಷ ನಮಕುಂಡು ಆ ಒಂಜಿ ದೈವ ಚಾಕಿರಣಿ ತುಳುನಾಡೋರ್ಮೆ ಒರಿಪಾಯಿ ನನ್ನಿಕ್ಲೆಗ್ ತುಳು ಕೇರಳ ತುಳು ಅಕಾಡೆಮಿದ ಉಡಲೋರ್ಮದ ಮಾನದಿಗೆ ಸೊಲ್ಮೆಲು ಸೊಲ್ಮೆಲು ಸೊಲ್ಮೆಲು. ನನ್ನ ದುಂಬುಕು ಈ ಚಾವಡಿಗೆ ಬರಪುನಕ್ಲು ಶ್ರೀ ಕುಂಜ ಕಲೆಪ್ಪಾಡಿ ಅಡೂರು, ಶ್ರೀ ಪೂವಪ್ಪ ಪರವ, ಶ್ರೀ ರಾಜೇಶ್ ಎಸ್ಮಾರು, ಶ್ರೀ ಮಧುಸೂದನ ಕಲೆಪಾಡಿ ಕಾನತ್ತೂರು, ಶ್ರೀ ರಾಮ ಕಂಡಿಗೆ, ಶ್ರೀ ಚಂದ್ರನ್ ಪಣಿಕ್ಕರ್ ಕೂಡ್ಲು, ಶ್ರೀ ಸುರೇಂದ್ರನ್ ಪಣಿಕ್ಕರ್ ಕಾಸರಗೋಡು, ಶ್ರೀಮತಿ ಕಮಲಾ ಜೋಡುಕಲ್ಲು, ಶ್ರೀ ಚತುರ್ಭುಜನ್ ನನ್ನವರ ಪನೊಂದುಲ್ಲೆ ನನ್ನ ಈ ಮಲ್ಲ ಚಾವಡಿಗೆ ಬರೋಣಕಲು ಶ್ರೀ ಕುಂಜ ಕಲಪಾಡಿ ಆಡೂರು, ಶ್ರೀ ಪೂವಪ್ಪ ಪರವ, ಶ್ರೀ ರಾಜೇಶ್ ಎಸ್ಮಾರು, ಶ್ರೀ ಮಧುಸೂದನ ಕಲೆಪಾಡಿ ಕಾನತ್ತೂರು, ಶ್ರೀ ಚತುರ್ಭುಜ, ಶ್ರೀ ರಾಮ ಕಂಡಿಗೆ, ಶ್ರೀ ಚಂದ್ರನ್ ಪಣಿಕ್ಕರ್ ಕೂಡ್ಲು, ಶ್ರೀ ಸುರೇಂದ್ರನ್ ಪಣಿಕ್ಕರ್ ಕಾಸರಗೋಡು. ಕಮಲಾ ಜೋಡಿಕಲ್ಲು, ಶ್ರೀಮತಿ ಸುಂದರಿ ಸಜಂಕಿಲ, ಶ್ರೀಮತಿ ರೋಹಿಣಿ ನಾರಾಯಣ ಪೈವಳಿಕೆ, ನಮ್ಮ ಕಜ್ಜಡು 30 ಜನ ದೈವ ನರ್ತಕರು ಅವೇ ರೀತಿ ಪಾರ್ದನ ಕಲಾವಿದರನ್ನು ನಮ್ಮ ಉಡಲರ್ಮದ ಮಾನಾದಿಗೆ ಮಂತೊಂದುಲ್ಲ. ತುಳುನಾಡದ ಭಯ ಭಕ್ತಿದ ಆಚರಣೆ ಆದುಂಡು ಭೂತಕೋಲ ದೈವರು ಬೊಕ್ಕ ದೈವಲನ ನಡುಟ್ಟು ನಡಪಿನ ಪಾರಂಪರಿಕ ಆಚರಣೆಲ ಅಂದು ದೇವರು ಸಕಲ ಚರಾಚರ ವಸ್ತುಲನ ಕಾತೆರಂಡ ದೈವಲು ದೇವರನ್ನು ದುಷ್ಟ ಶಕ್ತಿಲೆಡ್ದು ಕಾಪೇರು ಪಂಡದು ಪುರಾಣಡು ಪುಗರ್ದೇರು. ತುಳುನಾಡು ನಮ್ಮ ಮಾತ ದೇವರನ್ನು ಭಕ್ತಿಡು ಸುಗಿತಂಡ ದೇವಲನ್ನು ಭಯ ಭಕುತಿಡು ಸುಗಿಪುವ. ಈ ಭಯ ಭಕ್ತಿ ನಮಕ್ ಎಡ್ಡೆಪ್ಪುನು ಕೊರ್ಪೊಂದುಂಡು ಅಚಲವಾಯಿನ ನಂಬಲಿಕೆ.
ಜೀವನಡು ಅವೇತೋ ಕಷ್ಟ ಕಾರ್ಪಣ್ಯ ಇತ್ತಂಡಲ ದೈವನರ್ತನ ಪ್ರಾರ್ಥನೆ ಕಲೆ ಭಯ ಭಕ್ತಿಡು ನಿಷ್ಠೆಡು ಮಂತೊಂದು ಬರ್ಪಿನ ತುಳುನಾಡಿದ ಪೆರ್ಮೆದ ದೈವ ನರ್ತಕರನ್ನು ಪ್ರಾರ್ಥನಾ ಕಲಾವಿದರನ್ನು ಈ ಕಜ್ಜೊಡು ನಮ್ಮ ಮಾನಾದಿಗೆ ಮಂತೊಂದುಲ್ಲ. ನಮ್ಮ ತುಳುನಾಡದ ಸಂಸ್ಕೃತಿನ ಬುಳಪಾಯರ ಬೋಡಾದು ಅವೇತೋ ಕಷ್ಟಪತ್ತಿನಂಚಿತ್ನ ಮಹಾನ್ ವ್ಯಕ್ತಿನಲ್ಲಿ ನಮ್ಮ ಮುಲ್ಪ ಅಕಲಿಗೆ ಮಾನಾದಿಗೆ ಮಂತೊಂದುಲ್ಲ. ಇದು ನಮ್ಮ ಕೇರಳ ತುಳು ಅಕಾಡೆಮಿ ತುಳು ಸಂಸ್ಕೃತಿನ ಬೆಳೆಸಾಯಿರ ಬೋಡಾದು ಮನ್ಪುನಂಚಿತ್ನ ಒಂಜಿ ಮಹಾನ್ ಕಾರ್ಯ ಅಂದು ಈ ಸಂದರ್ಭದ ಮನೆಯ ಬಹಳ ಎಂಕು ಖುಷಿ ಆವೊಂದುಂಡು. ಮುಕ್ಕಲು ಮೂಜಿಗಳಿಗಿಡು ಗಗ್ಗರ ಸೇವೆಡು ಕಟ್ಟಿ ನೇಮಡು ಒಂಜಾದು ಭಕ್ತಿಡು ಒಪ್ಪಾಯಿನ ಸೇವೆಗೆ ಒಂಜಿರೆ ಗಂದೊಡು ಗೆಂಡದ ಪರಸಗುಳ ಕೊಡೆಯಾದ ಮುಂತಿನ ಈ ಮಣ್ಣ ಮೈಮೆನು ಬಾಣದೆತ್ತರಗ ರಾಪಾಯಿನ ಸೇವೆನೇ ದೈವ ಚಾಕರಿ. ಈ ದೈವ ಚಾಕರಿದ ಈ ಒಂಜಿ ತುಳುನಾಡದ ಕೊಡಿಯಡಿಟ್ಟು ದೈವದ ಒಂಜಿ ಸೇವೆನ ಮಲ್ಪಣಂಚಿನ ನಿಕ್ಲೆನ ಈ ಒಂಜಿ ಸೇವೆಗೆ ಕೇರಳ ತುಳು ಅಕಾಡೆಮಿ ನಿಕ್ಲೆಗೆ ಉಡಲೋರ್ಮದ ಮಾನದಿಗೆ ಸಂದೈತ ಮಲ್ತೊಂದುಂಡು. ಉಡಲೋರ್ಮದ ಈ ಮಾನದಿಗೆ ನಿಕ್ಲೆನ ನನಾತ್ ಈ ತುಳುನಾಡು ನಾಡು ದೈವದ ಚಾಕರಿ ಅವೇ ರೀತಿ ದೈವದ ನೇಮದ ಪನ್ಪಿ ಒಂಜಿ ಸಂಸ್ಕೃತಿ ತುಳುನಾಡು ಮನ್ನಡು ಜೀವಂತ ಉಪ್ಪಡು ಬಂದು ನಿಕ್ಲೆಗೆ ಮಾನದಿಗೆ ಸಂದೈತ ಮಲ್ತೊಂದುಲ್ಲ. ಸೊಲ್ಮೆಲು ಬಂದುಲೆ ಸೊಲ್ಮೆಲು ಸೊಲ್ಮೆಲು. ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ಎಡನರಿ ಮಠ ಬೊಕ್ಕ ಈ ತುಳು ಅಕಾಡೆಮಿ ಒಟ್ಟು ಸೇರ್ದು ಇನ್ನಿತ್ತ ಈ ಲೇಸಿಡು 36 ಜನ ದೈವ ನರ್ತಕರು ಬೊಕ್ಕ ಪ್ರಾರ್ಥನಾ ಕಲಾವಿದರಿಗೂ ಮಾನಾದಿಗೆ ಮಂತೊಂದುಂಡು. ಇತ್ತ ವೇದಿಕೆಗೂ ನನ್ನ ದುಂಬುಗೂ ಬರಬೋಡಾದು ಯಾನ್ ಲೆತ್ತೊಂದುಲ್ಲೆ. ಶ್ರೀಮತಿ ಸರಸ್ವತಿ ಮಂಗಲ್ಪಾಡಿ, ಶ್ರೀಮತಿ ಕಮಲಾ ಪೆಡ್ರೆ, ಶ್ರೀಮತಿ ಜಯಂತಿ ಆರಿಕಾಡಿ. ಶ್ರೀಮತಿ ರೋಹಿಣಿ ನಾರಾಯಣ ಪೈವಳಿಕೆ, ಶ್ರೀಮತಿ ಸರಸ್ವತಿ ಮಂಗಲ್ಪಾಡಿ, ಶ್ರೀಮತಿ ಕಮಲಾ ಪೆಡ್ರೆ, ಶ್ರೀಮತಿ ಜಯಂತಿ ಆರಿಕಾಡಿ. ಮಕ್ಕಳು ಪ್ರಾರ್ಥನಾ ಕಲಾವಿದರು. ಈ ಕಲಾವಿದರು ನಮ್ಮ ತುಳು ಸಂಸ್ಕೃತಿನ ತನ್ನ ಪ್ರಾರ್ಥನದ ಮೂಲಕ ಬೆಳಗಿಸ ಹೊಂದುಲ್ಲೇರು ಬುಳಿಪ ಹೊಂದುಲ್ಲೇರು ಅಕ್ಲೆಗು ತುಳು ಅಕಾಡೆಮಿದ ಪರವಾದ ಈ ಒಂಜಿ ಮಲ್ಲ ಚಾವಡಿಡು ನಾವು ಮಾನಾದಿಗೆ ಮಂತೊಂದುಲ್ಲ. ಶ್ರೀ ಕೃಷ್ಣ ಕಲೆಪಾಡಿ ಅಡೂರು, ಕರಿಯ ಕಲೆಪಾಡಿ ಅಡೂರು, ಶ್ರೀ ಕರಿಯ ಅಲೆಪಾಡಿ ಅಡೂರು, ಶ್ರೀಕೃಷ್ಣ ಕಲೆಪಾಡಿ ಅಡೂರು ದೈವ ನರ್ತಕರು. ದಯಮಂತದು ನಮ್ಮ ಮಿತ್ತ ಚಾವಡಿಗೆ ಬರಡು ಪಣ್ಣದು ಎಂಗ್ಲಕ್ಕೆ ಏನೊಂದುಲ್ಲ. ನನ್ನ ಏರಾಂಡ ನೇಟು ವೇದಿಕೆಗೆ ಬರಿಯರೆ ಬುರ್ದು ಬೋದಿತ್ತನ ದಯಮಂತದು ನನ್ನವರ ಎಂಗ್ಲು ಭಿನ್ನೈಕೆ ಮಂತೊಂದುಲ್ಲ. ವೇದಿಕೆ ದಯಮಂತ ಬರಡು ಪಣ್ಣದು ನಮ್ಮ ಈ ಸಂದರ್ಭದ ನಿಕಲ ಎಂಗ್ಲಕ್ಕೆ ಏನೊಂದುಲ್ಲ. ತುಳು
ಪಾಡ್ದನ ಕಲಾವಿದರು ಅವೇ ರೀತಿ ದೈವ ನರ್ತಕರನ್ನು ನಮ್ಮ ಮುಲ್ಪ ಈ ನಮ್ಮ ಒಂಜಿ ಮಲ್ಲ ಕಜ್ಜೋಡು ಅಕಲೆಗೆ ಮಾನಾದಿಗೆ ಮಂತೊಂದುಲ್ಲ ಬತ್ತಿನಂಚಿತ್ತ ಮಲ್ಲ ಬಿನ್ನೆರು నేను ಪೂರ ಮಂತೊಂದುಲ್ಲೆರು ಅವೇ ರೀತಿ ನಮ್ಮ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಎಡನೀರು ಮಠ ಒಟ್ಟು ಸೇರ್ದು ಈ ಒಂಜಿ ಮಾನಾದಿಗೆ ಮಂತೊಂದುಂಡು ಯಾನ ನನವರ ಪುದರ್ ಬಂದೊಂದುಲ್ಲೆ ಶ್ರೀ ಲಕ್ಷ್ಮಣ ಯಾನೆ ಕಾಂತ ಕಣಂದೂರು ಶ್ರೀ ಗಣೇಶ್ ಎಸ್ಮಾರು ಸುಣ್ಣಾಡು ಚಿಪ್ಪಾರು ಶ್ರೀಕೃಷ್ಣ ಪಣಿಕ್ಕರ್ ಆದೂರು ಶ್ರೀ ಶಿವಪ್ಪ ಕುಂಜಿ ನಲಿಕೆ ಕುಡಾಲ್ ಶ್ರೀ ಪೊಡಿಯ ನಲಿಕೆ ಉಳಿಯತಡ್ಕ ಶ್ರೀ ಬಾಲಕೃಷ್ಣ ಮಧೂರು ಶ್ರೀ ಬಾಬು ನಲಿಕೆ ಕುಡಾಲ್ ಶ್ರೀ ಐತಪ್ಪ ನಲಿಕೆ ಹೇರೂರು ಶ್ರೀ ಸಂಜೀವ ನಲಿಕೆ ಕನ್ಯಪಾಡಿ ಶ್ರೀ ಗೋಪಾಲಕೃಷ್ಣ ಕಿನ್ವಾಲ್ ಕುಡಾಲ್ ಶ್ರೀ ರಾಜೇಶ ಕಲೆಪ್ಪಾಡಿ ಕಳೇರಿ ಶ್ರೀ ಕೇಶವ ಇಚ್ಲಂಗೋಡು ಶ್ರೀ ಐತಪ್ಪ ನಲಿಕೆ ಮರಿಕಾಪು ವರ್ಕಾಡಿ ಶ್ರೀ ಬಿಜು ಕಲೆಪಾಡಿ ಪಾದೂರು ಶ್ರೀ ರಾಮ ನಲಿಕೆ ಕನಿಯಾಲ ಶ್ರೀ ಬಾಬು ಕಂಡಿಗೆ ಶ್ರೀ ರಾಜು ಕಲೆಪ್ಪಾಡಿ ಪಾದೂರು ಶ್ರೀ ಜನಾರ್ದನ ಪರವ ಶ್ರೀ ಸೇಸಪ್ಪ ನಲಿಕೆ ಕಡಂಬಾರು ಶ್ರೀಕೃಷ್ಣ ಕಲೆಪ್ಪಾಡಿ ಆದೂರು ಶ್ರೀ ಕರಿಯ ಕಲೆಪ್ಪಾಡಿ ಆದೂರು ಶ್ರೀ ಡಿಕಯ್ಯ ಪರವ ಇಚ್ಲಂಪಾಡಿ ಶ್ರೀ ಕುಂಜ ಕಲೆಪ್ಪಾಡಿ ಆಡೂರು ಶ್ರೀ ಪೂವಪ್ಪ ಪರವ ಶ್ರೀ ರಾಜೇಶ್ ಎಸ್ಮಾರು ಶ್ರೀ ಮಧುಸೂದನ್ ಕಲೆಪ್ಪಾಡಿ ಕಾನತ್ತೂರು ಶ್ರೀ ರಾಮ ಕಂಡಿಗೆ ಶ್ರೀ ಚಂದ್ರನ್ ಪಣಿಕ್ಕರ್ ಕೂಡ್ಲು ಶ್ರೀ ಸುರೇಂದ್ರನ್ ಪಣಿಕ್ಕರ್ ಕಾಸರಗೋಡು ಶ್ರೀಮತಿ ಕಮಲಾ ಜೋಡುಕಲ್ಲು ಶ್ರೀಮತಿ ಸುಂದರಿ ಸಜಂಕಿಲ ಶ್ರೀಮತಿ ರೋಹಿಣಿ ನಾರಾಯಣ ಪೈವಳಿಗೆ ಶ್ರೀಮತಿ ಸರಸ್ವತಿ ಮಂಗಲ್ಪಾಡಿ ಶ್ರೀಮತಿ ಕಮಲಾ ಪೆಡ್ರೆ ಶ್ರೀಮತಿ ಜಯಂತಿ ಆರಿಕಾಡಿ ಯಾನಿತ ಪಣ್ಣಿನಂತ ಪುದರ್ಲಿ ಏರಾಂಡ ಸಭೆಟ್ ಬಾಕಿ ಇತ್ತನಾಂಡ ದಯವಂತದ ಈ ವೇದಿಕೆಗೆ ಬತ್ತದು ನಮ್ಮ ಗೌರವನ ಸ್ವೀಕಾರವನ್ನು ಪಡಬಂಡದು ಎಂಗ್ಲಿಕ್ಕೆ ಏನೊಂದಿಲ್ಲ. ഇത് പാത്തരപാട് അത് CH കുഞ്ഞമ്മ MLA ഫോൺ എടുത്തു. ആദരണീയനായ എടനീർ സ്വാമിജി, തുളു അക്കാദമിയുടെ പ്രസിഡന്റ് ശ്രീ KR ജയാനന്ദ, തുളു അക്കാദമിയുടെ ഗവേണിംഗ് ബോഡി അംഗങ്ങൾ, പഞ്ചായത്ത് മെമ്പർ സലീം, വേദിയിൽ സദസ്യമുള്ള സഹോദരി സഹോദരന്മാരെ, പ്രിയപ്പെട്ടവരെ, കാസർഗോഡ് ജില്ലയിലെ പ്രത്യേകിച്ച് തൂർനാടൻ മേഖലയിലെ തെയ്യം കലാകാരന്മാരെ ആദരിക്കുന്നതിന് വേണ്ടിയാണ് എടനീർ സ്വാമിജിയുടെ ഈ സന്നിധാനത്തിലേക്ക് മഠത്തിലേക്ക്
നിങ്ങളെ ക്ഷണിച്ചതും വളരെ അഭിമാനത്തോടു കൂടി നിങ്ങളുടെ ഇതുവരെയുള്ള ആയുഷ്കാലം മുഴുവൻ നിങ്ങൾ കെട്ടിയാടിയ തെയ്യത്തിന്, നിങ്ങൾ നടത്തിയ ആ മഹനീയമായ കർമ്മത്തിന് കിട്ടിയ ഏറ്റവും വലിയ അംഗീകാരമാണ് തുളു അക്കാദമിയുടെ ഈ ആദരവും ഈ സ്നേഹവും. നിങ്ങളുടെ ജീവിതത്തിൽ ഒരിക്കലും മറക്കാൻ പറ്റാത്ത ഒരു സന്തോഷം പ്രദാനം ചെയ്യുന്ന ഒരു ചടങ്ങാണ് ഇവിടെ നടന്നത്. സ്വാമിജിയുടെ സാന്നിധ്യത്തിൽ, MLAയുടെ സാന്നിധ്യത്തിൽ, രണ്ട് ധ്രുവങ്ങളാണ്. MLA ജനാധിപത്യ ഭരണത്തിലെ ജനപ്രതിനിധി, സ്വാമിജി നമ്മുടെ പാരമ്പര്യത്തിലെ ആധ്യാത്മികതയുടെയും വിശ്വാസത്തിൻ്റെയും പ്രതീകം. അങ്ങനെ ഈ രണ്ട് തലങ്ങളിൽ നിന്നുകൊണ്ട് ഈ സന്നിധാനത്തിൽ നടത്താൻ കഴിഞ്ഞ ഈ വലിയ ചടങ്ങ് ഏറെ പ്രദാനം ചെയ്യുന്നതാണ്. തുളു അക്കാദമിയെ സംബന്ധിച്ച് നേരത്തെ പറഞ്ഞു, ഈ എടനീർ മഠത്തിലെ അങ്കണത്തിൽ വെച്ചാണ് 2006-2007 കാലത്ത് അന്നത്തെ സ്വാമിജിയുടെ, കേശവാനന്ദ ഭാരതി സ്വാമിജിയുടെ സാന്നിധ്യത്തിൽ തുളു അക്കാദമി ജന്മം കൊണ്ടത്. അതിനു മുമ്പ് ഞാൻ കേരള നിയമസഭയിൽ തുളു അക്കാദമി വേണമെന്ന് ആവശ്യപ്പെട്ടുകൊണ്ട് ഒരു സബ്മിഷൻ ഉന്നയിച്ചു. ആ സബ്മിഷന് തുളു അക്കാദമി അനുവദിച്ച് 25 ലക്ഷം രൂപയും നമുക്ക് നൽകി. അതിൻ്റെ ആദ്യത്തെ പ്രഥമ യോഗമാണ്. സ്വാമിജിയായി സംസാരിച്ച് ഇവിടെ വിളിക്കാമെന്ന് പറഞ്ഞു. ഇവിടെ വിളിച്ച് നമ്മൾ എങ്ങനെ ആയിരിക്കണം തുളു അക്കാദമി എന്ന സംബന്ധിച്ച് സ്വാമിജിയുടെ ഉപദേശം കൂടി കേട്ട് അക്കാദമിക്ക് രൂപം നൽകി. അക്കാദമിയുടെ ആദ്യത്തെ ചെയർമാൻ, അദ്ദേഹം ഇന്ന് നമ്മുടെ കൂടെ ജീവിച്ചിരിപ്പില്ല, വളരെ പ്രശസ്തനായ ശ്രീ വെങ്കടരാജ പുണിജിത്തായ മാഷാണ് ആദ്യത്തെ ചെയർമാൻ. എടനീർ സ്കൂളിലെ അധ്യാപകനായിരുന്നു അദ്ദേഹം. തുളു ഭാഷയെ സംബന്ധിച്ച് ഇത്രയേറെ ഗവേഷണം നടത്തിയ മറ്റൊരു അധ്യാപകരും നമ്മുടെ നാട്ടിലില്ല. തുളു ഭാഷയ്ക്ക് അക്ഷരം, ലിപി അദ്ദേഹം കണ്ടെത്തി. ആ ലിപിയാണ് ഇപ്പോൾ നമ്മൾ അംഗീകരിച്ചിരിക്കുന്ന ഭാഷയുടെ ലിപി. തുളു ഭാഷയുടെ ലിപി കണ്ടുപിടിച്ചത് ആരെന്ന് ചോദിച്ചാൽ അത് ശ്രീ വെങ്കടരാജ പുണിജിത്തായ നമ്മുടെ തുളു അക്കാദമിയുടെ ആദ്യത്തെ പ്രഥമ ചെയർമാൻ. അദ്ദേഹം വെള്ളൂർ ദക്ഷണികയിലായിരുന്നു. അദ്ദേഹം തുളു അക്കാദമി ചെയർമാനാകുമ്പോൾ ആ ഗ്രാമത്തിൽ വൈദ്യുതിയില്ല. ചെയർമാനായപ്പോൾ ആദ്യം ആവശ്യപ്പെട്ടത് അദ്ദേഹം ഗ്രാമത്തിലേക്ക് വൈദ്യുതി വേണമെന്നാണ്. ഉടനെ ആ ഗ്രാമത്തിലേക്ക് തുളു അക്കാദമി ചെയർമാൻ എന്ന പദവി ഉള്ളത് കൊണ്ട് വൈദ്യുതി എത്തി. എല്ലാവർക്കും വൈദ്യുതി വെളിച്ചം, വിദ്യുച്ഛക്തി വെളിച്ചം കിട്ടി, ഇലക്ട്രിസിറ്റി കിട്ടി. അത് കഴിഞ്ഞ് അദ്ദേഹം 3 വർഷക്കാലം ആ ഗവൺമെൻറ് പീരീഡിലാകെ തുളു അക്കാദമിയെ നയിച്ചു. അന്ന് തിരുവനന്തപുരത്ത് ചരിത്രപ്രസിദ്ധമായ ഒരു ഹാളുണ്ട്. ബ്രിട്ടീഷുകാരുടെ കാലത്ത് ഉണ്ടായിരുന്ന BJT ഹാൾ. ആ BJT ഹാളിൽ തുളു അക്കാദമിയുടെ ഒരു പരിപാടി സംഘടിപ്പിച്ചു. ഈ കാസർഗോഡ് നിന്ന്, പ്രത്യേകിച്ച് മഞ്ചേശ്വരം കാസർഗോഡ് ഭാഗത്തുള്ള തുളു ഭാഷ സംസാരിക്കുന്ന ധാരാളം ആളുകളും തിരുവനന്തപുരം ശ്രീ പത്മനാഭസ്വാമി ക്ഷേത്രത്തിൻ്റെ പൂജാരി ഉൾപ്പെടെ അവിടെ ദീർഘകാലമായി പോയി താമസിക്കുന്ന കുറേ തുളു സംസാരിക്കുന്നവർ. അവരുടെ തുളുവിലൊരു പ്രത്യേകതയുണ്ട്, മലയാളം കൂടി കലർന്ന തുളുവാണ്. അങ്ങനെ അവരെല്ലാം ചേർന്നുകൊണ്ട് BJT ഹാളിൽ സംഘടിപ്പിച്ച ആ പരിപാടിയിൽ അന്നത്തെ മുഖ്യമന്ത്രി ബഹുമാനപ്പെട്ട ശ്രീ VS അച്യുതാനന്ദൻ, അന്നത്തെ പ്രതിപക്ഷ നേതാവ് ശ്രീ ഉമ്മൻചാണ്ടി, മലയാള സാഹിത്യത്തിലെ അതുല്യ പ്രതിഭയായ നമ്മളെല്ലാവരും അറിയുന്ന ശ്രീ ONV കുറുപ്പ്, അദ്ദേഹം മരണപ്പെട്ടുപോയി. VS ഒഴികെ ബാക്കി 2 പേരും മരണപ്പെട്ടുപോയി. അവരെല്ലാം സാന്നിധ്യത്തിൽ യക്ഷഗാനത്തോടു കൂടിയാണ് നമ്മൾ ആ പരിപാടി സംഘടിപ്പിച്ചത്. അതിഗംഭീരമായ പരിപാടി. നമ്മുടെ ഈ ജില്ലയിൽ തന്നെ പൈവിളികെ, എൻമകജെ തുടങ്ങി വിവിധ പ്രദേശങ്ങളിൽ പരിപാടികൾ സംഘടിപ്പിച്ചു. അതിനു പുറമെ ഇതിനൊരു നാഷണൽ ലെവലിൽ എത്തിക്കുന്നതിന് വേണ്ടി ബോംബെ മീര ഭയന്ദ്രിൽ അവിടുത്തെ തുളു ഭാഷാ പ്രേമികളുടെ സഹായത്തോടു കൂടി തുളു അക്കാദമി അവിടെ ഒരു പരിപാടി സംഘടിപ്പിച്ചു. ആയിരക്കണക്കിന് ആളുകളാണ് ബോംബെയിലെ ആ പരിപാടിയിൽ പങ്കെടുത്തത്. അവർക്ക് അവരുടെ ജീവിതത്തിൽ ആദ്യമാണ് തുളു അക്കാദമിയുടെ അഥവാ തുളു ഭാഷയുടെ ഒരു പരിപാടി അവിടെ സംഘടിപ്പിക്കുന്നത്. സാധാരണഗതിയിൽ മറ്റ് പരിപാടികളെല്ലാം കാണും. അങ്ങനെ തുളു ഭാഷ നമ്മുടെ ഈ 2 താലൂക്കിൽ മാത്രം കുറച്ച് പേരെ സംസാരിക്കും, കുറച്ചല്ല ആളുകൾ സംസാരിക്കുന്ന ഒരു കൊളോക്കിയൽ ലാംഗ്വേജ്, ഒരു നാടൻ ഭാഷ, അതിനെയാണ് വിശ്വോത്തരമാക്കി മാറ്റാൻ തുളു അക്കാദമിക്ക് കഴിഞ്ഞത്. പിന്നീട് തുളു അക്കാദമിയുടെ ചെയർമാനായി നമ്മുടെ അന്നത്തെ ഈ ആദ്യത്തെ വെങ്കടരാജ പുണിജിത്തായ മാഷ് ചെയർമാനാകുമ്പോൾ അതിൻ്റെ വൈസ് ചെയർമാനായത് നമ്മുടെ മുൻ MP രാമണ്ണ റൈയുടെ
മകളുടെ ഭർത്താവിൻ്റെ പിതാവ് മുൻ MP രാമറൈ, അദ്ദേഹം അതിലെ അംഗമായി. അങ്ങനെ എല്ലാവരും, ഏതെങ്കിലും ഒരു പാർട്ടിയൊന്നുമല്ല, എല്ലാവരും കൂടിയ ഒരു ഭരണസമിതിയാണ് ഉണ്ടായത്. പിന്നീട് രാമറൈയുടെ മരുമകനും രാമറൈയുടെ മകനുമായ നമ്മുടെ വക്കീല്, എന്താ രാമറൈയുടെ നമ്മുടെ സുബൈറൈ അല്ലേ, സുബൈറൈ ചെയർമാനായി. തുടർന്നാണ് നമ്മുടെ ഉമേഷ് ആര്യനും ഇപ്പോൾ ജയാനന്ദനും ചെയർമാനായത്. ജയാനന്ദൻ ചെയർമാനായതോടുകൂടി കഴിഞ്ഞ ഒരു മാസം മുമ്പാണ് കൊണ്ടയൂർ സ്വാമിജിയുടെ നാട്ടിൽ ഒരു വലിയ പരിപാടി സംഘടിപ്പിച്ചത്. ഇപ്പോൾ ഈ പരിപാടി ഏറ്റവും വളരെ ബുദ്ധിയോടുകൂടി നടത്തിയൊരു പരിപാടിയാണ്. കാരണം തെയ്യം കെട്ടുക ഒരു കുടുംബ തൊഴിലാണ്. ആർക്കെങ്കിലും പോയി തെയ്യം കെട്ടാൻ പറ്റില്ല. കുടുംബത്തിലെ തൊഴിൽ, പരമ്പരാഗതമായി കുടുംബത്തിലെ തൊഴിലാണ്. സ്വാമിജി എന്നോട് അവിടുന്ന് പറഞ്ഞു, ഇവിടെ തെയ്യം കെട്ടുന്ന ആണ് ഈ അവസാനം ഇരിക്കുന്നവരാണ് ഗോപാലൻ അല്ലേ, സ്വാമിജി പറഞ്ഞോട് ഗോപാലൻ ഇവിടെ തെയ്യം കെട്ടുന്നതാണ്. ഇപ്പോൾ തെയ്യം കെട്ടുക എന്ന് പറഞ്ഞത് ഒരു തൊഴിലാണ്. അഥവാ അത് പണ്ടേ ഒരു കുടുംബത്തിന് ഏൽപ്പിച്ച ഒരു ദൗത്യമാണ്. അത് പാരമ്പര്യമായി തലമുറയായി അവർ നടത്തിയാണ്. അതിൽ സംഗീതമുണ്ട്, ഭക്തിഗാനങ്ങളുണ്ട്. ഈ തെയ്യമെന്ന് പറയുന്ന കല ഒരു ദൈവിക കലയാണത്. ആ കല നിലനിൽക്കുന്നതിൻ്റെ കാരണം വിശ്വാസത്തിൻ്റെ ഒരു പേരിലാണ്. വിശ്വാസവും അതുപോലെ തന്നെ ദൈവവും എല്ലാം ചേരുമ്പോൾ ആ കല നിലനിന്ന് പോവുകയാണ്. അപ്പോൾ മനുഷ്യരാശി ഉള്ളിടത്തോളം കല നിലനിൽക്കും. പക്ഷെ അതിലൊരു പ്രത്യേകത നിങ്ങൾ കാണേണ്ടത്, ഇപ്പോൾ തുളു തെയ്യങ്ങൾ അതൊരു പ്രത്യേക തരത്തിലുള്ള തെയ്യമാണ്. ലേശം കൂടി പോയ മലയാളത്തിലെ തെയ്യങ്ങൾ അത് മറ്റൊരു രൂപത്തിലുള്ള തെയ്യങ്ങളാണ്. നിങ്ങൾക്ക് നന്നായിട്ട് അറിയാലോ. അത് കണ്ണൂർ വിട്ട് തലശ്ശേരിക്കെത്തിയാൽ തലശ്ശേരി മുതൽ അങ്ങോട്ട് പിന്നെ തെയ്യമില്ല. കാസർഗോഡ്, കണ്ണൂർ ജില്ലകളിലെ അഥവാ പഴയ തുളുനാടൻ മണ്ണിൽ മാത്രമേ തെയ്യങ്ങളുള്ളൂ. കോഴിക്കോട്ടുകാർക്ക് തെയ്യം കണ്ടെങ്കിൽ കണ്ണൂരിലേക്ക് വരണം, അല്ലെങ്കിൽ പാപ്പനശ്ശേരിക്കോ കല്യാശ്ശേരിക്കോ വരണം. തെയ്യത്തെക്കുറിച്ച് പഠിക്കാൻ വേണ്ടി ലോകത്തിൻ്റെ വിവിധ ഭാഗങ്ങളിൽ നിന്ന് എത്രയോ ഗവേഷകന്മാർ നമ്മുടെ നാട്ടിലേക്ക് വരുന്നുണ്ട്. ഇന്ന് കളിയാട്ടങ്ങളുടെ കാലമാണ്. ഇപ്പോൾ ഒരു പെരുങ്കളിയാട്ടം നടന്നത് 351 കൊല്ലത്തിന് ശേഷം. അപ്പം ഞാൻ അവരെന്നെ ക്ഷണിക്കാമെന്ന് പറഞ്ഞു. 351 കൊല്ലം നിങ്ങളെങ്ങനെ കണ്ടുപിടിച്ചു എന്ന്. അത് ഞാൻ ഊഹിച്ച് പറഞ്ഞാണെന്ന് അറിയാൻ വേണ്ടിയാണ് ചോദിച്ചത്. അപ്പോൾ അവർ പറഞ്ഞു, അവിടെ ഏതോ ഒരു കാര്യത്തിൽ അന്നത്തെ ഒന്ന് എഴുതി കുറിച്ച് വെച്ചിട്ടുണ്ട്. തെയ്യം കഴിഞ്ഞതിൻ്റെ ആ ഒരു ഡോക്യുമെൻ്റ് മാത്രമേ ഉള്ളൂ. 351 കൊല്ലം മുമ്പ് തെയ്യം കെട്ട് നടന്നൊരു സ്ഥലത്ത് അതിനുശേഷം ആദ്യമായി പെരുങ്കളിയാട്ടം നടത്തിയപ്പോൾ 10,000-കണക്കിന് ഭക്തജനങ്ങൾ അവിടത്തേക്ക് ഒഴുകിയെത്തിയെന്ന് പിന്നീട് പത്രങ്ങളിൽ കണ്ടു. ഞാൻ ആദ്യ ദിവസം അവിടെ പോയിരുന്നു. അതുപോലെ തന്നെ പലങ്ങളും വലിയ പെരുങ്കളിയാട്ടങ്ങളും അതുപോലെ തന്നെ വലിയ ആഘോഷങ്ങളും നടക്കുന്ന കാലമാണ്. വയനാട്ട് കുലവനാണെങ്കിൽ നമ്മുടെ ജില്ലയുടെ തന്നെ ഒരു പ്രത്യേകതയാണ്. വയനാട്ട് കുലവൻ ഇപ്പോൾ തുടങ്ങി ഒരു മാസം കഴിയുമ്പോൾ വയനാട്ട് കുലവൻ ഇങ്ങനെ വിവിധ സ്ഥലങ്ങളിൽ അവർ ഷെഡ്യൂൾ ചെയ്ത് നേരത്തെ കൊടുക്കുകയാണ് തീയതി. എവിടെ? സ്വാമിജി ഞങ്ങൾ പോകുന്നതിന് തൊട്ട് മുമ്പ് സ്വാമിജി പോയിട്ട് ശരി മറന്നു പറയാം. സ്വാമിജിയാണ് 351 കൊല്ലത്തെ പിന്നെ തെയ്യംകെട്ട് മഹോത്സവത്തിൻ്റെ ഔപചാരികമായ തുടക്കം കുറിച്ച്. ഞങ്ങൾ സാംസ്കാരിക സമ്മേളനത്തിലാണ് ഞാനും എന്നെ നെല്ലിക്കുന്തലം പോയത്. അന്ന് കർണാടകയിലെ MLA MP ഒക്കെ ഉണ്ടായിരുന്നു. ഇപ്പോൾ ചുരുക്കി പറഞ്ഞാൽ നമ്മുടെ നാട്ടിൽ, പ്രത്യേകിച്ച് കണ്ണൂർ കാസർഗോഡ് ജില്ലകളിൽ, നമ്മുടെ ജില്ലയിൽ പ്രത്യേകിച്ചും തെയ്യം എന്ന് പറയുന്നത് ഒരു ദൈവിക കല. ആളുകൾക്കത് വിശ്വാസമുണ്ട്. അവർ ദൈവത്തിൻ്റെ ഒരു പ്രതിനിധിയായിട്ടാണ് അവർ തെയ്യത്തെ കാണുന്നത്. അതുകൊണ്ട് തന്നെ തെയ്യം കലാകാരന്മാർക്ക് ഒരു വലിയ അംഗീകാരവുമുണ്ട്. പക്ഷെ അംഗീകാരം മാത്രം പോരാ, ജീവിക്കാൻ എന്ത് വേണം? അവർക്ക് പൈസ വേണം, അല്ലെങ്കിൽ ജീവനോപാധി വേണം. പലർക്കും അതില്ല. അത് കണ്ടെത്തിയപ്പോൾ ഞങ്ങൾ നിയമസഭയിൽ പറഞ്ഞു, ഈ തെയ്യം കലാകാരന്മാർക്കും അമ്പലത്തിലെ പൂജാരിമാർക്കും അതുപോലെ തന്നെ ഈ ആചാരസ്ഥാനികരുമായ ആളുകൾക്ക് എന്തെങ്കിലും സഹായം ചെയ്യണം. അങ്ങനെയാണ് സർക്കാർ അവരെ അംഗീകരിച്ചു. സർക്കാർ അംഗീകരിച്ചപ്പോൾ 1,600 രൂപ തോതിൽ മാസാമാസം കൊടുക്കാമെന്ന് ഗവൺമെൻറ് തീരുമാനിക്കുകയും തെയ്യം കലാകാരന്മാർ, സ്ഥാനികന്മാർ, കോലധാരികൾ, ചെണ്ടമുട്ടുന്നവർ, അങ്ങനെയുള്ള ഒരു സെറ്റ്, ഈ അമ്പലത്തിലെ പൂജ നടത്തുന്നവർക്ക് പ്രത്യേകിച്ച് ഗവൺമെൻറ് സാലറി കൊടുക്കുന്നുണ്ട്, ശമ്പളം കൊടുക്കുന്നുണ്ട്. അവർക്ക് പ്രശ്നമില്ല. അംഗീകരിച്ച അമ്പലത്തിലെ എല്ലാം പൂജാരികൾക്ക് അത് കിട്ടും. പക്ഷേ കോലധാരികൾക്ക് അവിടെ നിന്ന് കിട്ടിയ എന്തെങ്കിലും ചെറിയ പൈസ മാത്രമേ ഉള്ളൂ. അവർക്ക് സ്ഥിരമായിട്ടൊരു വരുമാനമില്ല. അതുകൊണ്ടാണ് അവർക്കൊരു വരുമാനം ഉണ്ടാക്കാൻ വേണ്ടിയിട്ട് ഗവൺമെൻറ് അങ്ങനെ വെച്ചപ്പോൾ ഈ കഴിഞ്ഞ മാസം നിങ്ങൾക്ക് എത്ര പേർക്ക് കിട്ടുന്ന എനിക്കറിയില്ല, ഏകദേശം 1,600-ഓളം ആളുകൾക്ക് ഈ രംഗത്ത് പ്രവർത്തിക്കുന്നവർക്ക് നമ്മുടെ ജില്ലയിൽ അത് കിട്ടുന്നില്ലെങ്കിൽ നമുക്ക് നിങ്ങൾക്ക് കിട്ടാൻ ആവശ്യമായ ഒരു നടപടി കൂടി സ്വീകരിക്കാം. വളരെ ഒരാശ്വാസമാണ് എല്ലാവർക്കും അങ്ങനെ കിട്ടുമ്പോൾ. അതിൽ തെയ്യം കലാകാരന്മാർക്കടക്കമുണ്ട്. അതുകൊണ്ട് നിങ്ങളെല്ലാവരും പരിഗണിക്കുന്നുണ്ട്. പക്ഷെ നിങ്ങൾക്ക് ഒരു കുഴപ്പം ഞാൻ കാണുന്നുണ്ട്. പറഞ്ഞാൽ നിങ്ങൾ ചൊടിക്കൂലെങ്കിൽ പറയാം. ഞാൻ ചിലത് പറഞ്ഞ ആളുകൾക്ക് ഇഷ്ടമാകുന്നില്ല. ഞാൻ മുമ്പരിക്കട വന്നെന്തോ പറഞ്ഞത് ആർക്കും ഇഷ്ടമായിട്ടില്ല എന്നെല്ലാം പറഞ്ഞിട്ട് ചെറിയ പ്രശ്നമില്ല. അതുകൊണ്ട് അതല്ല ഞാൻ പറയാൻ അറിയോ, നിങ്ങളുടെ കൂട്ടത്തിൽ ചിലർ നല്ലോണം മദ്യപിച്ചളയുന്നു. സ്വാമിജി, നല്ലോണം മദ്യപിക്കുന്നവർ
ആ മദ്യപാനം മനസ്സിലായോ? അല്ല എല്ലാവരും ഞാൻ പറഞ്ഞില്ല, കുറച്ചാൾ അധികം മദ്യപിക്കുന്നത് അത്യാവശ്യം വേണ്ടി വരും. കാരണം ആ തൊഴിലിൻ്റെ ഒരു പ്രത്യേകതയായിട്ടാവും. പക്ഷേ അധികമായാൽ അത് നമ്മുടെ ആയുസ്സിനെ കുറക്കും. ഇപ്പോഴത്തെ കേരളത്തിൻ്റെ ആയുസ് ദൈർഘ്യം അറിയോ നിങ്ങൾക്ക് എത്രയാണ്? സ്ത്രീകൾക്ക് 80 വയസ്സ്, പുരുഷന്മാർക്ക് 80, സ്ത്രീകൾക്ക് 80 വയസ്സ്, പുരുഷന്മാർക്ക് 77 വയസ്സ്. 3 വയസ്സിൻ്റെ വ്യത്യാസം ആവറേജ് എടുക്കുമ്പോഴാണ്. അല്ലെങ്കിൽ അതിൻ്റെ അർത്ഥം 77 നമ്മൾ ചാവുന്നതല്ല. 77 പുരുഷന്മാർക്കും 80 വയസ്സ് സ്ത്രീ. നമ്മൾ പുരുഷന്മാരെക്കാൾ സ്ത്രീ 2 വയസ്സ് കൂടുതൽ വരാൻ കാരണം എന്തറിയോ? അങ്ങനെ അവർ മദ്യപിക്കുന്നില്ല. മദ്യപിച്ചാൽ അവർ പോകും. മദ്യപാനം കുറച്ചു കൊണ്ടുവന്നാൽ ആയുസ് അധികം കിട്ടും, ആരോഗ്യം കുറച്ചും കൂടി പെർഫെക്റ്റ് ആവും. അത് നിങ്ങൾ തീരുമാനിക്കുന്ന കാര്യമാണ്. ഞങ്ങളുടെ ഉപദേശമൊന്നും ആവശ്യമില്ല. ഉപദേശിക്കാൻ പറഞ്ഞാൽ പോലെ നീ ആരുടെ ഇത് പറയാം, അത് ഞങ്ങൾ തീരുമാനിച്ചോളൂ എന്ന് പറയും. പ്രത്യേകിച്ച് ലേശം കുടിച്ചാൽ ചീത്തയും പറയുമ്പോൾ. അതുകൊണ്ട് ഞാനൊരു സത്യം തുറന്നു പറഞ്ഞതേ ഉള്ളൂ. നിങ്ങളത് ആലോചിക്കുക. നല്ലോണം കുടിക്കണ്ട, കുറച്ച് കുറയ്ക്കുക. മറിച്ച് മറ്റ് എല്ലാ കാര്യങ്ങളും നിങ്ങൾ ചെയ്യുന്നത് മഹത്തായ ഒരു കാര്യമാണ് എന്ന് എല്ലാവരും പൊതുസമൂഹം അംഗീകരിക്കുന്നുണ്ട്. അതിനുള്ളൊരു അംഗീകാരമാണ് കേരള തുളു അക്കാദമി നിങ്ങൾക്ക് നൽകിയത്. തുളു അക്കാദമിക്ക് ചെയ്യാൻ പറ്റുന്നതിൽ ഏറ്റവും മാതൃകാപരമായൊരു പ്രവർത്തനം തന്നെയാണിത്. ജയാനന്ദൻ അതിന് മാത്രമല്ല, അതിന് ഞാൻ പറഞ്ഞല്ലോ, എടനീർ സ്വാമിജിയുടെ ഈ മഠത്തിലാണ് അതിന് നമ്മളത് കണ്ടുപിടിച്ചത്. അവിടെയാണ്. ഇതിപ്പോൾ ഒരു സ്കൂളിൻ്റെ ഹാളിൽ വെച്ച് തന്നാൽ ഈ ഒരു പവിത്രത അതിന് കിട്ടില്ല. ഇവിടെ വന്നപ്പോഴാണ് അതിനൊരു പാവനത, പവിത്രത വരുന്നത്. എടനീർ സ്വാമിയുടെ മഠത്തിൽ എല്ലാവർക്കും വരാനും ഇവിടെ സ്വാമിജിയുടെ സാന്നിധ്യത്തിൽ തന്നെ നിങ്ങൾക്ക് ഇങ്ങനെ ഒരു ആദരവ് കിട്ടാനും കഴിഞ്ഞതിൽ എല്ലാവർക്കും സന്തോഷിക്കാൻ ഞാനും വളരെയേറെ സന്തോഷമുണ്ട്. ഒരു നിർവാഹമില്ല. ഞാനിപ്പോൾ കാഞ്ഞങ്ങാടെത്തേണ്ട സമയം കഴിഞ്ഞു പോയി. ഇത്രയും സമയം എടുക്കുമെന്ന് ഞാൻ വിചാരിച്ചില്ല. അതുകൊണ്ട് എന്നെ പോകാൻ അനുവദിക്കണമെന്ന് മാത്രം പറഞ്ഞുകൊണ്ട് ഞാൻ നിങ്ങൾക്ക് എല്ലാവർക്കും ആശംസകൾ നേർന്നുകൊണ്ട് എൻ്റെ വാക്കുകൾ അവസാനിപ്പിക്കുന്നു. ಸೋಲ್ಮೇಲು ಸರ್, ನಮ್ಮ ಸಭೆಕ್ಕಿನ ನಮ್ಮ ತುಳು ಅಭಿಮಾನಿನಕಲೆಗೆ ಪೂರ ಒಂಜಿ ವಿನಂತಿ ದಾನ ಪಂಡ ನಮ್ಮ ಈ ಪ್ರೋಗ್ರಾಮನು ಮುಗಿಪುನೇಟ ಈ ಸಭೆಟ್ಟು ಪೂರೆಲ್ಲ ಉಪ್ಪೊಡು ಪಂಡದು ಎಂಕಲು ಭಿನ್ನೈಕ್ಯ ಮಂತೊಂದುಲ್ಲ. ನನ ದುಂಬುಗು ನಮ್ಮ ಜಗದ್ಗುರು ಶ್ರೀ ಸ್ವಾಮೀಜಿ ಆರು ನನ್ನ ಅಭಯದ ಮದಿಪುನು ನಮಕ್ ನೀಡುಡು ಪಂಡದು ಯಾನ್ ಭಿನ್ನೈಕ್ಯ ಮಂತೊಂದುಲ್ಲೆ. ಓಂ ನಮೋ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸಿ ಕುಸುಮಪ್ರಕಾಶಂ ದಿಗ್ವಾಸದಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯದಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕೇರಳ ತುಳು ಅಕಾಡೆಮಿ ಇದರ ಆಭಿಮುಖ್ಯದಲ್ಲಿ ಇದರ ಅಧ್ಯಕ್ಷರಾದಂಥ ಶ್ರೀ KR ಜಯಾನಂದ ಅವರ ಸಾರಥ್ಯದಲ್ಲಿ ಇವತ್ತು ನಾಡಿನ ದೈವ ನರ್ತಕರನ್ನು ಇಲ್ಲಿಗೆ ಬರಮಾಡಿಕೊಂಡು ಅವರನ್ನು ಗುರುತಿಸುವಂತಹ, ಅವರಿಗೆ ಅಭಿನಂದಿಸುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈಗಾಗಲೇ ಜಯಾನಂದ ಅವರು ಅವರ ಪ್ರಸ್ತಾವನೆಯಲ್ಲಿ ಎಡನೀರು ಮಠಕ್ಕೆ ಮತ್ತು ತುಳು ಅಕಾಡೆಮಿಗೆ ಇರುವಂಥ ಒಂದು ಸಂಬಂಧವನ್ನು ತಿಳಿಸಿದರು. ಅದರ ಮೊದಲು ಅಕಾಡೆಮಿ ಪ್ರಾರಂಭವಾಗುವ ಮೊದಲಿನ ಸಭೆಯಿಂದ ತೊಡಗಿ ಇವತ್ತಿನವರೆಗೆ ಅಂತಹ ಒಂದು ಸಂಬಂಧ ಈ ಮಠದೊಂದಿಗೆ ತುಳು ಅಕಾಡೆಮಿಗೆ ಅದು ಬೆಳೆದು ಬಂದಿದೆ. ಇವತ್ತು ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಕೇರಳ ತುಳು ಅಕಾಡೆಮಿ ಇವತ್ತು, ಕಳೆದ ಬಾರಿ ನಾನು ಕೊಂಡೆಯೂರಿನಲ್ಲಿ ಇವರ ಯಕ್ಷಗಾನ ಕಲಾವಿದರ ಒಂದು ಸನ್ಮಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅವತ್ತೇ ಈ ಪ್ರಸ್ತಾಪವನ್ನು ಅವರಲ್ಲಿ ಮಾಡಿದರು. ಮುಂದಿನ ಕಾರ್ಯಕ್ರಮವಾಗಿ ದೈವ ನರ್ತಕ ಕಲಾವಿದರನ್ನು ನಾವು ಗುರುತಿಸ್ತಾ ಇದ್ದೇವೆ ಅನ್ನೋದಾಗಿ. ನಿಜವಾಗಿ ಒಂದು ಅಕಾಡೆಮಿ ಮಾಡುವಂತಹ ಕೆಲಸವನ್ನು ಇವತ್ತು ಕೇರಳ ತುಳು ಅಕಾಡೆಮಿ ಮಾಡ್ತಾ ಇದೆ. ಕಲಾವಿದರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವ ಮೂಲಕ ಅವರು ನೀಡಿದಂಥ ಒಂದು ಸೇವೆ, ಕಲಾ ವಿಭಾಗಕ್ಕೆ ನೀಡಿದಂಥ ಒಂದು ಸೇವೆಗೆ ಒಂದು ಮಾನ್ಯತೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲೂ ಇವತ್ತು ಇಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಬಹಳ ವಿಶಿಷ್ಟವಾದದ್ದು ಮತ್ತು ಬಹಳ ಅನುಕರಣೀಯವಾದದ್ದು. ದೈವ ನರ್ತನ ಅನ್ನುವಂಥ ಒಂದು ಕಲೆ, ಅದರಲ್ಲಿ ಧಾರ್ಮಿಕತೆ, ವಿಶ್ವಾಸ, ಅದರೊಂದಿಗೆ ಸಂಸ್ಕೃತಿ ಕೂಡ ಅದರಲ್ಲಿ ತುಂಬಿದೆ.
ಕೆಲವೊಮ್ಮೆ ನಾವು ಧಾರ್ಮಿಕವಾಗಿ ಮಾತ್ರ ಅದನ್ನು ನಾವು ಆ ದೃಷ್ಟಿಯಿಂದ ನಾವು ಅದನ್ನು ನೋಡ್ತೇವೆ, ಅಲ್ಲದೆ ಅದರೊಳಗಿರುವಂತಹ ಕಲಾವಿದನನ್ನು ಅವನ ತ್ಯಾಗವನ್ನು ನಾವು ಗುರುತಿಸ್ಲಿಕ್ಕೆ ಹೋಗೋದಿಲ್ಲ. ಒಬ್ಬ ದೈವ ನರ್ತಕ ಕಲಾವಿದ ಅವನು ಭೂತ ಕಟ್ಟಿದ ಕೂಡಲೇ ಅವನನ್ನು ನಾವು ಗೌರವಿಸ್ತೇವೆ, ಅವನನ್ನು ನಾವು ಭಕ್ತಿಯನ್ನು ನೋಡ್ತೇವೆ. ಆದರೆ ಆ ನಂತರದಲ್ಲಿ ಕೆಲವೊಮ್ಮೆ ಆ ಕಲಾವಿದ ಉಪೇಕ್ಷಿಸಲ್ಪಡ್ತಾನೆ. ಹಾಗಿರುವಾಗ ಆ ಕಲಾವಿದನಲ್ಲಿ ಇರುವಂತಹ ಆ ಕಲೆಯನ್ನು ಕೂಡ ಒಂದು ಗುರುತಿಸುವಂತಹ ಒಂದು ಕೆಲಸ ಇವತ್ತು ಕೇರಳ ತುಳು ಅಕಾಡೆಮಿ ಇವತ್ತು ಮಾಡ್ತಾ ಇದೆ. ಭೂತಾರಾಧನೆ ಅನ್ನೋದು, ದೈವಾರಾಧನೆ ಅನ್ನೋದು ಮುಖ್ಯವಾಗಿ ಕಣ್ಣೂರಿನಿಂದ ಈ ಕಡೆ ಇರುವಂತಹ ಪ್ರದೇಶಗಳಲ್ಲಿ, ಆ ನಂತರದಲ್ಲಿ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ, ಹೀಗೆ ಕರಾವಳಿ ಜಿಲ್ಲೆಗಳಲ್ಲಿ, ಈ ಭಾಗದಲ್ಲಿ ಮಲಯಾಳದಲ್ಲಿ ಮತ್ತು ಆ ಭಾಗದಲ್ಲಿ ತುಳುವಿನಲ್ಲಿ ಹೀಗೆ ಗುರುತಿಸಿಕೊಂಡಂಥ ಒಂದು ಕಲೆ. ಇವತ್ತು ಕರಾವಳಿಯಾದ್ಯಂತ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಇಡುವಂಥ ಒಂದು ಉನ್ನತವಾದಂಥ ಒಂದು ಧಾರ್ಮಿಕ ಮತ್ತು ಒಂದು ಸಾಂಸ್ಕೃತಿಕವಾದಂಥ ಒಂದು ಕಲೆ. ಹಾಗಿರುವಾಗ ಅದರ ದೈವನರ್ತಕ ಕಲಾವಿದರು ಕೆಲವೊಮ್ಮೆ ಬಹಳ, ಈಗಾಗಲೇ MLA ಅವರು ಹೇಳಿದ ಹಾಗೆ ಕೆಲವೊಮ್ಮೆ ಅವರು ಬಹಳ ಕಷ್ಟದಲ್ಲಿರುವಂಥ ಒಂದು ಸಂದರ್ಭ ಕೂಡ ಇರ್ತದೆ. ಅಂಥವರನ್ನು ಕೂಡ ಇವತ್ತು ಸರ್ಕಾರ ಗುರುತಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ. ಅದಕ್ಕೆ ಒಂದು ಮುನ್ನುಡಿಯಾಗಿ ಇವತ್ತು ಕೇರಳ ತುಳು ಅಕಾಡೆಮಿ ಇಲ್ಲಿ ಆ ಕಲಾವಿದರನ್ನೆಲ್ಲ ಬರೆಸಿ ಅವರನ್ನು ಗುರುತಿಸುವಂಥ ಒಂದು ಕೆಲಸ ಮಾಡಿದೆ. ಅವರು ಈ ಪ್ರಸ್ತಾವವನ್ನು ಕೊಂಡೇವರನ್ನಲ್ಲಿ ಹೇಳುವಾಗ ನಾನೇ ಅವರ ಹತ್ರ ಈ ಕಾರ್ಯಕ್ರಮವನ್ನು ಮಠದಲ್ಲಿ ಇಟ್ಕೊಳ್ಳಿ, ಖಂಡಿತವಾಗಿಯೂ ಮಠ ಅದಕ್ಕೆ ಬೇಕಾದಂತಹ ಎಲ್ಲ ಸ್ಪಂದನೆಯನ್ನು ಮಾಡ್ತಾನೆ ಅನ್ನೋದಾಗಿ ಅವರು ತಿಳಿಸಿದೆ. ನಮ್ಮ ಆಮಂತ್ರಣಕ್ಕೆ ಅವರು ಮನ್ನಣೆ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಂತಹ ಇಂಥ ಒಂದು ಉತ್ತಮವಾದಂಥ ಒಂದು ಅನುಕರಣೀಯವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಇದರ ಅಧ್ಯಕ್ಷರಾದಂಥ KR ಜಯಾನಂದ ಮತ್ತು ಅವರ ಎಲ್ಲ ಸದಸ್ಯರನ್ನು ಇವತ್ತು ಹೃದಯವಾಗಿ ಅಭಿನಂದಿಸ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ತುಳು ಅಕಾಡೆಮಿಯ ಗೌರವವನ್ನು ಸ್ವೀಕರಿಸಿದಂತಹ ಎಲ್ಲ ದೈವ ನರ್ತನ ಕಲಾವಿದ ಬಂಧುಗಳನ್ನು ಕೂಡ ಇವತ್ತು ಆತ್ಮೀಯವಾಗಿ ಅಭಿನಂದಿಸ್ತಾ, ಸಭೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ, ಬಂದಿರುವಂತಹ ಎಲ್ಲ ದೈವ ನರ್ತಕ ಕಲಾವಿದರಿಗೆ, ತುಳು ಅಕಾಡೆಮಿಯ ಎಲ್ಲ ಸದಸ್ಯ ಬಂಧುಗಳಿಗೆ, ಇನ್ನಿತರ ಎಲ್ಲ ಶ್ರೀಮಠದ ಅಭಿಮಾನಿ ಬಂಧುಗಳಿಗೆ, ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಕೇರಳ ತುಳು ಅಕಾಡೆಮಿಯ ಆಭಿಮುಖ್ಯದಲ್ಲಿ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳದು ಸಮಾಜದಲ್ಲಿ ಅನಾವರಣಗೊಳ್ಳಿ, ಅದರಿಂದಾಗಿ ಕೆಲವೊಮ್ಮೆ ಗುರುತಿಸಲ್ಪಡದಂತಹ ಕಲಾವಿದರು, ಸಾಧಕರು ಕೂಡ ಅದರ ಬೆಳಕಿಗೆ ಬರಲಿ ಅನ್ನೋದಾಗಿ ಕೂಡ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಡನೂರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಎಡನೀರು ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ನಮಕ್ ಅಭಯದ ಮದಿಪು ನೀಡಿದೇರು ಅರೆಗು ಸೋಲ್ಮೆರು ನನ್ನದುಂಬುಗು ವೇದಿಕೆಡು ಚಂಗಳ ಗ್ರಾಮ ಪಂಚಾಯತ್ದ ಪದಕರನ್ನ ಶ್ರೀ ಸಲೀಂ ರಡ್ಡು ಪಾತೆರ. അതുപോലെ വേദിയിലുള്ള പ്രമുഖ വ്യക്തികൾ, ഈ മഠത്തിൻ്റെ മാനേജർ കല്ലൂരായ മാഷ്, ഇവിടെ എത്തിയിട്ടുള്ള, അതായത് ഈ ദൈവങ്ങളെ കൊണ്ടാടുന്ന, പ്രത്യേകിച്ച് തെയ്യക്കോലങ്ങളെ ദൈവസന്നിധിയിലാടുന്ന നിങ്ങളെല്ലാവരും ഏറ്റവും നല്ല ഒരു ഭൂമിയിലാണ് ഇന്ന് ഈ അവാർഡും ആദരിക്കലും നിങ്ങൾക്ക് നടത്തിയിട്ടുള്ളത്. അപ്പോൾ അതിൻ്റെ ഒരു സന്തോഷം കൂടിയാണ്. പ്രത്യേകിച്ച് ഇന്ത്യയുടെ 76ാമത് റിപ്പബ്ലിക് ഡേ കൂടിയാണിന്ന്. ആ ദിവസം തന്നെ ഇത്തരമൊരു ചടങ്ങ് നിങ്ങൾ സംഘടിപ്പിച്ചത്, ആ ദിനത്തിൻ്റെ പ്രത്യേകതയും നിങ്ങളുടെ ഒരു ആദരവും എല്ലാവർക്കും എൻ്റെ പേരിൽ റിപ്പബ്ലിക് ദിനാശംസകൾ നേർന്നുകൊണ്ട് ഈ പരിപാടിക്ക് എല്ലാവിധ ആശംസകളും നേർന്നുകൊണ്ട് നിർത്തുന്നു. ജയ് ഹിന്ദ്. ಸೋಲ್ಮೆಲು ಸರ್,
ನನ್ನ ದುಂಬುಗು ನಮ್ಮ ಈ ಮಠದ ಮ್ಯಾನೇಜರ್ ಆಯ್ನಿಂಚ ರಾಜೇಂದ್ರ ಕಲ್ಲುರಾಯ್ ಸರ್ ರಡ್ಡು ಪಾತೆರ. ಪೂಜ್ಯ ಸ್ವಾಮೀಜಿಯವರ ಅನುಗ್ರಹವನ್ನು ಬೇಡಿಕೊಂಡು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ತುಳು ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ಜಯಾನಂದರವರೇ, ಶ್ರೀ ಪ್ರದೀಪ್ ಕುಮಾರ್ ಅವರೇ ಮತ್ತು ಇಲ್ಲಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ, ತುಳು ಭಾಷೆಯ ಪ್ರಭಾವ ಒಂದು ಕಾಲದಲ್ಲಿ ನಮ್ಮ ಚೆರುವತ್ತೂರಿನಿಂದ ಕರ್ನಾಟಕದ ಬೈಂದೂರಿನವರೆಗೆ ಹಬ್ಬಿಕೊಂಡಿತ್ತು. ಇಷ್ಟು ಪ್ರದೇಶದಲ್ಲಿ ದೈವಾರಾಧನೆ, ತುಳು ನಾಡಿನ ದೈವಾರಾಧನೆಯ ನಿರಂತರವಾಗಿ ನಡೀತಾ ಬಂದಂತಹ ಕುರುಹುಗಳು ಈಗಲೂ ಕೂಡ ಇವೆ. ಆದರೆ ಈಗ ಭಾಷೆಯ ಒಂದು ಕಡೆಯಲ್ಲಿ ಮಲಯಾಳ ಭಾಷೆಯ ಪ್ರಭಾವ, ಮತ್ತೊಂದು ಕಡೆಯಲ್ಲಿ ಕನ್ನಡ ಭಾಷೆಯ ಪ್ರಭಾವದಿಂದಾಗಿ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಇವತ್ತು ತುಳು ಅಧಿಕವಾಗಿದೆ. ಮತ್ತು ಇಲ್ಲಿ ನಮ್ಮ ತುಳುನಾಡಿನ ಸಂಸ್ಕೃತಿಯ ಪ್ರತೀಕವಾದಂತಹ ಈ ದೈವಾರಾಧನೆ ನಡೀತಾ ಬಂದಿದೆ. ಅದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಹೋಗಿದೆ. ದೈವಾರಾಧನೆ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಒಂದು ಹಾಸುಹೊಕ್ಕಾಗಿ ಹೋದಂತಹ ಒಂದು ವಿಷಯ. ನಮ್ಮ ಸಮಾಜದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೆ ಬಹಳ ಹಿಂದಿನ ಕಾಲದಿಂದಲೇ ಈ ಒಂದು ಸಂಪ್ರದಾಯವನ್ನು ನಡೆಸಿಕೊಂಡು ಬಂದಿದ್ದಾರೆ. ಆ ಶಕ್ತಿಗಳು ಇವತ್ತು ಕೂಡ ನಮ್ಮನ್ನು ಕಾಪಾಡ್ತವೆ, ನಮ್ಮ ಸಮಾಜದಲ್ಲಿ ಸತ್ಯವನ್ನು, ಧರ್ಮವನ್ನು ಉಳಿಸ್ತವೆ ಎನ್ನುವಂತಹ ಭಾವನೆಯನ್ನು ನಾವು ಇಟ್ಟುಕೊಂಡು ಬಂದವರು. ನಮ್ಮ ಎಡನೀರು ಮಠದಲ್ಲಿ ಕೂಡ ದೇವತಾ ಆರಾಧನೆಯೊಂದಿಗೆ ದೈವಾರಾಧನೆ ಕೂಡ ಇಲ್ಲಿಯೂ ನಡೀತಾ ಉಂಟು. ಬಹಳ ಹಿಂದಿನಿಂದಲೇ ಈ ಮಠದಲ್ಲಿ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ದೈವಾರಾಧನೆ ಕೂಡ ಇಲ್ಲಿ ನಡೀತಾ ಉಂಟು. ಪೂಜ್ಯ ಸ್ವಾಮೀಜಿಯವರಿಗೆ ಈ ಆರಾಧನೆಯ ಮೇಲೆ, ಮೊದಲಿನ ಸ್ವಾಮಿಗಳಿಗೂ ಮತ್ತು ನಮ್ಮ ಈಗಿನ ಶ್ರೀ ಶ್ರೀ ಸಚ್ಚಿದಾನಂದ ಭಾರತ ಸ್ವಾಮಿಯವರಿಗೆ ಈ ಒಂದು ದೈವಾರಾಧನೆ ಮೇಲೆ ಬಹಳವಾದಂತಹ ಒಂದು ಗೌರವ ಇರುವುದರಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಅವರು ಬಹಳ ಉತ್ಸಾಹದಿಂದ, ಬಹಳ ಸಂತೋಷದಿಂದ ಒಪ್ಪಿ ಇವತ್ತು ತುಳು ಅಕಾಡೆಮಿಯವರು ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿಕೊಂಡಿದ್ದಾರೆ. ದೈವ ನರ್ತಕರು ಅಥವಾ ಈ ಪಾರ್ಧನ ಕಲಾವಿದರು ಒಂದು ಮೂಲೆಯಲ್ಲಿ ಇರಬಾರದು. ಅವರು ಕೂಡ ಸಮಾಜದ ಎದುರಿನಲ್ಲಿ ಇರಬೇಕು, ಎಲ್ಲರಿಗೂ ಕಾಣುವಂತಾಗಬೇಕು ಎನ್ನುವಂತಹ ಭಾವನೆಯಿಂದ ತುಳು ಅಕಾಡೆಮಿಯವರು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರನ್ನೆಲ್ಲ ಚೆನ್ನಾಗಿ ಗೌರವಿಸಿದ್ದಾರೆ. ಗೌರವಿಸಲ್ಪಟ್ಟಂತಹ ಎಲ್ಲ ಈ ಪಾರ್ಧನ ಕಲಾವಿದರಿಗೂ ದೈವ ನರ್ತಕರಿಗೂ ಕೂಡ ನಾನು ನಮ್ಮ ಮಠದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ತುಳು ಅಕಾಡೆಮಿಯಿಂದ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ. ಅವರಿಗೆ ಸ್ವಾಮೀಜಿಯವರ ಅನುಗ್ರಹ ಇನ್ನು ಮುಂದೆಯೂ ಕೂಡ ಹೀಗೆ ಇರಲಿ ಅಂತ ಹೇಳಿಕೊಂಡು ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸೊಲ್ಮೇಲು ತುಳುನಾಡದ ಸಂಸ್ಕೃತಿಯ ಬುಳಚಿಲಿಗೆ ಸೇವೆ ಮಲ್ತೊಂದಿಪ್ಪು ನಂಚಿನ ಜೈ ತುಳುನಾಡು ಕಾಸರಗೋಡು ಒಂದಿನ ಕಾರ್ಯಂತರ ನಂಚಿನ ಹರಿಕಾಂತ್ ಕೆ ಅಂಬರ್ ರಡ್ಡು ಪಾತ್ರ ಬಂದು ಕೇನೊಂದುಲ್ಲ. ಕೇರಳ ತುಳು ಅಕಾಡೆಮಿ ಅಂಚನೆ ಎಡನೇರಿ ಮಠ ಒತ್ತು ಸೇರಿಗೇಡು ದೈವ ನರ್ತಕರನ್ನು ಅಂಚನೆ ಪಾರ್ಧನ ಕಲಾವಿದರನ್ನು ಮಾನದಿಗೆ ಮನ್ಪುನಂಚಿನ ಒಂಜಿ ಎಡ್ಡೆ ಕೆಲಸನ ಮಂತೊಂದುಂಡು. ಮಿತ್ತರಮೆಡಿ ಈ ಮಠದ ಸ್ವಾಮೀಜಿ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಮರ್ನ ಪಾದಗು ಅಡ್ಡ ಬೂರೊಂದು ಅಂಚನೆ ಈ ಲೇಸುದ ಗುರುಕಾರ್ಮ ವಯಸ್ಸಿನ ಕೇರಳ ತುಳು ಅಕಾಡೆಮಿದ ಗುರುಕಾರ್ಲು ಶ್ರೀ ಜಯಾನಂದ ಮೆರೆಲ್ಲ ಅಂಚನೆ ಮಿತ್ತರ್ಮೆಡೆ ಉಪ್ಪುನಂಚಿನ ಮಾತಾ ಗಣ್ಯ ವ್ಯಕ್ತಿಗಳೆಲ್ಲ ಅಂಚನೆ ಈ ಸಭಾಂಗಣ ಸೇರಿದಿನ ಮಾತಾ ಮಾತರೆಲ್ಲ ನಮಸ್ಕಾರ ಮಂತೊಂದು ಇನಿ ಕೇರಳ ತುಳು ಅಕಾಡೆಮಿ ಅಂಚನೆ ಶ್ರೀ ಎಡನೀರ್ ಮಠ ಒತ್ತು ಸೇರಿಗೇಡು
ಶ್ರೀ ದೈವ ನರ್ತಕರೆಲ್ಲ ಅಂಚನೆ ಪಾರ್ದನ ಕಲಾವಿದರೆಲ್ಲ ಒಂಜಿ ಮಾನದಿಗೆ ಮನಪುನಂಚಿನ ಒಂಜಿ ಎಡ್ಡೆ ಕಲ್ಸನ ಮಂತದರು ಎಂಕ್ ಪನ್ಪುನಂಚಿನ ವಿಷಯ ಎಂಚಿನ ಬಂದಾಗ ದೈವ ನರ್ತಕರು ದೈವದ ಕಲಟು ಆ ಒಂಜಿ ದೈವದ ಕೊಡಿಯಡಿಟ್ಟು ದೈವದ ಮಾತೆರ್ಲ ದೈವನ ಭಕ್ತಿ ಬಾವಡು ನಮಸ್ಕಾರ ಮಂತೊಂದು ಆ ದೇವರನ ರೈತಡು ಆ ದೈವನು ನಮ್ಮ ಆತ ಭಕ್ತಿ ಭಯ ಭಕ್ತಿ ಇದು ನಮಸ್ಕಾರ ಮಂತದ್ದು ಪುನಗ ನಮ್ಮ ಮಾತೆರ್ಲ ದೇವರು ಪನ್ಪುನ ರೀತಿಡು ತುಳುನಾಡು ತುಳುವರು ಮುಖ್ಯವಾದ ಆರಾಧನೆ ಮಂತೊಂದು ಬರ್ಪಿನಂಚಿನ ಶ್ರೀ ಧೂಮಾದಿ ಅವೇನು ಮೂಲು ಧೂಮಾದು ಅನ್ಪೇರು ಆಂಡ ಜೂಮಾದಿ ಕಲ್ಲೋಟಿ ಪಂಜುರ್ಲಿ ಗುಳಿಗೆ ಅಂಚನೆ ಶ್ರೀ ಕೊರಗತನಿ ಇಂಚಿಪ್ಪಗ ಕೊರಗತನಿ ಅನ್ನ ಪ್ರಭಾವ ಅಂತೆ ಜಾಸ್ತಿ ಬೀರೊಂದುಂಡು ಭಕ್ತಿ ಕೊರಗತನಿಯನ್ನ ಮಿತ್ತು ಜಾಸ್ತಿ ಬರೋದುಂಡು ಆಡ ಕೊರಗತನಿಯನ್ನು ಇತ್ತೆ ಕೊರಗಜ್ಜೆ ಮಂತೊಂದುಲ್ಲೇರು ಆಡ ಅವು ಸರಿಯಾ ತಪ್ಪ ಮಾಡೋದು ಅಂತ ಚಿಂತನೆ ಮನ್ಪಡಾಬಡು ದಾನದ ಬಂಡಗ ಕೊರಗತನಿಯೇ ಕೊರಗ ಅಜ್ಜೆ ಆತಿಜರು ಕೊರಗತನಿಯೇ ಜವನಡೆ ಮಾಯಕಾದು ಮಾಯಕ ಆಯ್ನಾರು ಅಂಚನೆ ಇತ್ತೆ ಕೊರಗಜ್ಜನ ಕೈಟಿ ಕೋಲು ಇತ್ತೆ ಅವೇನು ಊರ್ಗೋಲಾದು ಬಳಕೆ ಮಂತೊಂದುಲ್ಲೇರು ಸತ್ಯ ಪಂಡ ಆ ಕೋಲು ಈ ಕೊರಗತನಿಯೇ ದುಂಬು ಪೆತ್ತನ ಕಾತೊಂದು ಗಿಡ ತೊಂದು ಐಕ್ಕು ಪಡೋದು ಉಪಯೋಗ ಮಂತಂದಿನ ಕೋಲು ಆಡ ಇತ್ತೆ ಅವೇನು ಊರುಗೋಲಾದ ಮಂತೊಂದುಲ್ಲೇರು ಅವಳ ಇಂಚಿಪ್ಪಗ ಒಂಜಿ ಕೋಲಿ ಅವಂದರೆ ಅಡ್ರಡ್ಡು ಕೋಲು ಪತ್ತೊಂದು ಬಗ್ಗದು ನಡಪುನಂಚಿನ ಆದ್ ಪ್ರಾಯಗ ಪೋಯಿನಂಚನೆ ಕೊರಗಜ್ಜಿ ಆದು ಪೋಯರು ಪಂಪುನವು ನಮಕ್ ಒಂತೆ ಆಲೋಚನೆ ಮನ್ಪಡಾಪುಂಡು ಕೊರಗಜ್ಜೆ ಸತ್ಯ ಪಂಡ ಅಜ್ಜೆ ಆದಿತ್ಯರ ಪಂಪುನವು ನಮ್ಮ ಆಲೋಚನೆ ಮನ್ಪಡು ಅಂಚನೆ ಬೊಕ್ಕೊಂಜಿ ವಿಷಯ ಎಂಚಿನ ಬಣ್ಣಗ ಸಿನಿಮಾ ಪ್ರಭಾವ ಕಾಂತಾರದಂಚಿನ ಸಿನಿಮಾ ಅಂಚನೆ ಶಿವದೂತ ಗುಳಿಗೆ ನಂಪುನಂಚಿನ ನಾಟಕ ಒಂದು ಮಾತ ನಮ್ಮ ತುಳುನಾಡದ ಸಂಸ್ಕೃತಿನ ತುಳುನಾಡದ ಆಚಾರನು ಇಡೀ ಊರಿಗೂ ಲೋಕಗೂ ತೆರಿಪವಿನ ಅಗತ್ಯ ಉಂಡ ತುಳುನಾಡದ ಸಂಸ್ಕೃತಿ ನಂಪುಣವು ನಮ್ಮ ತುಳುನಾಡಿಗೆ ಸೀಮಿತ ಆದುಪೋಡು ಅವತ್ತಂದೆ ತುಳುನಾಡದ ದೈವಲು ಪೋದು ಬೊಂಬೈಡು ಲಾಗಿನ ಅಗತ್ಯ ಎಜ್ಜಿ ನಂಗೆ ಶ್ರಮಿಸೋಡು ಯಾನು ಈ ಪಾತ್ರ ಪಾನ್ಪುಣ ತಪ್ಪಿತ್ತು ನಾಡ ದಾನಿ ಬಂಡ ತುಳುನಾಡದ ದೈವಳು ತುಳುನಾಡುಡೆ ತುಳುನಾಡು ಎಪ್ಪೋಡು ಅತ್ತಂದೆ ತುಳುನಾಡದ ಸೀಮೆ ದಾಟದು ಬೊಂಬೈಡ ಬ್ಯಾಂಗ್ಳೂರ್ಡ ಇತ್ತೆ ಬಾರಿ ಜೋರುಡು ನಲಿಪ್ತೊಂದುಂಡು ಅವಾಗ ಅವೇನು ಮಾತ ಸರಿ ಎತ್ತು ನಾವು ಎನ್ನ ವಿಚಾರ ಅವು ನಿಖಿಲ್ನ ವಿಚಾರ ಎಂಚ ಉಂಡು ಅಂತ ಗೊತ್ತಿಜ್ಜಿ ಆಂಡ ಖಂಡಿತವಾದ್ಲ ದೈವ ನರ್ತಕರು ಈ ಬಗೆಟ್ ಒಂತೆ ಆಲೋಚನೆ ಮಾಡ್ಕೊಡು
ಅವು ತುಳುನಾಡೆ ಒರಿಯೋಡು ಆ ತುಳುನಾಡದ ಭಕ್ತಿ ತುಳುನಾಡೆ ಒರಿಯೋಡು ಅತ್ತಂದೆ ಅವು ಪಿದೈ ಊರಿಗೂ ಪೋದು ನಮಕ್ ಪಿದೈ ಊರಲ್ದು ಪುದರ್ ದಿಕ್ಕೋಡು ಅಂಪನ ಅಗತ್ಯ ನಮಕ್ ಇಜ್ಜಿ ನಮ್ಮ ಭಕ್ತಿಡ್ ಆ ಸುಗಿಪುಣಂಚಿನ ದೈವ ನಮ್ಮ ಈ ಊರುಡೆ ಇತ್ತನೇ ಪೊರ್ಲು ಅತ್ತಂದೆ ಪಿದೈಗೆ ಈ ನಾಟಕ ಯಕ್ಷಗಾನಡು ಉಂಡು ಆಡ ನಾಟಕಡು ಅಂಚನೆ ಸಿನಿಮಾಡು ಅವು ಇತ್ತೆ ಅತಿಯಾದ ಬೋದುಂಡು ಸಿನಿಮಾಡು ಬತ್ತಿ ಕಾಂತಾರ ನಮ್ಮನ ಬಚ್ಚರ ಬತ್ತಿ ಬೊಕ್ಕ ಇತ್ತೆ ವಾವಾನ ಮುನ್ನದ ರೀಲ್ಸ್ ಮಾತ ಬರೆದುಂಡು ಅಪಗ ಅವು ಮಾತ ಸರಿಯಾತ್ತು ನಾವು ಎನ್ನ ಅನಿಸಿಕೆ ಅವೆಲ್ಲಕ್ಕ ಶಿವದೂತಗಳಿಗೆ ಇತ್ತಿತ್ತಿನ ಸ್ಟೇಜ್ ಇಡ್ಲಾಗೆ ಒಂದು ನಲ್ತೊಂದು ಉಪ್ಪು ನಾವು ಅವು ಸರಿಯಾಗಿನ ರೀತಿ ಹತ್ತು ನಾವು ಎನ್ನ ಅನಿಸಿಕೆ ಈ ಎರಡು ಪಾತ್ರ ಪಡೆದು ಎನ್ನ ಈ ಎರಡು ಪಾತ್ರಗೆ ಮುಗಿದಲ್ಲದ ಚುಕ್ಕಿದಿ ಒಂದಲ್ಲೇ ಸೊಲ್ಮೇಲು ಹರಿಕಾಂತ್ಗೆ ಅವೇ ರೀತಿ ನನ್ನ ತುಂಬ ಪಾತ್ರರನ್ನು ಮುಟ್ಟುಕೊಳ್ಳರು CV ಕೃಷ್ಣನ್. ಪೂಜ್ಯ ಸ್ವಾಮೀಜಿ ಎಡನೀರು ಮಠಾಧಿಪತಿ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ, തുളു അക്കാദമി അധ്യക്ഷൻ ജയാനന്ദേട്ടൻ, വേദിയിലെ ബഹുമാന്യരായ തീയൻ കലാകാരന്മാരെ, നാട്ടുകാരെ, വളരെ സന്തോഷം നിറഞ്ഞ ഒരു സന്ദർഭമാണിപ്പോൾ. തുളു അക്കാദമിയുടെ നേതൃത്വത്തിൽ ഇത്തരമൊരു പരിപാടി ഈ എടനീർ മഠത്തിൽ സംഘടിപ്പിക്കാൻ വേണ്ടി കഴിഞ്ഞതിൽ തീർച്ചയായിട്ടും വളരെയധികം സന്തോഷമുണ്ട്. സ്വാമിജിയുടെ സാന്നിധ്യത്തിൽ സ്വാമിജിയിൽ നിന്ന് ആദരം ഏറ്റുവാങ്ങാൻ കഴിഞ്ഞ കലാകാരന്മാർ തീർച്ചയായിട്ടും ഭാഗ്യവാന്മാരാണ്. നന്നേ ചെറുപ്പത്തിൽ തന്നെ തെയ്യം കലകൾ ക്ഷേത്രങ്ങളിൽ കാണുന്നതിന് വേണ്ടി ഇത്രയും വർഷക്കാലം ഞാനല്ല, ഞങ്ങളുടെ തൊട്ടടുത്തുള്ള ക്ഷേത്രങ്ങളിൽ എല്ലാ വർഷവും തെയ്യം കാണുന്നതിന് വേണ്ടി പോകാറുണ്ട്. തീർച്ചയായിട്ടും ഭക്തിനിർഭരമായ അന്തരീക്ഷത്തിലാണ് ആ തെയ്യം ഏത് ക്ഷേത്രത്തിലായാലും നടക്കുന്നത്. അതിന് കുറേയധികം കാര്യങ്ങളെല്ലാം മനസ്സിലാക്കി പഠിച്ച് ഇവിടെ ആദരവ് നേടിയ എല്ലാവരെയും ഞാൻ ഈ അവസരത്തിൽ അഭിനന്ദിക്കുകയാണ്. എല്ലാ ആശംസകളും നേരുന്നു. ಬಂಧುಗಳೇ, ತುಳು ಅಕಾಡೆಮಿ ಈ ಎಡನೀರು ಮಠಟು ಈ ಒಂಜಿ ಕಾರ್ಯಕ್ರಮ ಸಂಘಟಿಸಿ ಅನಗ ಎಣೆ ಕಡೆ ಬಂಡ್ಲಕನೆ ಎಡನೀರು ಮಠಾಧಿಪತಿ ಸ್ವಾಮೀಜಿನ ಪೂರ್ಣವಾದ ಉಪ್ಪಣಜಿನ ಸಹಾಯ ಸಹಕಾರಲಾದುಂಡು ಇತನು ನಮೈನಿ 35 ಜನಕ್ಕಾದುಂಡು 45 ಜನಕ್ಕಾದುಂಡು ಸನ್ಮಾನ ಮನಪೇರು ತೀರ್ಮಾನ ಮಾಡ್ತಾನು 5 ಜನ ಆದುಂಡು ಬರೋದನು ಅಂಡ ಎಂಕಲೆ ಸನ್ಮಾನ ಫಸ್ಟಿಗೆ ಕೊರೇ ತೀರ್ಮಾನ ಮಾಡ್ತಾನೆ ಇಂಜಿನಿಕದಂಡ ಕುಂಜಮೇಟಗೆ ಒಂಜಿ MLನ ಸಾನ್ನಿಧ್ಯಡು ಅದರಂಡ ಸ್ವಾಮೀಜಿ ಎಂದು ಸಾಲು ಪಾಡದಾಯ್ಬೇಕು ಕೊಂಚ MLನ ಸಾನ್ನಿಧ್ಯಡು ಸನ್ಮಾನ ಮಾಡ್ಕೊಂಡು ಎಡ್ಡೆಂದು ಮಾಡ್ಕೊಂಡು ಮನಸ್ಸು ಅದುಂಡು ಸ್ವಾಮಿ ಬಣ್ಣವು ಫಸ್ಟಿಗೆ ಮಣ್ಪುಗ ಅಂದ್ಕೊಂಡದ್ದು ಅದು ಅಂಡ ಐಟೊಂಜಿ ಬೇಜಾರು ಸಂಗತಿ ಸನ್ಮಾನ ಸ್ವೀಕಾರ ಮಾಡ್ತಾನಕ್ಲೆ ಆ ಸನ್ಮಾನ ತಿಕ್ಕಿಪಟ್ಟಿಗೆ പോയി ನೆಂಚಿನ ಎಂದಾದುಂಡು ಬೇತದಾರಜಿ ಎಂಕ್ಲಂ ಭಾಷಣಕ್ಕೆ ನೋಡೋದತ್ತು ಸ್ವಾಮೀಜಿ ಪಣ್ಪುಣಂಜನ ಆಶೀರ್ವಚನದ ಪಾತ್ರಕ್ಕೆ ಎಂಟಾಂಡ ಅಕ್ಲು ಒಂತ ಪೊರ್ತು ಒಳ್ಳೊಡೆತನದಾದುಂಡು ಎಂಕ್ ಈ ಸಂದರ್ಭ ಪಣಿರ್ಪಣ ಎಂಡ ಬಾವಿ ಒಳಾಂಡ ಇಂಜಿನ ಕಾರ್ಯಕ್ರಮ ಇತ್ತನಂಡ ಆ ಕಾರ್ಯಕ್ರಮಡು ಅವಳಿತರಂಜನ ಆಶೀರ್ವಚನ ಪಣ್ಪುಣಕ್ಲನ ಪಾತ್ರಕ್ಕೆ ಕೆನಿರೆ ಇತರಂಜನ ಸಮಯನು ಎಂಕ್ಲು ಮೀಸಲಾತಿ ತೀವೊಡದು ಅದುಂಡು ಪಣಿರ್ಪಣ ರಡ್ಡಿನದ ಈ ಭೂತಾರಾಧನದ ಪಣ್ಪುಣವು ತುಳುನಾಡದ ರಕ್ತಗತವಾದ ಇತರಂಜನ ಆರಾಧನಾ ಕ್ರಮಕ್ಕಳಾದುಂಡು ಆ ಕ್ರಮಕ್ಕಳು ನೋಡ್ಬೇಕಿದನ ಹಲವಾರು ಚರಿತ್ರೆಗಳ ಗವೇಷಣೆ നടത്തുന്നವಾದುಂಡು ತುಳುನಾಡು ಒಂಜೊಂಜಿ ಭೂತ ಆರಾಧನದ ಪಿರೋ ಒಂಜೊಂಜಿ ಚಾರಿತ್ರಿಕ ಹಿನ್ನೆಲೆ ಉಂಟು ಆ ಚಾರಿತ್ರಿಕದ ಹಿನ್ನೆಲೆದ ಅಡಿസ്ഥാನದ ಭೂತಾರಾಧನೆ ಮಾಡ್ಕೊಂಡು ಈ ತುಳುನಾಡು ಮಾತ್ರನೇ ಅದೊಂದು ಭೂತಾರಾಧನದ ಈ ರೀತಿ ರೂಪಣಜನ ರೂಪ ಇತ್ತದ ಕಣ್ಣೂರು ಭಾಗಗಳು ಅದನ್ನು ಮಲಯಾಳಕ್ಕೆ ಪ್ರದೇಶಗಳು ಪ್ರತ್ಯೇಕ ಬೇತೊಂಜಿ ರೂಪಡ ಅದನ್ನು
ಆ ತುಳುನಾಡದ ಭೂತಾರಾಧನೆಗೆ ತನ್ನ ಜನ ಐತಿಹ್ಯ ಚರಿತ್ರೆಗಳು ಐಕ್ ಪ್ರತ್ಯೇಕತೆಗಳು ಆ ಚರಿತ್ರೆ ನೋಡುವ ಒಂಜಿ ಕಾಲಘಟ್ಟದ ನಮ್ಮ ಪ್ರದೇಶದ ಪುಣಜಿನ ಹೋರಾಟದ ಚರಿತ್ರೆ ಅದು ನಿಜ ಕೋಟಿ ಚೆನ್ನೈನಕ್ಲೆ ಎತ್ತನಲ್ಲ ಕಲ್ಕುಡ ಕಲ್ಲೂಟಿನ ಕತೆ ಎತ್ತನಲ್ಲ ಕೊರತೆಮ್ಮನ ಕತೆ ಎತ್ತನಲ್ಲ ಕೊರಗಜ್ಜನ ಕತೆ ಎತ್ತನಲ್ಲ ವ್ಯತ್ಯಸ್ತವಾದ ಪಂಜಿನ ಕತೆಗಳು ತಪ್ಪಿರೋ ಒಂಜಿ ಚರಿತ್ರೆ ಉಂಡು ನೋಡ್ಕೊಳ್ಬೋದು ಅವರೊಂದು ತುಳುನಾಡದ ಪ್ರತ್ಯೇಕತೆ ಮೂಳು ವ್ಯತ್ಯಸ್ತವಾದ ಈ ಪುಣ್ಯಸ್ಥಳಟ್ಟು ಈ ಕಾರ್ಯಕ್ರಮ ಮಾಡ್ಬಿಡಾಗ ನಿಖಲು ತೋಡ್ದು ನಾವು ಮೂಳು ಸ್ವಾಮೀಜಿ ಏತ್ ಮುಂದುವರಿದೆ ವರ್ಣ ನಮ್ಮ ಸಮಾಜಡು ಈತ್ ಪುರೋಗಮನ ಪರವಾದ ಪಂಜಿನ ಚಿಂತನೆ ಮಾಡ್ಪಂಜಿನ ಸ್ವಾಮೀಜಿನಕ್ಲು ಏರ್ಲಿದ್ದೀರು ಆ ಸ್ವಾಮೀಜಿನ ಪುರೋಗಮನ ಚಿಂತನೆ ಮಾಡ್ಬಿಡವು നമുക്ക് മാത്തരകള ഒഞ്ചേ അടുക സാലഡ് ഒഞ്ചേ ಭೋಜನ ಸಾಲಡ್ ನಮಕ್ ಮೂಳು ಒಣಸುಕೋರ್ನ ಜನ ಅತ್ಯಂತ ಅಭಿಮಾನಕರವಾದ ಜನ ಕಾರ್ಯವಾದ ಸ್ವಾಮೀಜಿ ಮಾಡ್ತು ನಾವು ಆ ಒಂಜಿ ಕಾರ್ಯಗೂ ಎಡನೀರು ಮಠಕ್ಕೆ ತುಳು ಅಕಾಡೆಮಿದ ಪುದರಡು ಹೃದಯದಿಂಜಿನ ಏನು ಸೊಣ್ಮೇಳನ ಅದೊಂದು ಸಲೀಸ ಒಂದು ಪುಣವು ಹಿಡ್ದಾದು ತುಳು ಅಕಾಡೆಮಿದ ಈ ಕಾರ್ಯಕ್ರಮಕ್ಕೆ ಓಡಾದು ಸಾಯವಂತನ ನಿಕ್ಲೇಪುರ ತುಳು ಅಕಾಡೆಮಿಗೆ ಹೋದು ಧನ್ಯವಾದ ಪಣೊಂದು ಇಂಥ ಧನ್ಯವಾದ ಪಣಿರಬೋಡಾದು ಕೃತಜ್ಞತೆ ಪಣಿರಬೋಡಾದು ಅಜಿತ್ ಎಂಸಿನ ಇನ್ನಿತ ಒಂಜಿ ಮಹಾನದಿಗೆ ತೊನ್ನಂಚಿನ ಆ ಮಾತರನ ಪರವಾದ ನಲಿಕೆ ನರ್ತನ ಸಂಘದ ಅಧ್ಯಕ್ಷರಾಗಿ ನಂಚಿನ ರಾಮ ಕಂಡಿಗೆ ಎಂಬ ಎರಡು ಪಾತ್ರೊಡೊಂದಕ್ಕೆ ಏನೊಂದಿಲ್ಲ ಮಾತೆರೆಗಳ ನಮಸ್ತೆ ವೇದಿಕೆ ಮಿತ್ತ ಚಾವಡ್ಡು ವಿರಾಜಮಾನರಾದು ಉಳಿದ ಅಂಚನ ಸ್ವಾಮೀಜಿನ ಪಾದೋಗು ತರಬಗ್ಗಾದು ಅಂಚನೆ ತುಳು ಅಕಾಡೆಮಿದ ಗುರಿಕಾರ್ರೆಗೆ ಅಂಚನೆ ಕಾರ್ಯಂತರೆಗೆ ಮಾತ ಪಾದುಕೆರೆಗ್ಲ ಎನ್ನ ಸೊಲ್ಮೆ ಸಂತ ಒಂದು ಅವೇ ಲೆಕ್ಕ ಮಾನದಿಗೆ ನಮ್ಮ ಪಡೆಯನಂಚಿನ ದೈವ ನರ್ತಕರಾಯಿನ ನಮ್ಮ ಮಾತ ಸಮುದಾಯ ಪರವ ಪಂಬದ ನಲಿಕೆ ಅವೇಲಕ ಮಲಯ ಚಿಂಗಂದ ಮಾತ ಸಮುದಾಯದಾಗ ನಮ್ಮಲ್ಲ ಮಾತರೆಗಳ ಎನ್ನ ಸೊಲ್ಮೆ ಸಂತೆ ಒಂದು ಎರಡು ಪಾತ್ರೆ ಪಣ್ಣೊಂದುಳ್ಳೆ ಇಂಥದ್ದು ಹೊರತು ನಮ್ಮ ಸಮುದಾಯದ ಮಾನದಿಗೆ ಪಡೆಯಣ ನಮ್ಮ ಮಾತ ಪರವಾದ ಎರಡು ಪಾತ್ರ ಪಣಿರ ಬಂಡೇರು ರಾಮಖಂಡಿಗೆ ಎಂಗ್ಲನ ಹೆಣ್ಮಗಜೆ ಗ್ರಾಮ ಅಂಚನೆ ಮುಳಿಯಾಳ ಬಾಳಿಗೆಡು ಇರುವರು ಉಳ್ಳಾಕಳು ರಾಜಂದಯ್ಯ ಪಂಜೂರ್ಲಿ ವರಹ ಸ್ವರೂಪಿ ಮಲರಾಯ ಸ್ವರೂಪಿ అయిన ರಾಜಂದಯ್ಯ ಪಂಜೂರ್ಲಿನ ಕಲಸ ಸ್ನಾನ ಮಾಡ್ತದು ಕಲಸ ನೀರು ಮೀದು ಚಾಕರಿ ಮಾಡ್ತದೆ ಇಪ್ಪಣೆ ಅವರೇ ಸ್ವಾಮೀಜಿ ಗೊತ್ತುಂಡು ಮುಳಿಯಾಳ ಬಾಳಿಗೆ ಬಂಡ ಅಂಚೆ ಒಂಜುಗುಂತ ಮಾಯಗಾರರು ಅಲ್ಪ ಭೂತೋಲೇನ ಚಾಕರಿ ಮಾಡ್ತೊಂದು ಮಾತಾ ಕೊಟ್ಟಿಟ್ಲ ಮೂಡೆ ಕಟ್ಟಾರ್ದು ಬಡ್ಡಿ ಸಮುದ್ರ ವರೆ ಮುಟ್ಲ ನಮ್ಮನ್ನ ದುಡಿ ಕಟ್ಟ ಮಾಡ್ಲಾಕ ಬರಕ್ಕೆ ಅಂಚಿ ಬಾರ ಕೊಡ್ದು ತನಕ ನೀಲೇಶ್ವರ ಗಡಿ ಮುಟ್ಲ ಇಂಚ ಓಲು ನಮ್ಮ ದೈವ ನಮಕ್ ಚಾಕರಿ ಮಾಡ್ಲಿಪ್ಪರು ಅವ್ರು ಚಾಕರಿ ಮಾಡ್ಕೊಂಡ ಸಮುದಾಯ ನಮ್ಮ ಈ ನಮಕು ಮಾನದಿಗೆ ಮಲ್ತದ ಗುರುದೇಸರ ಕಾರಣ 15 ವರ್ಷ ತುಂಬು ನಮ್ಮನ ಇತ್ತದ MLA ತುಂಬದ ಕುಂಜಾಮ ಸರ್ MLA ಇಪ್ಪನಾಗ ಈ ನಮಕು ಮಾನದಿ ದಿಕ್ಕುನಂಚನ ಯೋಗನು ಪಡೆಯರೆ 6 ಮಂತನಂಚ ಬೇರೆ ಹಿಡ್ದಾತಿ ಇಂಥ ತುಳು ಅಕಾಡೆಮಿ ಆರ ಕಾರಣ ಅದುಂಡು ಅವು ನಮಕು ಬಾರಿಗಳು ಮಾತಾಡೋ ಬಾರಿ ಹೆಮ್ಮೆ 15 ವರ್ಷ ತುಂಬು MLA ಶಾಸಕರ ಆದಿಪ್ಪನಾಗ ಮಂಜೂಷ ಶಾಸಕರ ಆದಿಪ್ಪನಾಗ ಮಾತೇರ್ನ ನಮ್ಮ ತುಳುವೆರೆ ಒಂಜಿ ಅಭಿಮಾನದ ಮುಖಾಂತರ ಆ ಒಂಜಿ ತುಳು ಅಕಾಡೆಮಿ ಅವಡು ಅನ್ಪುನ ಮಾತೇರ್ನಲ್ಲಿ ಒಂಜಿ ನೆಟ್ಟು ಸಹಕಾರಡ ಒಂಜಿ ಆರ್ನ ನೆಟ್ಟು ಸಹಕಾರಡ ಅಂಡು ಇತ್ತೆ ಉದ್ಮ ಶಾಸಕರಾದಿದ್ದೇಳು ಅವಾಗ ಆರೆಗ್ಲೆನ್ನ ಸೊಲ್ಮೆ ಸಂದಾಯತ ಮಂತೊಂದು ಅಂಚನೆ ಇಂಥದ್ದು ಬರ್ತಗೂ ನಮ್ಮನ್ನು ಮಾನದಿಗೆ ದಾಯ ಮಲ್ತಿರೋದು ಬಂಡ ನಮ್ಮ ಮಾತ ಮೇಟ್ಲ ಬೋದು ದೇವ ಚಾಕರಿ ಅಂಪಾಗಲು ಅವಾಗ ಆ ರಾಜ್ಯಗಳಟ್ಟು ನಮ್ಮ ಮಾತರೆಗಳ ಗೌರವ ಪ್ರೀತಿ ಆದಿತ್ನಾಗ ಆ ತುಳುನಾಡು ಅಕಾಡೆಮಿ ಇಂದು ಕೊರ್ಪುನ ಮಾಮಲ್ಲ ಒಂಜಿ ಪುಗರ್ದೆದ ಒಂಜಿ ನಮ್ಕು ಕೊರ್ನಂಚಿನ ಒಂಜಿ ಎಡ್ಡೆ ಮದಿಪು ಎನ್ನೊಂಜಿ ಬೇಣ ಪಾತ್ರೆ ಮಾಡೊಂದುಳ್ಳೆ ಅಂಚನೆ ನಾನಾದ ನಮಕ್ಕು ಒಂಚಿನ ಯೋಗ್ಯನು ಭಾಗ್ಯನು ಆ ನಮ್ಮ ಚಾಕರಿ ಮಾಡ್ಕೊಂಡು ದೆಯ್ಯಲು ನಮ್ಗೆ ಕೊರಡು ಆ ಬಹುಮಾನ ಕೀರ್ತಿನ ಮಟ್ಟ ಹೆಚ್ಚಿದ ಬರಡು ಅಗಳ ದಾಯಿ ಮನದಿಗೆ ಅಂತೀರಂದ್ರೆ ನಮ್ಮನ ಕೀರ್ತಿ ನಾನೆಲ್ಲ ಬೆಲೆ ಕೊಡು ನಮ್ಮನ ಪುಗ್ಗರ್ತಿ ನಾನೆಲ್ಲ ಬರೋಡು ಆ ಪ್ರಕಾರ ಆ ಸರಕಾರ ಮುಖಾಂತರ ನಡಪನಂಚಿನ ಈ ಕಾರ್ಯಕ್ರಮ ಆ ಇನಿ ತುಳು ಅಕಾಡೆಮಿದ ಮುಖಾಂತರ ನಡತನಂಚಿನ ಮಾನದಿಗೆ ಬಾಮಲ್ಲ ಒಂಜಿ ಸಂತೋಷ ವಿಷಯ ಆದಂತ ಗುರಿಕಾರ್ಲೆ ಮಾತೆರೆಗಳ ತುಳು ಅಕಾಡೆಮಿ ಸ್ವಾಮಿನ ಪಾದಗಳನ್ನು ತಾಯದಾಗದು ಮಾತೆಗಳ ಬಾರಿ ಸಂತೋಷ ವಿಷಯ ಆದಂದು ಏನು ಮಾತೇರ್ನ ಭರವಾದಲ್ಲ ಒಂದನೇ ನಿಖಲೆ ಮಾಡ್ತಂದಿಲ್ಲ
ನಾನದು ಅಕಾಡೆಮಿದ ಮುಖಾಂತರ ಎಂಕ್ಲೆಗ್ ಬರ್ಪುನ ಸರಕಾರದ ಬರ್ಪುನ ಸಹಕಾರ ಆಯ್ತನಂಡ ದಾದಾಂಡ್ಲ ಎಂಕ್ಲೆಗ್ ತಿಗುಳಂಚಿನ ಸವಲಕ್ಕು ಸಹಕಾರ ಆಯ್ತನಂಡ ನಾನದ ದಿಕ್ಕಲ ಮುಖಾಂತರ ಎಂಕ್ಲೆಗ್ ದೆತ್ತು ಕೊರೋಡು ನಾನು ಮಾತೇನ ಪರವಾದಲ್ಲ ನಿಕ್ಕಳ ಅಕಾಡೆಮಿದ ಪರವಾದೇನಕ್ಕೆ ಏನೊಂದುಳ್ಳೆ ಅಂಚ ಹೆಚ್ಚಿಗೆ ಮಾತೇರುಜಿ ನಮ್ಮ ಮಾತೇನ ಪರವಾದ ಒಂದನ ಸಂದಾಯತ ಮಂದೊಂದು ಸೇರಿದ ಮಾತೇರೆಲ್ಲ ತರದಾಗದು ಎಲ್ಲ ರಡ್ಡು ಮಾತೇರು ಅಂತವೇ ದೇಯಿ ತುಳುನಾಡು ದೇಯಿ ತುಳು ಅಕಾಡೆಮಿ ಸ್ವಾಮಿ ಲಮಣ್ಣ ತುಂಬುದೇ ಎರಡು ಮಾತೇರು ಅಂತ ಬಂಗಾರದಂಚಿನ ಪಾತೆರನೊಂದಿ ಮುಲ್ಪ ಈ ಒಂಜಿ ಕೊಡಿಯಡಿಟ್ ದೀನಂಚಿನ ರಾಮ ಖಂಡಿಗೆ ಎಂಬರಿಗೆ ಸ್ವಲ್ಪ ಸಂದ ಒಂದುಲ್ಲ ನವನ ಈ ಒಂಜಿ ಕೊಡಿಯಡಿಟ್ ಆ ಹಿರಿಯ ಚಲನಚಿತ್ರ ನಟ ಅವೇ ರೀತಿ ರಂಗಭೂಮಿ ಕಲಾವಿದ ವಾಸು ಭಾಯಾರ್ ಎಂಬೆರ್ಲ ಒಳ್ಳೆರ ಆರೆಗ್ಲ ಎಂಕ್ಲನ ಅಕಾಡೆಮಿದ ಪರವಾದ ಆರೆಗ್ ಸ್ವಲ್ಪ ಸಂದ ಒಂದುಲ್ಲ ನನ್ನ ದುಂಬುಗು ಈ ಒಂಜಿ ಕಜ್ಜಗು ಸ್ವಲ್ಪ ಸಂದ ಇರಬೋಡದು ಪದುಕೇರು ಕೇರಳ ತುಳು ಅಕಾಡೆಮಿದ ಅಜಿತ್ MC ಎಂಬೆರನು ಎತ್ಕೊಂದುಲ್ಲ ನಾಗನಿರಳದ ತುಳುನಾಡದ ಮಣ್ಣಗೆ ವಂದಿಸಾವೊಂದು ಸ್ಥಳ ಸಾನ್ನಿಧ್ಯ ದೇವೇರಿನ ಮನಸಾರ ಮನವರಿಕೆ ಮಲ್ತೊಂದು ಈ ಮಿತ್ತ ಚಾವಡಿಡು ಆಸಿನ್ರಾಯಿನ ಎಡನೀರು ಸ್ವಾಮೀಜಿಗೆ ಕೈಮುಗೆಂದು ವೇದಿಕೆಡು ಆಸಿನ್ರಾಯಿನ ಮಾತಾ ಗಣ್ಯರೇ ಈ ಭವ್ಯವಾಯಿನ ರಾಜಾಂಗನಡು ಸೇರ್ದಿನಂಚಿತಿನ ನಮ್ಮ ತುಳುನಾಡದ ಬಂಧುಲೆ ಕೇರಳ ತುಳು ಅಕಾಡೆಮಿ ಅವೇ ರೀತಿ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ಎಡನೀರು ಮಠ ನೆತ್ತ ಒಟ್ಟು ಸೇರಿಗೆಡೆ ನಮ್ಮ ತುಳುನಾಡದ ಪೆರ್ಮೆದ ದೈವ ನರ್ತಕೆರು ಬೊಕ್ಕ ಪಾಡ್ದನ ಕಲಾವಿದರಿಗೆ ಒಡಲೊರ್ಮೆದ ಮಾನದಿಗೆ ಲೇಸಡ್ ಇನಿ ನಮ್ಮ ಮಾತೆಲ್ಲ ಸೇರ್ದ ಕರಿನ 2 ವರ್ಷದಿಂಚ ನಮ್ಮ ಈ ಕೇರಳ ತುಳು ಅಕಾಡೆಮಿದ ಗುರಿಕಾರರೈನಂಚಿತಿನ KR ಜಯಾನಂದರ್ನ ಸಾರಥ್ಯಡ್ ಮಸ್ತ್ ಕಾರ್ಯಕ್ರಮನ ಮಲ್ತೊಂದು ಬರೋದಿಲ್ಲ ನಮ್ಮ ಸಮಾಜದ ತಿದ್ದದ ಬುದ್ಧಿವಂತಿನಂಚಿತಿನ ಶಿಕ್ಷಕರಿಗೆ ಶಿಕ್ಷಕ ದಿನಾಚರಣದಿ ಆನಿ ಮಾನಾದಿಗೆ ಮಲ್ತ ಅವೇ ರೀತಿ ತುಳುನಾಡದ ಸಂಸ್ಕೃತಿನ ಊರೊರ್ಮೆ ಪಸರಿಸೇರಬೇಡ ಹತ್ರ ನಮ್ಮ ತುಳುನಾಡದ ಕಾರ್ಯಕ್ರಮನ ಸಂಘಟಿಸಾದ ಅವೇ ರೀತಿ ಯಕ್ಷಗಾನ ದಿಗ್ಗಜರಿಗೆ ಸನ್ಮಾನ ಮಲ್ತ ಇಂಚನೆ ಅನೇಕ ಕಾರ್ಯಕ್ರಮ ಮಲ್ತದೆ ಇನಿ ನಮ್ಮ ತುಳುನಾಡದ ಅಭಿಮಾನದ ಮೂರ್ತಿ ಏನಂಚಿತಿನ ನಮ್ಮ ತುಳುನಾಡದ ದೈವ ನರ್ತಕೆರೆಗೆ ಈ ಒಂಜಿ ಪುಣ್ಯದ ಮನ್ನಡು ಮಾನಾದಿಗೆ ಮಲ್ಪನಂಚಿತಿನ ಭಾಗ್ಯನ ನಮ್ಮ ಅಕಾಡೆಮಿದ ಸದಸ್ಯರಿಗೆ ತಿಕ್ಕದಂಡು ಅವೇ ರೀತಿ ಪನೊಂದು ನನಾತ್ ನಮ್ಮ ಅಧ್ಯಕ್ಷರನ್ನ ಸಾರಥ್ಯಡು ಕಾರ್ಯಕ್ರಮ ನಡಪಡೊಂದು ಪನೊಂದು ಎನ್ನ ಕರ್ತವ್ಯದೆಡೆಗೆ ನಾನು ಪೋಂದುಲ್ಲೆ ಇನಿತ ಈ ಒಂಜಿ ಕಾರ್ಯಕ್ರಮದ ಅಭಯದ ಮದಿಪು ಕೊರ್ನೆಂಚಿತ್ತಿನ ಪರಮ ಪೂಜ್ಯ ಶ್ರೀ ಶ್ರೀ ಎಡನೀರು ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಮೇರೆಗೆ ಕೇರಳ ತುಳು ಅಕಾಡೆಮಿದ ಪುದರ್ಲ ನಮ್ಮ ತುಳುನಾಡದ ಬತ್ತಿನ ಚಿತ್ರ ಮಾತ ತುಳುವೇರ್ನ ಪುದರ್ಡ್ ಪ್ರೀತಿಪೂರ್ವಕವಾದ ಸೊಲ್ಮೆ ಸಂದ ಒಂದಲ್ಲ ಅವೇ ರೀತಿ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯವರು ಆರೇಗ್ಲ ನಮ್ಮ ಈ ಕೇರಳ ತುಳು ಅಕಾಡೆಮಿದ ಪುದರ್ಡ್ ಪ್ರೀತಿಪೂರ್ವಕವಾದ ಸೊಲ್ಮೆ ಸಂದ ಒಂದಲ್ಲ ಉದುಮ ಶಾಸಕರಾಯನಂಚಿತಿನ ಸನ್ಮಾನ್ಯ CH ಕುಂಜಾಂಬು ಆರೇಗ್ಲ ಕೇರಳ ತುಳು ಅಕಾಡೆಮಿದ ಪುದರ್ಡ್ ಪ್ರೀತಿಪೂರ್ವಕವಾದ ಸೊಲ್ಮೆ ಸಂದ ಒಂದಿಲ್ಲ
ಅದೇ ರೀತಿ ಪದುಕೆರೆ ನಂಚಿತಿನ ಚೆಂಗಳ ಗ್ರಾಮ ಪಂಚಾಯತ್ದ ಸಲೀಂ ಆರ್ಲ ವೇದಿಕೆಡುಲ್ಲೇರು ಆರೆಗ್ಲ ಪ್ರೀತಿಪೂರ್ವಕ ಅದು ಸೊಲ್ಮೆ ಸಂದ ಒಂದಲ್ಲ. ಶ್ರೀ ಹರಿಕಾಂತ್ ಕೆ ಕಾರ್ಯಂತರ ಜೈ ತುಳುನಾಡು ರಿಜಿಸ್ಟರ್ಡ್ ಕಾಸರಗೋಡು ಆರೆಗ್ಲ ಈ ಕೇರಳ ತುಳು ಅಕಾಡೆಮಿ ತಪ್ಪದೆರಡು ಸೊಲ್ಮೆ ಸಂದ ಒಂದಲ್ಲ. ಅವೇ ವೇದಿಕೆ ಚಿತ್ತಿನ ಸಿ ವಿ ಕೃಷ್ಣನ್ ಆರೆಗ್ಲ ಈ ಕೇರಳ ತುಳು ಅಕಾಡೆಮಿ ತಪ್ಪದೆರಡು ಪ್ರೀತಿಪೂರ್ವಕವಾದ ಸೊಲ್ಮೆ ಸಂದ ಒಂದಲ್ಲ. ವೇದಿಕೆ ಆಸಿನಡೆ ಚಿತ್ತಿನ ಕಲ್ಲೂರಾಯರುಳ್ಳೇರು ಆರೆಗ್ಲ ಕೇರಳ ತುಳು ಅಕಾಡೆಮಿ ತಪ್ಪದೆರಡು ಪ್ರೀತಿಪೂರ್ವಕವಾದ ಸೊಲ್ಮೆ ಸಂದ ಒಂದಲ್ಲ. ವೇದಿಕೆಡೆ ನಮ್ಮ ಅಕಾಡೆಮಿದ ಬದುಕೆರೆ ನಂಚಿತ್ತಿನ ಚಂದ್ರಶೇಖರನ್ ಉಳ್ಳೇರು ಆರೆಗ್ಲ ಪ್ರೀತಿಪೂರ್ವಕವಾದ ಸೊಲ್ಮೆ ಸಂದ ಒಂದು ನಮ್ಮ ಅದೇ ರೀತಿ ಈ ವೇದಿಕೆ ಐತೆ ಒಂಜಿ 10 ನಿಮಿಷದ ಒಂಜಿ ಡ್ಯಾನ್ಸ್ ನೃತ್ಯ ನಡಪೆರೆ ಉಂಡು. ಅದೇ ರೀತಿ ಮುಲ್ಪ ಲಘು ಉಪಹಾರಲ ನಡಪೆರೆ ಉಂಡು. నేను ಪೂರ ಸ್ವೀಕರಣ ಅನ್ಪಡು. ಅದೇ ರೀತಿ ನಮ್ಮ ಗುರಿಕಾರರ ನೆಚ್ಚಿನ KR ಜನಾನಂದ ಆರೆಗ್ಲ ನಮ್ಮ ಮಾತೆರ್ನ ಪುದೆರಡು ಪ್ರೀತಿಪೂರ್ವಕವಾದ ಸೊಲ್ಮೆ ಸಂದ ಒಂದಿಲ್ಲ. ಅದೇ ರೀತಿ ಈ ಕಾರ್ಯಕ್ರಮದ ಮಾತಾ ರೀತಿಡ್ ಎದುರುಂತದಲ್ಲ ಸಹಕಾರ ಮಂತಿನ ಚಿತ್ತಿನ ನಮ್ಮ ಕಾರ್ಯಂತರ ಚಿತ್ತಿನ ಈ ಕೇರಳ ತುಳು ಅಕಾಡೆಮಿದ ಕಾರ್ಯಂತರ ಶ್ರೀ ಪ್ರದೀಪ್ ಕುಮಾರ್ ಬಿ ಆರೆಗ್ಲ ನಮ್ಮ ಮಾತೆರ್ನ ಪುದೆರಡು ಪ್ರೀತಿಪೂರ್ವಕವಾದ ಸೊಲ್ಮೆ ಸಂದ ಒಂದು. ಇನ್ನಿತ ಈ ಕಾರ್ಯಕ್ರಮದ ಸುಧಾರಿಕೆ ಮಲ್ತಿನ ಚಿತ್ತಿನ ಶ್ರೀ ಉದಯ ಸಾರಂಗ್ ಅದೇ ರೀತಿ ಶ್ರೀಮತಿ ಕೃಷ್ಣವೇಣಿ ಬಿ ಪದುಕೆರೆ ಕೇರಳ ತುಳು ಅಕಾಡೆಮಿ ಅಕಲೆಗ್ಲ ನಮ್ಮ ಮಾತೆರ್ನ ಪುದೆರಡು ಪ್ರೀತಿಪೂರ್ವಕವಾದ ಸೊಲ್ಮೆನ ಸಂದ ಒಂದೆ. ಅದೇ ರೀತಿ ಬತ್ತಿನಂಚಿತಿನ ಮಾತಾ ತುಳುನಾಡ್ದ ಬಂಧುಲೆಗ್ ದೈವ ನರ್ತಕರಿಗ್ ಪ್ರಾರ್ಥನಾ ಕಲಾವಿದರಿಗ್ ಕೇರಳ ತುಳು ಅಕಾಡೆಮಿದ ಪುದೆರಡ್ಲ ಶ್ರೀ ಎಡನೀರು ಮಠ ಕಾಸರಗೋಡು ನೆತ್ತ ಪುದೆರಡ್ಲ ಪ್ರೀತಿಪೂರ್ವಕವಾದ ಸೊಲ್ಮೆ ಸಂದ ಎಂದು ಎನ್ನ ಎರಡು ಪಾತ್ರನ ಮುಕ್ತಾಯ. ಶ್ರೀ ಪರಮಪೂಜ್ಯ ಶ್ರೀ ಶ್ರೀ ಎಡನೀರು ಸಚ್ಚಿದಾನಂದ ಭಾರತಿ ಸ್ವಾಮೀಜಿನ ಅನುಮತಿದ ಮೇರೆಗೆ ಈ ಸಭಾ ಕಾರ್ಯಕ್ರಮನು ಮುಕ್ತಾಯ ಮಂತೊಂದುಲ್ಲ ಅಂತ ಪನ್ನೊಂದುಲ್ಲ. ನನ್ನ ದುಂಬುಗು ಈ ವೇದಿಕೆಡು ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾದ ಒಂಜಿ ಬಾಲದ ನೃತ್ಯ ಅವೇ ರೀತಿ ಕಮಲ ಪೆಡ್ರೆ ಅನ್ನೆರ್ದೊಂಜಿ ಮಾದಿರ ಇತ್ತ ವೇದಿಕೆಗೆ ಕಮಲ ಪೆಡ್ರೆ ದಯ ಬರಡು ಪಣ್ಣದು ನಮ್ಮ ಕೇನೊಂದುಲ್ಲ ಮಾದಿರದ ಪಾಡ್ದನ. ఓ దరిలోనే 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 మాదిరా దరిలోనే దరిలోనే దరిల మాదిరా దరిలోనే 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 మాదిరా దరిలోనే దరిలోనే దరిల మాదిరా ఓ దరిలోనే పనుకునలే మా పూరలది మాదిరా చెన్నాయే పన్కున ఏ బొల్లెరటులేనా కటకటే కమట మదిరా కుటుగుటో కుంబుడా ಬೇಲಿಟೆ ಪೋಪುಂಡು ಓ ಕೈಪೆನರಂಗಯೇ ಓ ಕಟಕಟ ಕಮಟ ಮದಿರ ಕುಟುಗುಟು ಕುಂಬುಡ ಬೇಲಿಟೆ ಪೋಪುಂಡು ಕೈಪೆನರಂಗಯೇ ಆ ಮಡಲು ಈ ಮಡಲು ಕುಂಬೇಡು ಕುಣು ಮಡಲು ಸಂಗರ ದೇವು ಓಡಿಪೋನಲ್ಪ ಕೈಯೋಡಿಪೋಂಡು ಓ ದರಿಲೊನೆ 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 ಮಾದಿರ ದರಿಲೊನೆ ದರಿಲೊನೆ ದರಿಲ ಮಾದಿರ. ಸೋಲ್ಮೇಲು ನನ್ನ ಈ ಕಾರ್ಯಕ್ರಮದ ಅಕ್ಕೇರಿದ ಡ್ಯಾನ್ಸ್ ಶ್ರೀನಿಧಿ. ಮೌಷಿತ
ಅನುಶ್ರೀ ನಮ್ಮನ್ನು ಪೂರ ಮನರಂಜನೆ ಮಂತಿನಂಚಿತ್ನ ಈ ಮೂಜು ಜೋಕ್ಲೆಗ್ಲ ತುಳು ಅಕಾಡೆಮಿದ ಪರವಾದ ಸ್ಮರಣಿಕೆ ನೀರ್ದು ಗೌರವಿಸೋಡು ಪಂದದು ನಮ್ಮ ಅಕಾಡೆಮಿಕದ ಗುರಿಕಾರರಾದಂಥ ಶ್ರೀ KR ಜಯಾನಂದರನ್ನು ಕೇನೊಂದಿಲ್ಲ ವೇದಿಕೆಗೆ ಮೋಕ್ಷಿತಾ ನಿಶ್ಮಿತಾ ಅವೇ ರೀತಿ ಅನುಶ್ರೀ ವೇದಿಕೆಗೆ ಬರಡು ಬಣ್ಣದ ಕೇನೊಂದಿಲ್ಲ. ಮೋಕ್ಷಿತಾ ಊರೆಲ್ಲ ಕೈ ಚಪ್ಪಾಳೆ ಬಟ್ಟದು ಅಕ್ಲೆಗು ಅಭಿನಂದನೆ ಮನ್ಪೋಡು ಮಣ್ಣದಕ್ಕೆ ಏನೊಂದಿಲ್ಲ. ಸೋಲ್ಮೇಲು ಸರ್ ಥ್ಯಾಂಕ್ ಯು. ಇಡೆಗು ನಮ್ಮ ಇಂಥ ಕಾರ್ಯಕ್ರಮ ಮುಕ್ತಾಯ
ಮುಕ್ತಾಯದ ಚುಕ್ಕೆನು ದಿಯೊಂದು ನನ್ನ ದುಂಬು ಮುಳು ಬತ್ತಿನಂಚಿದ ಮಾತ ತುಳು ಅಭಿಮಾನಿಗಳು ನಮ್ಮ ಮಠದ ಕೊರ್ನಂಚಿತ್ನ ಲಘು ಉಪಹಾರನ ಸ್ವೀಕಾರ ಮಂತೊಂದು ಪರಡೊಂದು ನಿಕಲ ಭಿನ್ನೈಕ್ಯ ಮಂತೊಂದುಲ್ಲ. ಥ್ಯಾಂಕ್ ಯು.